ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 1 minute ಅದು 1 minute ಆಗ್ತಾ ಇದೆ. ಪ್ರಿಪೇರಿಂಗ್ ಟು ಲೈವ್ ಸ್ಟ್ರೀಮ್. ಹೇಳಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಅಥ ಪಂಚಮೋಧ್ಯಾಯಃ ಕರ್ಮ ಸನ್ಯಾಸ ಯೋಗಃ. ರೆಕಾರ್ಡಿಂಗ್ ಅಂತ ಬರ್ತಾ ಇದೆಯಾ ಮಾತಾಜಿ? ಲೈವ್ ಅಂತ ಬರ್ತಾ ಇದೆ ಮಾತಾಜಿ. ಓಕೆ ಓಕೆ ಹರೇ ಕೃಷ್ಣ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ರೇಯಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಶ್ರೀ ಭಗವಾನುವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರಾ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಜ್ಞೇಯಃ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಸಾಂಖ್ಯಯೋಗೋ ಪೃಥಕ್ ಬಾಲಃ ಪ್ರವದಂತಿ ನ ಪಂಡಿತಾಃ ಏಕಮಾಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಯತ್ ಸಾಂಖ್ಯೇ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ. ಏಕಂ ಸಾಂಖ್ಯಂ ಚ ಯೋಗಂ ಚ ಯ ಪಶ್ಯತಿ ಸ ಪಶ್ಯತಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋ ಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವೇತ್. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ. ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯಾನ್. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಾಮಿವಾಂಭಸಾ. ಕಾಯೇನ ಮನಸಾ ಬುದ್ಧ್ಯಾ ಕೈವಲೇರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಯುಕ್ತಃ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ. ಅಯುಕ್ತಃ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಸರ್ವಕರ್ಮಾಣಿ ಮನಸಾ ಸನ್ಯಾಸಸ್ತೆ ಸುಖಂ ವಶಿ. ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯಾನ್. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ. ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವಾಸ ಕೃತಂ ವಿಭುಃ. ಅಜ್ಞಾನೇವಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ. ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ತದ್ಬುದ್ಧಯಾಸ್ತದಾತ್ಮನಃ ತನ್ನಿಷ್ಠಾಸ್ತತ್ಪರಾಯಣಃ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ಇಹೈವ ತೈರ್ಜಿತಃ ಸರ್ಗೋ ಯೇಷಾಂ ಸಾಮ್ಯೇ ಸ್ಥಿತಂ ಮನಃ. ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾದ್ ಬ್ರಹ್ಮಣಿ ತೇ ಸ್ಥಿತಾಃ. ನ ಪ್ರಹರ್ಷೇತ್ ಪ್ರಿಯಂ ಪ್ರಾಪ್ಯ ನೋದ್ವಿಜೇತ್ ಪ್ರಾಪ್ಯ ಚ ಪ್ರಿಯಾಂ. ಸ್ಥಿರಬುದ್ಧಿರಸಮ್ಮೂಢೋ ಬ್ರಹ್ಮವಿದ್ ಬ್ರಹ್ಮಣಿ ಸ್ಥಿತಃ. ಬಾಹ್ಯಸ್ಪರ್ಶೇಷ್ವಸಕ್ತಾತ್ಮ ವಿಂದ್ಯಾತ್ತಾತ್ಮನಿ ಯತ್ ಸುಖಂ. ನ ಬ್ರಹ್ಮಯೋಗಯುಕ್ತಾತ್ಮ ಸುಖಮಕ್ಷಯಮಶ್ನುತೆ. ಏಹಿ ಸಂಸ್ಪರ್ಶಜ ಭೋಗಾಃ ದುಃಖಯೋನಯ ಏವ ತೇ. ಆದ್ಯಂತವಂತಃ ಕೌಂತೇಯ ನ ತೇಷು ರಮತೆ ಬುಧಃ. ಶಕ್ನೋತಿ ಹೈವ ಹ್ಯ ಸೋಢುಂ ಪ್ರಾಕ್ಶರೀರ ವಿಮೋಕ್ಷಣಾತ್. ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತಃ ಸ ಸುಖೀ ನರಃ. ಯೋಂತಃ ಸುಖೋಂತರಾರಾಮಃ ತತಾಂತ ಜ್ಯೋತಿರೇವ ಯಃ
स योगी ब्रह्म निर्वाणं ब्रह्मभूतो अधिगच्छति लभन्ते ब्रह्म निर्वाणं ऋषयः क्षीणकल्मषाः छिन्नद्वैधायतात्मनः सर्वभूताहिते रताः कामक्रोधावियुक्तानां यतीनां यतचेतसां हबितो ब्रह्म निर्वाणं वर्तते विदितात्मनां स्पर्शान् कृत्वा बहिर्बाह्यान् चक्षुश्चैवान्तरे भ्रुवोः प्राणापानौ समौ कृत्वा नासाभ्यन्तरचारिणौ यतेन्द्रियमनोबुद्धिः मुनिर्मोक्षपरायणः विगते च भयक्रोधो यः सदा मुक्त एव सः भोक्तारं यज्ञतपसां सर्वलोकमहेश्वरं सहृदं सर्वभूतानां ज्ञात्वा मां शान्तिमृच्छति ॐ तत्सत् इति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे कर्मसन्न्यासयोगो नाम पंचमोऽध्यायः। हरे कृष्ण माताजी, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणा रघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्ण करुणा सिन्धो दीनबन्धो जगत्पते गोपेशा गोपिका कान्ता राधाकान्ता नमोऽस्तु ते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो
ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸ್ವಾಗತ. ಇಸ್ಕಾನ್ ಮಂಗಳೂರು ಇವರು ನಡೆಸಿಕೊಡುತ್ತಿರುವ 18 ದಿನಗಳ ಭಗವದ್ಗೀತೆಯ ಅಧ್ಯಯನಕ್ಕೆ ಸ್ವಾಗತ. ಈ ಭಗವದ್ಗೀತೆಯನ್ನು ಇವತ್ತು ಅಧ್ಯಾಯ 5 ಇದನ್ನು ನಾವು ನೋಡಲಿದ್ದೇವೆ. ಸೊ ಈ ಭಗವದ್ಗೀತೆಯನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾನು ಕೂಡ ಪ್ರಾರ್ಥನೆ ಮಾಡಿಕೊಳ್ತೇನೆ. ನಿಮಗೆ ಈ ಭಗವದ್ಗೀತೆಯನ್ನು ಹೇಗೆ ಭಗವಂತ ಅರ್ಜುನನಿಗೆ ತಿಳಿಸಿಕೊಟ್ಟ ಅದನ್ನು ಶ್ರೀಲ ಪ್ರಭುಪಾದರು ಯಥಾರೂಪವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆ ಒಂದು ಯಥಾರೂಪದ ವ್ಯಾಖ್ಯಾನದ ಅರ್ಥವನ್ನು ನಿಮಗೆ ತಿಳಿಸುವಂತಾಗಲಿ ಆ ಶಕ್ತಿಯನ್ನು ನನಗೆ ಕೊಡು ಅಂತ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನೀವು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ. ಇವತ್ತಿನ ದಿನ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಕರ್ಮ ಸನ್ಯಾಸ ಯೋಗ ಈ 5ನೇ ಅಧ್ಯಾಯವನ್ನು ಕೇಳಲಿದ್ದೇವೆ. ಅದನ್ನು ನಿಮಗೆ ಅರ್ಥವಾಗುವಂತೆ ಆ ಭಗವಂತ ಶ್ರೀ ರಾಧಾ ಗೋವಿಂದ ಅವರು ನಿಮಗೆ ಅನುಗ್ರಹ ಪಡಲಿ ಅಂತ ಬೇಡ್ಕೊಳ್ಳಿ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ನಿನ್ನೆ ನಾವು ಅಧ್ಯಾಯ 4 ನೋಡಿದ್ದೇವೆ. ಈ ಅಧ್ಯಾಯ 4ರ ಹೆಸರನ್ನು ಯಾರಾದರೂ ಹೇಳ್ತೀರಾ? ಹರೇ ಕೃಷ್ಣ. ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕಿ. ಹರೇ ಕೃಷ್ಣ. ಮಾತಾಜಿ ಆಗ್ತೀನಿ. ಅಧ್ಯಾಯ 4ರ ಹೆಸರನ್ನು ಯಾರಾದರೂ ಹೇಳ್ತೀರಾ? ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ ಮಾತಾಜಿ. ಜ್ಞಾನ ಯೋಗ. ಜ್ಞಾನ ಯೋಗ. ಮತ್ತೆ ಅದಕ್ಕೆ ಇನ್ನೊಂದು ಹೆಸರು ಶ್ರೀಲ ಪ್ರಭುಪಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಜ್ಞಾನ ಕರ್ಮ ಸನ್ಯಾಸ ಯೋಗ ಅಥವಾ ಮತ್ತೊಂದು ಹೆಸರು ದಿವ್ಯ ಜ್ಞಾನ. ಇವತ್ತು ನಾವು ಅಧ್ಯಯನ ಮಾಡ್ತಾ ಇರೋದು ಕರ್ಮ ಸನ್ಯಾಸ ಯೋಗ, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಈಗ ನಿನ್ನೆ ನಾವು ಏನು ಕಲಿತಿದ್ದೇವೆ ಅದನ್ನ
ಆ ಅಧ್ಯಾಯದ 4ನೇ ಅಧ್ಯಾಯದ ಸಾರಾಂಶಗಳನ್ನು ನೋಡೋಣ. ಒಂದು, ನಾವು ನಿನ್ನೆ ಪರಂಪರೆಯ ಬಗ್ಗೆ ನೋಡಿದ್ವಿ. ನಾವು ನಮ್ಮ ಗುರು ಪರಂಪರೆಯಿಂದ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು ಮತ್ತು ಆ ಜ್ಞಾನವನ್ನು ನಾವು ಅಳವಡಿಸಿಕೊಳ್ಳಬೇಕು. ಅಂದರೆ ನಮ್ಮ ಜೀವನದಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ನಾವು ಪ್ರತಿನಿತ್ಯ ಏನು ಉಪದೇಶ ಪರಂಪರೆಯಿಂದ ಪಡ್ಕೊಂಡಿದ್ದೇವೆ ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕು. ಆಗ ಮಾತ್ರ ನಾವು ನಮ್ಮ ಗುರಿಯನ್ನು ತಲುಪಬಹುದು. ಇದನ್ನ ನಮಗೆ ನಿನ್ನೆ ತಿಳಿಸಿಕೊಟ್ಟರು ಕೃಷ್ಣ. ಈ ಜ್ಞಾನ, ಈ ದಿವ್ಯ ಜ್ಞಾನ ಅದು ನೇರವಾಗಿ ಆ ಗುರು ಪರಂಪರೆಯಿಂದ ಬಂದಿದೆ, ಹರಿದು ಬಂದಿದೆ. ಸೊ ಹಾಗೆ ನಾವು ನಿನ್ನೆ 4 ಪರಂಪರೆಗಳು ಶ್ರೀಕೃಷ್ಣನಿಂದ ಬಂದಿರತಕ್ಕಂಥದ್ದು ಅದನ್ನು ಕೂಡ ನಿನ್ನೆ ತಿಳಿದಿದ್ದೇವೆ. ಈಗ ಕೃಷ್ಣನಿಗೂ ನಮಗೂ ಏನು ವ್ಯತ್ಯಾಸ? ಶ್ರೀಕೃಷ್ಣನ ದೈವಿಕ ಸ್ವರೂಪ. ಸೊ ಕೃಷ್ಣನದು ದೈವಿಕ ಸ್ವರೂಪ ಅಂದರೆ ಕೃಷ್ಣನ ಶರೀರ ಸಚ್ಚಿದಾನಂದ ವಿಗ್ರಹ. ಸೊ ನಮ್ಮ ದೇಹದ ಥರ ಅಲ್ಲ, ನಮ್ಮದು ಭೌತಿಕ ಶರೀರ. ಸೊ ಹಾಗಾಗಿ ಸಚ್ಚಿದಾನಂದ ವಿಗ್ರಹ, ದೈವಿಕ ಸ್ವರೂಪನಾದ ಕೃಷ್ಣನ ಶರೀರ ಅದು ನಮ್ಮ ಥರ ನಶಿಸಿ ಹೋಗುವುದಿಲ್ಲ. ಮತ್ತೆ ಯಾವಾಗಲೂ ಕೂಡ ಅದು ನವಯೌವನದಿಂದ ಕೂಡಿರ್ತಾನೆ. ಅವನಿಗೆ ಹುಟ್ಟು ಹಿಡಿದು ಇರೋದಿಲ್ಲ. ಗೋಲೋಕ ವೃಂದಾವನದಿಂದ ಆಧ್ಯಾತ್ಮಿಕ ರೂಪದಲ್ಲಿಯೇ ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಬರ್ತಾರೆ. ಇಲ್ಲಿ 3 ಮುಖ್ಯ ಕಾರಣಗಳಿಗಾಗಿ ಕೃಷ್ಣ ಇಲ್ಲಿ ಬರ್ತಾರೆ. ಅಂದರೆ ಒಂದು, ಭಕ್ತರನ್ನು ಕಾಪಾಡಲಿಕ್ಕೆ, ದುಷ್ಟರನ್ನು ಶಿಕ್ಷಿಸಲಿಕ್ಕೆ ಮತ್ತು ಧರ್ಮ ಸಂಸ್ಥಾಪನೆಗಾಗಿ ಬರ್ತಾರೆ. ಈಗ ಎಲ್ಲ ಮಾರ್ಗಗಳು ಕೃಷ್ಣನಿಗೆ ದಾರಿ ಮಾಡಿಕೊಡುತ್ತವೆ. ಎಲ್ಲ ಮಾರ್ಗ, ಯಾವ ಮಾರ್ಗವನ್ನು ಅನುಸರಿಸಿದ್ರು ಕೂಡ ಕೊನೆಗೆ ಅದು ಕೃಷ್ಣನಿಗೆ ಹೋಗಬೇಕು, ಕೃಷ್ಣನಲ್ಲೇ ಬಂದು ಸೇರುತ್ತವೆ. ಮಮ ವರ್ತ್ಮಾನು ವರ್ತಂತೆ ಸೊ ಅಂತ ಹೇಳಿದ್ದಾರೆ. ಯಾವ ಮಾರ್ಗದಲ್ಲಿ ನಾವು ಆಧ್ಯಾತ್ಮಿಕವನ್ನು ಮಾಡಿದ್ರು ಕೂಡ ಕಡೆಯಲ್ಲಿ ಆಮೇಲೆ ಭಕ್ತಿ ಸೇವೆಗೆ ಬರಲೇಬೇಕು. ಭಕ್ತಿ ಸೇವೆಗೆ ಬಂದ ಮೇಲೆಯೇ ನಾವು ಹೋಗೋದು ಈ ಐಕ ಪ್ರಪಂಚದ ಬಿಡುಗಡೆ ಆಗಲಿಕ್ಕೆ. ಮತ್ತು ನಿನ್ನೆ ಕರ್ಮ, ವಿಕರ್ಮ ಮತ್ತು ಅಕರ್ಮ ಇದನ್ನು ಕೂಡ ನಾವು ನಿನ್ನೆ ಚೆನ್ನಾಗಿ ಮತ್ತೆ ತಿಳಿದುಕೊಂಡಿದ್ದೇವೆ. ಈಗ ಗುರುವಿನ ಮೂಲಕ ನಾವು ಜ್ಞಾನವನ್ನು ಪಡಿಬೇಕು. ಅದಕ್ಕಿಂತ ಮುಂಚೆ ಯಜ್ಞವನ್ನು ನಾವು ಯಾಕೆ ಮಾಡಬೇಕು? ಯಾವುದೇ ಯಜ್ಞವನ್ನು ನಾವು ಮಾಡೋದ್ರಿಂದ ನಾವು ಜ್ಞಾನವನ್ನು ಪಡ್ಕೊಳ್ತೇವೆ. ಸೊ ಈ ಜ್ಞಾನದಿಂದ ಕರ್ಮವನ್ನು ಮಾಡು ಅಂತ ನಿನ್ನೆ ನಮಗೆ ಹೇಳಿದರು ಕೃಷ್ಣ. ಈ ಜ್ಞಾನವನ್ನು ಹಾಗಾದರೆ ಯಾರಿಂದ ಪಡ್ಕೊಳ್ಬೇಕು ಅಂತ ನಾವು ನಿನ್ನೆ ನೋಡಿದ್ವಿ. ಜ್ಞಾನವನ್ನು ನಾವು ಯಾರಿಂದ ಪಡ್ಕೊಳ್ಬೇಕು? ಹರೇ ಕೃಷ್ಣ. ನಾವು ಜ್ಞಾನವನ್ನು ಯಾರಿಂದ ಪಡ್ಕೊಳ್ಬೇಕು? ಹರೇ ಕೃಷ್ಣ. ಪರಂಪರೆಯಿಂದ ಬಂದ ಗುರುಗಳಿಂದ. ಪರಂಪರೆಯಿಂದ ಬಂದ ಗುರುಗಳಿಂದ. ಇವತ್ತು ನಾವು ಅಧ್ಯಾಯ ನೋಡ್ತಾ ಇರೋದು 5ನೇದು. ಕರ್ಮ ಯೋಗ, ಕರ್ಮ ಸನ್ಯಾಸ ಯೋಗ. ಈ ಕರ್ಮ ಸನ್ಯಾಸ ಯೋಗವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಎಂದು ಕೂಡ ಕರೆಯುತ್ತೇವೆ. ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಇದನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಎಂದು ಶ್ರೀಲ ಪ್ರಭುಪಾದರು ಇದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಇದು ಕರ್ಮವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವುದು. ಕರ್ಮವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವುದು ಇದು ತುಂಬಾ ಮುಖ್ಯವಾಗಿದ್ದು. ಈಗ ನಾವು ಬೆಳಗಿನಿಂದ ಸಂಜೆಯವರೆಗೆ ಏನಾದರೂ ಕೆಲಸವನ್ನು ಮಾಡ್ತಲೇ ಇರ್ತೇವೆ ಅಲ್ವಾ? ಇದು ದಿನಚರಿ. ಆ ದಿನಚರಿಯಲ್ಲಿ ನಾವೇನು ಕೆಲಸ ಮಾಡ್ತಾ ಇದ್ದೇವೆ ಅದನ್ನೇನು ನಾವು ಸಂಪೂರ್ಣವಾಗಿ ಬದಲಾವಣೆ ಮಾಡಿ ಅಂತ ಇಲ್ಲಿ ಹೇಳ್ತಾ ಇಲ್ಲ. ನಾವು ಇಲ್ಲಿವರೆಗೆ ನಮಗೆ ಏನಾಗಿತ್ತು, ನಾವು ವೈಯಕ್ತಿಕ ಸಂತೋಷ, ಅದು ನನಗೆ ತುಂಬ ಇಷ್ಟ, ಅದನ್ನು ನನಗೆ ತಿನ್ನಬೇಕು, ಇದು ನನಗೆ ತುಂಬ ಇಷ್ಟ, ಇದನ್ನು ನೋಡಬೇಕು, ಹೀಗೆಲ್ಲ ನಾವು ನಮ್ಮದೇ ಆದ ಒಂದು ವೈಯಕ್ತಿಕ ಸಂತೋಷಕ್ಕಾಗಿ ನಾವು ಕರ್ಮಗಳನ್ನ ಮಾಡ್ತಾ ಇದ್ದೆವು. ಯಾಕೆಂದರೆ ನಾವು ದೇಹ ಭಾವನೆಯಲ್ಲಿ ಇದ್ದೆವು. ದೇಹ ಭಾವನೆಯಲ್ಲಿ ಇರೋದು ಅಂದರೆ ನಾನು, ನನ್ನದು, ನನ್ನ ಕುಟುಂಬ, ನನ್ನ ರಾಜ್ಯ, ನನ್ನ ದೇಶ, ಈ ಪ್ರಜ್ಞೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೆವು. ಆದರೆ ಈಗ ನಮಗೆ ಭಗವದ್ಗೀತೆಯ ಮೂಲಕ ನಮಗೆ ಅರ್ಥ ಆಗಿದೆ. ಭಗವಂತ ನಮಗೆ ಹೇಳಿದ್ದಾನೆ, ನಾವು ದೇಹ ಅಲ್ಲ,
ನಾವು ಆತ್ಮ, ನಾನು ದೇಹ ಅಲ್ಲ, ನಾನು ಆತ್ಮ ಅಂತ. ಸೊ ಹಾಗಾಗಿ ಈಗ ಇಷ್ಟು ದಿವಸ ನಾವು ಮಾಡ್ತಾ ಇರೋದು ದೈಹಿಕ ಚಟುವಟಿಕೆಗಳು. ಈಗ ನಾವು ಆತ್ಮ ಎಂದ ಮೇಲೆ ಆತ್ಮದ ಚಟುವಟಿಕೆಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಬೇಕು. ಸೊ ಈ ಆತ್ಮದ ಚಟುವಟಿಕೆ ಅಂತಂದ್ರೆ, ಆತ್ಮದ ಚಟುವಟಿಕೆ ಆ ಪರಮಾತ್ಮನನ್ನು ಸೇವೆ ಮಾಡೋದು, ಭಗವಂತನನ್ನ ಸೇವೆ ಮಾಡೋದು. ಸೊ ಹಾಗಾಗಿ ಇಲ್ಲಿ ಆತ್ಮದ ಚಟುವಟಿಕೆಯಲ್ಲಿ ಕೆಲಸ ಮಾಡೋದಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಅದು. ಈ ಅಧ್ಯಾಯ 5ರಲ್ಲಿ ಏನು ವಿಷಯಗಳು ಬರುತ್ತದೆ ಅಂತ ನೋಡೋಣ. ಇಲ್ಲಿ ಮತ್ತೆ ಈ ಅಧ್ಯಾಯ ಪ್ರಾರಂಭವಾಗುವುದೇ ಅರ್ಜುನನ ಪ್ರಶ್ನೆಯಿಂದ. ಅರ್ಜುನ ಮತ್ತೆ ಅದೇ ಗೊಂದಲದಲ್ಲಿ ಸಿಕ್ಕುತ್ತಾನೆ. ಏನದು? ನಾನು ಕರ್ಮವನ್ನು ತ್ಯಾಗ ಮಾಡಲ ಅಥವಾ ಭಕ್ತಿ ಸೇವೆಯಿಂದ ಕರ್ಮವನ್ನು ಮಾಡುವುದಾ? ಇದನ್ನು ಕೇಳ್ತಾ ಇದ್ದಾನೆ. ನಾನು ಕರ್ಮವನ್ನು ತ್ಯಾಗ ಮಾಡೋದು ಅಂದ ಕೂಡಲೇ ಜನ ಅರ್ಥ ಮಾಡ್ಕೊಳ್ಳೋದು ಸನ್ಯಾಸ ಅಂತ ನಾನು ಸನ್ಯಾಸ ತಗೊಳ್ಳಲ್ಲ ಅಥವಾ ನಾನು ಕರ್ಮ ಮಾಡಬೇಕಾ? ಈ ಪ್ರಶ್ನೆಯಿಂದ ಈ ಅಧ್ಯಾಯ ಅರ್ಜುನನ ಪ್ರಶ್ನೆಯಿಂದ ಪ್ರಾರಂಭ ಆಗತ್ತೆ. ಆಮೇಲೆ ಭಗವಂತ ಕೃಷ್ಣ ಹೇಳ್ತಾರೆ, ಕರ್ಮಯೋಗವು ಸನ್ಯಾಸಕ್ಕಿಂತ ಶ್ರೇಷ್ಠ. ಸನ್ಯಾಸ ಅಂದರೆ ಕರ್ಮ ತ್ಯಾಗ. ಈಗ ಕರ್ಮಯೋಗ ಅಂದ್ರೆ ಏನು? ಕರ್ಮಯೋಗ ಅಂತ ಅಂದರೆ ಅರ್ಥ ನಾವು ಆ ಕೆಲಸವನ್ನು ಮಾಡುವುದು, ಆ ಕರ್ಮಗಳು ಭಗವಂತನ ಸಂತೋಷಕ್ಕೋಸ್ಕರ ಮಾಡ್ತಕ್ಕಂಥದ್ದು ಮತ್ತು ಅದರ ಕರ್ಮದ ಫಲವನ್ನು ನಾವು ಭಗವಂತನೇ ಕೊಡುವುದು. ಇದು ಕರ್ಮಯೋಗ. ಈ ಕರ್ಮಯೋಗದಲ್ಲಿ ನಿಷ್ಕಾಮ ಕರ್ಮಯೋಗ ಅದು ಬಹಳ ಮುಖ್ಯವಾದದ್ದು. ನಾವು ಸಕಾಮ ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ ಎರಡನ್ನು ಕೂಡ 3ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಸಕಾಮ ಕರ್ಮಯೋಗದಲ್ಲಿ ಏನು ನಾವೇನು ಬೆಳೆದಿರ್ತೇವೆ ಅಥವಾ ನಾವೇನು ಕೆಲಸ ಮಾಡುತ್ತೇವೆ ಅದರ ಫಲ, ಅದರಲ್ಲಿ ನಾವೊಂದು ಹಣ್ಣನ್ನು ಬೆಳೆದಿರ್ತೇವೆ, ಮಾವಿನ ಹಣ್ಣು ಅಂತ ತಿಳ್ಕೊಂಡ್ರೆ 10 ಭಾಗ ಭಗವಂತನಿಗೆ ಕೊಡೋದು, ನಾವು 90 ಭಾಗ ನಾವು ಬೆಳೆಸೋದು ಸಕಾಮ ಕರ್ಮಯೋಗ. ನಿಷ್ಕಾಮ ಕರ್ಮಯೋಗದಲ್ಲಿ ನಾವು ನಮ್ಮ ಒಂದು ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ದೇಹವನ್ನು ರಕ್ಷಣೆ ಮಾಡಲಿಕ್ಕೆ ಅಷ್ಟನ್ನು ನಮಗೋಸ್ಕರ ಇಟ್ಕೊಳ್ಳೋದು, ಮತ್ತೆ ಉಳಿದಿದ್ದು ಎಲ್ಲವನ್ನು ಭಗವಂತನೇ ಕೊಡೋದು, ಕರ್ಮ ಫಲವನ್ನು ತ್ಯಾಗ ಮಾಡುವುದು. ಈ ಕರ್ಮ ಫಲವನ್ನು ತ್ಯಾಗ ಮಾಡುವುದಕ್ಕೆ ನಿಷ್ಕಾಮ ಕರ್ಮಯೋಗ. ಸೊ ಈ ನಿಷ್ಕಾಮ ಕರ್ಮಯೋಗವು ಕರ್ಮವನ್ನು ಮಾಡದೇ ಇರತಕ್ಕಂಥ ಆ ಸನ್ಯಾಸಕ್ಕಿಂತ ಒಳ್ಳೆಯದು. ಯಾಕೆ ಇದು ಒಳ್ಳೆಯದು? ಇದು ಈ ಐಹಿಕ ಬಂಧನದಿಂದ ಮುಕ್ತಿ ಕೊಡುತ್ತೆ. ನಾವು ಈಗ ಕರ್ಮವನ್ನು ಮಾಡುವುದರಿಂದಲೇ ಬಂಧನಕ್ಕೆ ಒಳಗಾಗುತ್ತೇವೆ ಮತ್ತು ಈ ನಿಷ್ಕಾಮ ಕರ್ಮಯೋಗ ಮಾಡಿದರೆ ಬಂಧನದಿಂದ ಬಿಡುಗಡೆ ಪಡ್ಕೊಳ್ತೇವೆ. ಐಹಿಕ ಬಂಧನ ಅಂದರೆ ಹುಟ್ಟು ಸಾವಿನ ಈ ಚಕ್ರದಲ್ಲಿ ನಾವು ಇರುವುದು. ಸೊ ಇದನ್ನ ಕೃಷ್ಣ ನಮಗೆ ತಿಳಿಸ್ಕೊಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ದೇವೋತ್ತಮ ಪರಮ ಪುರುಷನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದರ ಮೂಲಕ ಮುಕ್ತಿ. ಅಂದ್ರೆ ಇಲ್ಲಿ ಕೃಷ್ಣ ಕೇಂದ್ರೀಕೃತ ಚಟುವಟಿಕೆಗಳು, ಮನಸ್ಸನ್ನ ಕೃಷ್ಣನ ಪಾದದಲ್ಲಿ ಇಡುವುದು. ಆ ಕೃಷ್ಣನ ಪಾದದಲ್ಲಿ ಮನಸ್ಸನ್ನು ಇಡುವುದು ಅಂದರೆ ಆ ಕೃಷ್ಣನ ಭಕ್ತಿ ಸೇವೆಯಲ್ಲಿ ತಲ್ಲೀನನಾಗುವುದು. ಆವಾಗ ನಮಗೇನಾಗುತ್ತೆ? ಮುಕ್ತಿ. ಮತ್ತೆ ಇಲ್ಲಿ ಕೊನೆಯದಾಗಿ ನಮಗೆ ಶಾಂತಿ ಮಂತ್ರವನ್ನು ಹೇಳ್ತಾರೆ. ಅಂದ್ರೆ ಶಾಂತಿ ಮಂತ್ರ ಮುಖ್ಯವಾಗಿ ನಮಗೇನು, ಎಲ್ಲರಿಗೂ ಕೂಡ ಶಾಂತಿ ಬೇಕು ಅಲ್ವಾ? ಎಲ್ಲರಿಗೂ ಕೂಡ ಪೀಸ್, ಶಾಂತಿ ಬೇಕು ಅಂತ ಇರ್ತದೆ ಅಲ್ವಾ? ಹರೇ ಕೃಷ್ಣ, ಹರೇ ಕೃಷ್ಣ. ಇರುತ್ತದೆಯೋ ಇಲ್ವೋ? ಶಾಂತಿ ಬೇಕು ಅಂತ ಇರುತ್ತದೆಯೋ ಇಲ್ವೋ? ಹರೇ ಕೃಷ್ಣ. ಇರುತ್ತೆ ಮಾತಾಜಿ. ಹೌದು ಮಾತಾಜಿ. ಆದರೆ ಶಾಂತಿಯಿಂದ ನಾವು ಇದ್ದೇವಾ ನಾವು ಶಾಂತಿಯಿಂದ? ಇಲ್ಲ ಮಾತಾಜಿ. ನೋಡಿ, ನಾವು ವಿಜ್ಞಾನದಲ್ಲಿ ತುಂಬಾ ಒಂದು ಸಾಧನೆಗಳನ್ನು ನಾವು ಪ್ರಪಂಚದಲ್ಲಿ, ಐಹಿಕ ಪ್ರಪಂಚದಲ್ಲಿ ವಿಜ್ಞಾನ ತುಂಬಾ ಮುಂದುವರಿದಿದೆ ಅಂತ ಹೇಳ್ತೇವೆ. ಆಮೇಲೆ ನಾವು ಆರ್ಥಿಕ ಪ್ರಗತಿಯನ್ನು ಮಾಡಿದ್ದೇವೆ. ಇಷ್ಟಾದರೂ ಕೂಡ ನಾವು ಯಾವುದಕ್ಕೆ ನಾವು ಇದೆಲ್ಲ ಮಾಡ್ತಾ ಇದ್ದೇವೆ ಪ್ರಯತ್ನ? ಶಾಂತಿ ಮತ್ತು ಸುಖದಲ್ಲಿ ಇರಬೇಕು. ಅವೆರಡೂ ಕೂಡ ನಮಗೆ ಸಿಗ್ತಾ ಇಲ್ಲ, ಶಾಂತಿ ಸಿಗ್ತಾ ಇಲ್ಲ. ಈಗ ಶಾಂತಿಯನ್ನು ಪಡೆಯುವುದು ಹೇಗೆ? ಇದನ್ನು ಕೂಡ ಈ ಅಧ್ಯಾಯದ ಕೊನೆಯಲ್ಲಿ ನಾವು ನೋಡಲಿದ್ದೇವೆ. ಹರೇ ಕೃಷ್ಣ. ಸೊ ಇದು ಈ ಕರ್ಮ ಸನ್ಯಾಸ ಯೋಗ, ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ. ಸೊ ಇದು ಮೊಟ್ಟ ಮೊದಲನೇದಾಗಿ ಅರ್ಜುನನ ಗೊಂದಲ. ಈಗ ಅರ್ಜುನನಿಗೆ ಯಾವಾಗಲೂ ಅಂದ್ರೆ, ಈಗ ಅರ್ಜುನ ಅಂದ್ರೆ
ಅವನು ಜೀವಾತ್ಮ, ನಮ್ಮ ಬದ್ಧಾತ್ಮರನ್ನು ಅವನು ಪ್ರತಿನಿಧಿಸುತ್ತಾನೆ. ಅರ್ಜುನನಿಗೆ ಗೊಂದಲ ಉಂಟಾಗೋದು ಅಂತಂದ್ರೆ ಅರ್ಜುನ ಶುದ್ಧ ಭಕ್ತ, ಅವನಿಗೆ ನಿಜವಾಗಿ ಗೊಂದಲ ಏನೂ ಇಲ್ಲ. ಆದರೆ ಅವನನ್ನು ಭ್ರಮೆಗೆ ತರಿಸಿದ್ದಾರೆ ಕೃಷ್ಣ. ಯಾಕೆ ಭ್ರಮೆಗೆ ತರಿಸಿದ್ದಾರೆ? ನಮಗೆ ಆ ಭಗವದ್ಗೀತೆಯನ್ನ ಮೂಲಕ ಉಪದೇಶ ಕೊಡ್ಲಿಕ್ಕಾಗಿ. ಸೊ ಹಾಗಾಗಿ ಈ ಅರ್ಜುನನಿಗೆ ಗೊಂದಲ. ಏನು ಗೊಂದಲ? ಏನು ತರ ಇದು ನಾನು ಯಾವುದು ಉತ್ತಮ, ಕರ್ಮ ಸನ್ಯಾಸ ಅಥವಾ ಕರ್ಮಯೋಗ? ಇಲ್ಲಿ ನೋಡಿ, ಕರ್ಮ ಸನ್ಯಾಸ ಅಂತಂದ್ರೆ ಇಲ್ಲಿ ನೋಡಿ, ಕರ್ಮವನ್ನು ತ್ಯಾಗ ಮಾಡಿರ್ತಕ್ಕಂಥದ್ದು, ಅಂದ್ರೆ ಆ ಕರ್ಮವನ್ನ ಬಿಟ್ಟು ಬಿಡೋದು. ಕರ್ಮವನ್ನ ಬಿಟ್ಟು ಅಂದ್ರೆ ತ್ಯಾಗ ಮಾಡಿ. ಈಗ ತ್ಯಾಗ ಮಾಡೋದು ಅಂತಂದ್ರೆ ಈಗ ಇಂಥ ತ್ಯಾಗ ಮಾಡ್ತಕ್ಕಂಥದ್ದು ಅಂತಂದ್ರೆ, ಈಗ ಎಲ್ಲವನ್ನು ಬಿಟ್ಟು ಒಂದು ಹಿಮಾಲಯ ಪರ್ವತ ಕಡೆ ಹೋಗಿ ನಾನು ಒಂದು ಧ್ಯಾನ ಮಾಡ್ತೇನೆ, ಯಾವುದು ಬೇಡ ಅಂತ ಹೇಳಿ ಹೋಗೋದು. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಸನ್ಯಾಸ ಮಾಡೋರು ಇದು ಒಳ್ಳೆಯದ ಅಥವಾ ಈ ಕರ್ಮ ಯೋಗ? ಇಲ್ಲಿ ನೋಡಿ, ಇಲ್ಲಿ ಪುಸ್ತಕ ವಿತರಣೆಗಳನ್ನ ಮಾಡ್ತಾ ಇದ್ದಾರೆ, ಭಗವಂತನಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಕರ್ಮ ಫಲತ್ಯಾಗ. ಇದರಲ್ಲಿ ಆ ಫಲದ ಬಗ್ಗೆ ಅವರು ಇಚ್ಛೆ ಪಡ್ತಾರೆ, ಆಸಕ್ತಿ ಇಲ್ಲ, ಕೆಲಸದಲ್ಲಿ ಆಸಕ್ತಿ. ಸೊ ಇದನ್ನ ಕರ್ಮವನ್ನು ಮಾಡುವುದು ಆ ಒಂದು ಕರ್ಮ ಫಲತ್ಯಾಗ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇದು ಕೆಲಸ ಮಾಡುವುದು. ಈಗ ಇದು ಒಳ್ಳೆಯದಾ ಇದು ಒಳ್ಳೆಯದಾ ಅಂತ ಕೇಳ್ತಾರೆ. ಹರೇ ಕೃಷ್ಣ, ನಿಮಗೆ ಏನೆನಿಸುತ್ತೆ? ಹರೇ ಕೃಷ್ಣ, ನಿಮಗೆ ಏನೆನಿಸುತ್ತೆ ಈ ತರ ಎಲ್ಲ? ಅಂದ್ರೆ ಈಗ ಯಾಕೆ ಈ ತರ ಹೇಳ್ತಾ ಇದ್ದಾರೆ ಅಂದ್ರೆ, ಕರ್ಮ ಮಾಡಿದರೆ ನಮಗೆ ಬಂಧನ ಸಿಕ್ಕುತ್ತೆ ಅಲ್ವಾ? ಕರ್ಮವನ್ನು ಮಾಡಿದ್ರೆ ನಮಗೆ ಕ್ರಿಯೆ, ಅದಕ್ಕೆ ಪ್ರತಿಕ್ರಿಯೆ ಉಂಟಾಗತ್ತೆ. ಅಂದ್ರೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ, ಕೆಟ್ಟ ಕೆಲಸ ಮಾಡಿದ್ರೆ ಪಾಪ. ನಾವು ಒಳ್ಳೆಯ ಕೆಲಸವನ್ನೇ ಮಾಡ್ತಾನೆ ಇರ್ಲಿಕ್ಕಾಗಲ್ಲ. ಒಮ್ಮೆ ಒಳ್ಳೆ ಕೆಲಸ ಮಾಡ್ತೇನೆ ಅಂತ ಮನಸ್ಸಿದ್ರು ಕೆಟ್ಟ ಕೆಲಸ ಜರುಗಿ ಹೋಗುತ್ತೆ ನಮ್ಮಿಂದ. ಹಾಗಾಗಿ ಪುಣ್ಯ ಮತ್ತು ಪಾಪ ಎರಡನ್ನೂ ಕೂಡ ಅನುಭವಿಸ್ಲೇಬೇಕು. ಸೊ ಆದ್ದರಿಂದ ಮತ್ತೆ ಈ ಪ್ರಪಂಚಕ್ಕೆ ಬರಲೇಬೇಕು. ಅದಕ್ಕಾಗಿ ಇವರು ಏನು ಹೇಳ್ತಾರೆ? ಕರ್ಮವನ್ನೇ ತ್ಯಾಗ ಮಾಡ್ಬಿಡ್ತೇನೆ, ಬೇಡ ಅಂತ ಹೇಳ್ತಾರೆ. ಕರ್ಮ ಬಂಧನಕ್ಕೆ ಉಂಟು ಮಾಡುತ್ತೆ, ನನಗೆ ಯಾವ ಕರ್ಮವೇ ಬೇಡ, ನಾನು ಹೀಗೆ ಸನ್ಯಾಸತ್ವ ತಗೊಂಡು ನಾನು ಧ್ಯಾನ ಮಾಡ್ತೇನೆ ಅಂತ. ಇಲ್ಲಿ ಇವರು ಏನು ಹೇಳ್ತಾರೆ? ನಮ್ಮ ಕರ್ಮ ಫಲವನ್ನು ನಾವು ಬಯಸೋದ್ರಿಂದ ನಮಗೆ ಏನಾಗುತ್ತೆ? ಅದರಿಂದ ಬಂಧನ ಉಂಟಾಗುತ್ತೆ. ಅದಕ್ಕೆ ಕರ್ಮ ಫಲವನ್ನು ದೇವರಿಗೆ ಬಿಟ್ಕೊಡ್ತೇನೆ, ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲ, ನಾನು ಕರ್ಮವನ್ನು ಮಾಡ್ತೇನೆ. ಇದರಲ್ಲಿ ನಿಮಗೆ ಯಾವುದು ಸರಿ ಅಂತ ಕಾಣುತ್ತೆ? ಯಾವುದು ಒಳ್ಳೆಯದು ಅಂತ ಕಾಣುತ್ತೆ? ಶ್ರೇಷ್ಠವಾದದ್ದು ಅಂತ ಕಾಣುತ್ತೆ? ಹರೇ ಕೃಷ್ಣ, ಹರೇ ಕೃಷ್ಣ. ಕೇಳ್ತಾ ಉಂಟಾ? ಹರೇ ಕೃಷ್ಣ ಕೇಳ್ತಿದೆ ಮಾತಾಜಿ. ಮತ್ತೆ ಯಾರು ಏನು ಎಲ್ಲ ಸೈಲೆಂಟ್ ಇದ್ದಾರೆ? ಹರೇ ಕೃಷ್ಣ. ನಿಮಗೆ ಯಾವುದು ಸರಿ ಕಾಣುತ್ತೆ ನೀವು ಉತ್ತರ ಹೇಳಬಹುದು, ಅಥವಾ ಚಾಟ್ ಬಾಕ್ಸ್ ನಲ್ಲಿ ಕೂಡ ಹಾಕಬಹುದು. ಹರೇ ಕೃಷ್ಣ. ಪ್ರಶ್ನೆಗೆ ಸ್ವಲ್ಪ ಇಂಟರಾಕ್ಟಿವ್ ಸೆಷನ್ ಇದ್ರೆ ತುಂಬಾ ಒಳ್ಳೇದಿರುತ್ತೆ. ಹರೇ ಕೃಷ್ಣ. ಸೈಲೆಂಟ್ ಇದ್ರೆ ನನಗೆ ಗೊತ್ತಾಗಲ್ಲ, ನಿಮ್ಗೆ ಏನಾದ್ರೂ ಅರ್ಥ ಆಯ್ತು ಏನಾಯ್ತು ನನಗೇನು ಗೊತ್ತಾಗಲ್ಲ. ಹರೇ ಕೃಷ್ಣ. ಓಕೆ, ಶ್ಲೋಕ 1, ಅರ್ಜುನ ಗೊಂದಲ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಇಲ್ಲಿ ಅರ್ಜುನನು ಹೇಳ್ತಾನೆ, ಶ್ರೀಕೃಷ್ಣ ನೀನು ಮೊದಲು ಕರ್ಮವನ್ನು ಬಿಡಬೇಕು ಅಂತ ಹೇಳಿದೀಯಾ, ಈಗ ಭಕ್ತಿಪೂರ್ವಕ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದೀಯಾ. ಇದರಲ್ಲಿ ಯಾವುದು ಶ್ರೇಯಸ್ಕರ ನನಗೆ ತಿಳಿಸು ಅಂತ ಹೇಳ್ತಾ ಇದ್ದೇನೆ. ಅಂದ್ರೆ ಈಗ ಪ್ರಶ್ನೆ, ಕರ್ಮ ಸನ್ಯಾಸ ಉತ್ತಮವಾ ಅಥವಾ ಕರ್ಮ ಆ ಕರ್ಮವನ್ನ ಆ ಫಲವನ್ನ ತ್ಯಾಗ ಮಾಡ್ತಕ್ಕಂಥದ್ದು, ಭಕ್ತಿ ಸೇವೆಯಲ್ಲಿ ಕೆಲಸ ಮಾಡೋದು, ಇದು ಉತ್ತಮನ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಶ್ರೇಯಸ್ಕರ ಹೇಳೋ ಶಬ್ದವನ್ನ, ಯಾವುದು ನನಗೆ ಶ್ರೇಯಸ್ಕರ ಇದನ್ನ ತಿಳಿಸು. ಶ್ರೇಯಸ್ಕರ ಅಂತಂದ್ರೆ ಏನು? ಶ್ರೇಯಸ್ಕರ ಅಂದ್ರೆ ಇದು ಇಲ್ಲಿ ನಾವು 2 ಶಬ್ದಗಳನ್ನ ಅರ್ಥ ಕಲ್ತ್ಕೋಬೇಕು, ಶ್ರೇಯಸ್ಕರ ಮತ್ತೆ ಪ್ರೇಯಸ್ಕರ. ಪ್ರೇಯಸ್ಕರ ಅಂದ್ರೆ ಈಗ ನಾವು ಏನು ಕೆಲಸ ಮಾಡ್ತೇವೆ ಅದು ತಕ್ಷಣ ನಮಗೆ ಒಳ್ಳೆಯದನ್ನು ಉಂಟು ಮಾಡ್ತಕ್ಕಂಥದ್ದು, ಅಂದ್ರೆ ಈಗ ತಕ್ಷಣ
ಶ್ರೇಯಸ್ಕರ ಅಂತಂದ್ರೆ ನಾವು ಏನು ನಿರ್ಧಾರ ತಗೊಂಡು ಕೆಲಸ ಮಾಡ್ತೇವೆ ಅದರಿಂದ ಮುಂದೆ ನಮಗೆ ಒಳ್ಳೇದಾಗಬೇಕು, ಅದು ಶ್ರೇಯಸ್ಕರ. ಈಗ ಇಲ್ಲಿ ಅರ್ಜುನ ಯುದ್ಧ ಮಾಡಿದರೆ ಅವನಿಗೆ ಶ್ರೇಯಸ್ಕರ ಆಗುತ್ತೋ ಅಥವಾ ಅವನು ಯುದ್ಧ ಮಾಡದೆ ಹೋದರೆ ಕರ್ಮವನ್ನು ತ್ಯಾಗ ಮಾಡಿದರೆ ಅದು ಅವನಿಗೆ ಶ್ರೇಯಸ್ಕರವೋ, ಇದು ಪ್ರಶ್ನೆ. ಸೊ ಇದು ಪ್ರಶ್ನೆ ಆಗಿರೋದ್ರಿಂದ ಉತ್ತರ ಏನು ಹೇಳ್ತಾರೆ ಅಂತ ನಾವು ನೋಡೋಣ. ಶ್ಲೋಕ 2 ಅನುಮಾನವನ್ನು ತೆರವುಗೊಳಿಸುವುದು. 2ನೇ ಶ್ಲೋಕದಲ್ಲಿ ಅನುಮಾನ ಬಂದೋಗಿದೆ. ಅರ್ಜುನ ಆಕ್ಚುಲಿ ನಮಗೆ ಅದು ಅನುಮಾನ ಬರ್ತಕ್ಕಂಥದ್ದು, ಬದ್ಧ ಆತ್ಮರಿಗೆ. ನಾವು ಅಂದರೆ ಈ ಕರ್ಮವನ್ನ ಈ ತರ ಹೇಳ್ತಾ ಇದ್ದಾರಲ್ಲ, ಕರ್ಮ ಮಾಡಿದ್ರೆ ನನಗೆ ಬಂಧನ ಸಿಕ್ಬಿಡುತ್ತೆ, ಇಲ್ಲ ನಾನು ಕರ್ಮನೇ ಮಾಡಲ್ಲ, ಕರ್ಮ ಸನ್ಯಾಸ ತಗೊಂಡ್ಬಿಡ್ತೀನಿ ಅಂತ ಹೇಳೋದು. ಆಮೇಲೆ ಧ್ಯಾನ ಮಾಡ್ತೇನೆ, ಕಾಡಿಗೆ ಹೋಗ್ತೇನೆ, ಅಲ್ಲಿ ಸನ್ಯಾಸ ತಗೊಳ್ತೇನೆ ಹೇಳೋದು. ಕೆಲವರು ಏನ್ ಮಾಡ್ತಾರೆ, ಇಲ್ಲ ನಾನು ಕರ್ಮ ಮಾಡಿದ್ರು ಕೂಡ ಅದರ ಫಲದಿಂದ, ಆ ಫಲವನ್ನು ಬಯಸೋದ್ರಿಂದ ತಾನೇ ನನಗೆ ಇದು ಬರೋದು, ಅದಕ್ಕೆ ನಾನು ಭಕ್ತಿ ಸೇವೆಗೆ ಸೇರ್ಕೊಳ್ತೇನೆ. ಸೊ ಎರಡು ಯಾವುದು ಶ್ರೇಯಸ್ಕರ, ಇದು ಪ್ರಶ್ನೆ. ಇದಕ್ಕೆ ಉತ್ತರ ಏನ್ ಹೇಳ್ತಾರೆ ನೋಡೋಣ. ಶ್ಲೋಕ 2 ಶ್ರೀ ಭಗವಾನ್ ಉವಾಚ ಸನ್ಯಾಸ ಕರ್ಮಯೋಗಶ್ಚ ನಿಶ್ರೇಯಸಕರ ಉಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ದೇವೋತ್ತಮ ಪರಮಪುರುಷನು ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವೆಯಲ್ಲಿ ಕೆಲಸ ಮಾಡುವುದು ಇವೆರಡೂ ಕೂಡ ಮುಕ್ತಿಗೆ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾವು ತಿಳ್ಕೊಳ್ಳೋದು, ಈ ಕರ್ಮ ಸನ್ಯಾಸ ಮಾಡಿದ್ರು ಮುಕ್ತಿ, ಕರ್ಮ ಫಲ ತ್ಯಾಗ ಮಾಡಿದ್ರು ಮುಕ್ತಿ. ಅವೆಲ್ಲಿ ಎರಡಲ್ಲೂ ಕೂಡ ಒಂದೇ ಬರ್ತದೆ ಅಂತ ಹೇಳ್ತಾರೆ. ಅಂದ್ರೆ ಜಡವಸ್ತು, ಈಗ ಕರ್ಮ ತ್ಯಾಗ ಅಂದ್ರೆ ಜಡವಸ್ತುವಿನಲ್ಲಿ ನಿರಾಸಕ್ತಿ. ಅಂದ್ರೆ ಜಡವಸ್ತು ಅಂದ್ರೆ ಐಹಿಕದಲ್ಲಿ ನಿರಾಸಕ್ತಿ, ಐಹಿಕದಲ್ಲಿ ಆಸಕ್ತಿ ಇಲ್ಲ. ಆಮೇಲೆ ಎರಡನೆಯದು ಕರ್ಮ ಫಲ ತ್ಯಾಗ ಅಂದ್ರೆ ಕೃಷ್ಣನಲ್ಲಿ ಆಸಕ್ತಿ. ಸೊ ಇದು ಬಹಳ ಮುಖ್ಯ, ಇದನ್ನು ತಿಳ್ಕೊಳ್ಳೋದು. ಯಾಕೆಂತಂದ್ರೆ ಇಲ್ಲಿ ಕರ್ಮ ತ್ಯಾಗದಲ್ಲಿ ಏನ್ ಸಿಗ್ತದೆ ಅಂತಂದ್ರೆ, ಕರ್ಮ ತ್ಯಾಗದಲ್ಲಿ ನಮಗೆ ಐಹಿಕದಲ್ಲಿ ನಿರಾಸಕ್ತಿ ಉಂಟಾಗತ್ತೆ. ಸನ್ಯಾಸಿಗಳಿಗೆ ಸನ್ಯಾಸತ್ವವನ್ನು ತಗೊಂಡ್ರೆ ಅವರಿಗೆ ಐಹಿಕದಲ್ಲಿ ಆಸಕ್ತಿ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಆ ಕರ್ಮ ಇದರಲ್ಲಿ ಭಕ್ತಿ ಸೇವೆಯಲ್ಲಿ ಕೆಲಸ ಮಾಡಿದ್ರೆ ಕೃಷ್ಣನಲ್ಲಿ ಆಸಕ್ತಿ, ಅವರಿಗೆ ಫಲದಲ್ಲಿ ಆಸಕ್ತಿ ಇಲ್ಲ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕೃಷ್ಣ ನಮಗೆ ನಾವು ಕರ್ಮವನ್ನ ಮಾಡಲೇಬೇಕು. ಇಲ್ಲಿ ಕರ್ಮವನ್ನು ಮಾಡಬೇಕು, ಕರ್ಮವನ್ನ ತ್ಯಾಗ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ನಾವು ಕರ್ಮ ಯಾಕನ್ನು ಮಾಡಬೇಕು ಅಂತಂದ್ರೆ, ಇಲ್ಲಿ ನಾವು ದೇಹಧಾರಿಗಳು. ಸೊ ದೇಹಧಾರಿಗಳಾಗಿರೋದ್ರಿಂದ ಆ ದೇಹವನ್ನು ಕಾಪಾಡ್ಲಿಕ್ಕಾದ್ರೂ ನಾವು ಕೆಲಸ ಮಾಡಲೇಬೇಕು. ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಸೊ ಹಾಗಾಗಿ ಈ ದೇಹಕ್ಕೆ ಹಸಿವಾಗತ್ತೆ. ಸೊ ದೇಹವನ್ನು ನಾವು ಕಾಪಾಡ್ಕೊಳ್ಬೇಕು. ಸೊ ಅದಕ್ಕಾದ್ರೂ ನಾವು ಮಾಡಬೇಕು. ಅದರಿಂದ ಶ್ರೀಕೃಷ್ಣ ಭಗವಂತ ಹೇಳ್ತಾನೆ, ಕರ್ಮ ತ್ಯಾಗಕ್ಕಿಂತ ಕರ್ಮ ಫಲ ತ್ಯಾಗ ಮಾಡೋದು, ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆಯಲ್ಲಿ ಕೆಲಸ ಮಾಡೋದು ಶ್ರೇಯಸ್ಕರ. ಯಾಕೆ ಅಂತಂದ್ರೆ ನಾವು ಇಲ್ಲಿ ಕರ್ಮವನ್ನ ನಾವು ಬಿಡ್ಲಿಕ್ಕೆ ಬರೋದಿಲ್ಲ. ಯಾಕೆ, ಕರ್ಮವನ್ನ ನಾವು ಮಾಡಲೇಬೇಕು, ಆದರೆ ಕರ್ಮದ ಫಲವನ್ನು ತ್ಯಾಗ ಮಾಡಬೇಕು. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಅರ್ಜುನನಿಗೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ನೀನು ಕೆಲಸ ಬಿಡ್ಲಿಕ್ಕೆ ಬರೋದಿಲ್ಲ, ನಿನ್ನ ಕರ್ಮ ಯುದ್ಧ ಮಾಡೋದು, ನಿನ್ನ ಕರ್ತವ್ಯ ಅದು ಯುದ್ಧ ಮಾಡೋದು, ಅದನ್ನ ನಿನಗೆ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ನಿನಗೆ ಕಾಡಿಗೆ ಹೋಗು ಭಿಕ್ಷೆ ಬೇಡು ಅಂತ ಅವರು ಹೇಳ್ತಾ ಇಲ್ಲ. ನಿನ್ನ ಕರ್ಮವನ್ನು ನೀನು ಮಾಡು, ಕರ್ಮ ಬಿಡ್ಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ನಮ್ಗೆ ಹೆಂಗ್ ಕಾಣಿಸುತ್ತೆ, ಇಸ್ಕಾನಿಗೆ ಬರೋದು, ಇಸ್ಕಾನ್ ಸಂಸ್ಥೆಗೆ ಅಂದ್ರೆ ಬರೇ ಸನ್ಯಾಸಿ ಅಂದ್ರೆ ಎಲ್ಲದನ್ನು ಬಿಟ್ಬಿಟ್ಟು ಬಂದ್ಬಿಡೋದ? ಹಾಗಲ್ಲ. ಇಲ್ಲಿ ಏನಾಗ್ತಾ ಇದೆ, ಅರ್ಜುನ ಅವನು ಗೃಹಸ್ಥ. ಸೊ ಗೃಹಸ್ಥನಾಗಿದ್ದಿ ಅವನಿಗೆ ಸನ್ಯಾಸ ತಗೋ ಅಂತ ಹೇಳ್ತಾ ಇಲ್ಲ. ನಿನ್ನ ಕರ್ಮವನ್ನು ನೀನು ಮಾಡು, ಭಕ್ತಿ ಸೇವಾ ಚಟುವಟಿಕೆ ಆಗತ್ತೆ ಅದು. ಯಾಕೆಂತಂದ್ರೆ ಅಲ್ಲಿ ಕರ್ಮದ ಫಲದ ಆಸಕ್ತಿ ಇಲ್ಲ. ನಿನಗೆ ಯುದ್ಧದಿಂದ ಏನು ಪರಿಣಾಮ ಸಿಕ್ಕತ್ತೆ ಅದರಲ್ಲಿ ಆಸಕ್ತಿ, ಅದರ ಬಗ್ಗೆ ಯೋಚನೆ ಬೇಡ. ನಿನ್ನ ಕರ್ತವ್ಯವನ್ನು ನೀನು ಮಾಡು ಅಂತ ಹೇಳ್ತಾ ಇದ್ದಾನೆ. ಅದರ ಫಲವನ್ನು ನೀನು ಅಪೇಕ್ಷೆ ಪಡಬೇಡ. ಸೊ ಹಾಗಾಗಿ ನಾವು ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಕರ್ಮ ತ್ಯಾಗಕ್ಕಿಂತ ಕರ್ಮ ಫಲ ತ್ಯಾಗ ಒಳ್ಳೆಯದು. ಕರ್ಮವನ್ನು ಮಾಡಿ
ಅದರ ಫಲವನ್ನು ಭಗವಂತನಿಗೆ ಕೊಡೋದು ಅದು ಒಳ್ಳೆಯದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಅರ್ಜುನನ ಒಂದು ಗೊಂದಲ, ಅದು ಆ ಗೊಂದಲದಲ್ಲಿ ಕರ್ಮಫಲ ತ್ಯಾಗ ಮಾಡುವುದು ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಸೇವೆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಇದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಿಮಗೆ ಪ್ರಶ್ನೆ, ಧರ್ಮ ಅಂದರೆ ಏನು? ಇಲ್ಲಿ 6 ರೀತಿಯ ಧರ್ಮಗಳು ಯಾವುವು ಎಂದು ಕೇಳಿದ್ದಾರೆ. ನಿಮ್ಮ ಒಂದು ಪ್ರಕಾರ ಧರ್ಮ ಅಂದರೆ ಏನು? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಮಾತಾಜಿ ಇದ್ದಿದ್ದಾಗೆ ಹೇಳೋದು. ಇವಾಗ ಸಕ್ಕರೆ ಇದೆ ಅಂದ್ರೆ ಅದ್ರ ಧರ್ಮ ಸಿಹಿನೇ ಅಲ್ಲ, ಜಾಮೂನ್ ಇದೆ ಅಂತ ಅದ್ರ ಸಿಹಿ ಅಂತ ಆತರ ಧರ್ಮ ತಿಳ್ಕೊಂಡಿದ್ದು. ಧರ್ಮ ಅದು ಕರೆಕ್ಟೇ ಉತ್ತರ ನಿಮ್ದು. ಹರೇ ಕೃಷ್ಣ. ಈಗ ಧರ್ಮ ಅಂದ್ರೆ ಮತ್ತೆ ಯಾರಾದ್ರೂ ಹೇಳ್ತೀರಾ ಧರ್ಮ ಅಂದ್ರೆ ಏನು ಅಂತ? ಹರೇ ಕೃಷ್ಣ. ಧರ್ಮ ಅಂತ ಶಬ್ದ ಕೇಳಿದ್ದೀರಾ? ಮಾಡುವ ಕರ್ತವ್ಯಗಳು. ಮಾಡುವ ಕರ್ತವ್ಯಗಳು. ಧರ್ಮ ಅಂದ್ರೆ ನಮ್ಮ ಒಂದು ಕೆಲಸ, ನಮ್ಮ ಆಕ್ಯುಪೇಷನ್. ಸೊ ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ತಿಳ್ಕೊಳ್ಳೋಣ. ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು? ಸಕ್ಕರೆಯ ಧರ್ಮ ಸಿಹಿ. ಈಗ ನಾವು ಸಕ್ಕರೆಯಿಂದ ಸಿಹಿ ತೆಗೆದ್ರೆ ಆ ಸಕ್ಕರೆ ಅಂತ ಹೇಳಕ್ ಆಗಲ್ಲ. ಅದೇ ರೀತಿ ಈ ಮೆಣಸು, ಆ ಮೆಣಸಿನ ಧರ್ಮ ಖಾರ. ಸೊ ಹಾಗಾಗಿ ಇಲ್ಲಿ ಅದೇ ರೀತಿ ನಮ್ಮ ಜೀವಾತ್ಮ, ನಾವು ದೇಹ ಅಲ್ಲ, ನಾವು ಆತ್ಮ ಅಂತ ತಿಳ್ಕೊಂಡ್ವಿ. ಸೊ ನಾವು ದೇಹ ಅಲ್ಲ, ನಾವು ಆತ್ಮ ಅಂತ ತಿಳ್ಕೊಂಡಾಗ ಆತ್ಮದ ಕೆಲಸ ಏನು ಅದು ಅಲ್ಲಿ ಬರ್ತದೆ. ಆತ್ಮದ ಒಂದು ಒಂದು ಧರ್ಮ. ಸೊ ಆತ್ಮಕ್ಕೂ ಒಂದು ಧರ್ಮ ಇದೆ. ಈಗ ಯಾಕೆ ಆತ್ಮಕ ಧರ್ಮ ಇದೆ? ನಾವು ಭಗವಂತನ ವಿಭಿನ್ನ ಅಂಶ ಅಲ್ವಾ? ಇಲ್ಲಿ ನೋಡಿ, ನಾವು ಭಗವಂತನ ವಿಭಿನ್ನ ಅಂಶ. ಅಂದ್ರೆ ಈಗ ಭಗವಂತನನ್ನ ಇಲ್ಲಿ ನಾವು ಭಗವಂತನನ್ನ ಬೆಂಕಿಗೆ ಜ್ವಾಲೆಗೆ ಹೋಲಿಸಿದ್ರೆ ಅಲ್ಲಿ ಕಿಡಿ, ಈ ಬೆಂಕಿ ಜ್ವಾಲೆಯಿಂದ ಕಿಡಿ ಹೊರಗೆ ಬರ್ತಾ ಇದೆ. ಆ ಒಂದು ಕಿಡಿ ನಾವು ವಿಭಿನ್ನ ಅಂಶ, ಭಗವಂತನಿಂದ ಬಂದಿರೋದು ನಾವು. ಈ ಸಮುದ್ರಕ್ಕೆ ಭಗವಂತನನ್ನು ಹೋಲಿಸಿದರೆ ಆ ಭಗವಂತ ಈ ಸಮುದ್ರ ಆದ್ರೆ ನಾವು ಒಂದು ಸಮುದ್ರದ ಹನಿ. ಸೊ ಹಾಗಾಗಿ ನಾವು ಗುಣದಲ್ಲಿ ಭಗವಂತನ ಹಾಗೆ, ಆದರೆ ಪರಿಮಾಣದಲ್ಲಿ ತುಂಬಾ ವ್ಯತ್ಯಾಸ, ಅಗಾಧವಾದ ವ್ಯತ್ಯಾಸ. ಕೃಷ್ಣ ವಿಭು, ನಾವು ಅಣು. ಸೊ ಹಾಗಾಗಿ ಈಗ ಏನಾಗುತ್ತೆ ಅಂತಂದ್ರೆ ಹಾಗಾದ್ರೆ ನಾವು ಭಗವಂತನ ಈಗ ನಾವು ಹೇಗೆ ಅಂತಂದ್ರೆ ಸಕ್ಕರೆಯ ಧರ್ಮ ಸಿಹಿ, ಮೆಣಸಿನ ಧರ್ಮ ಖಾರ. ಹಾಗೆ ಜೀವಾತ್ಮನ ಧರ್ಮ ಏನು ಅಂತಂದ್ರೆ ಭಗವಂತನ ಸೇವೆ ಮಾಡೋದು ಧರ್ಮ. ಈಗ ನಾವು ಭಗವಂತನ ಸೇವೆ ಮಾಡದೇ ಇದ್ರೆ ನಾವು ಬೈ ಡಿಫಾಲ್ಟ್ ಮಾಯೆ ಸೇವೆ ಮಾಡ್ಬೇಕಾಗತ್ತೆ. ಯಾಕೆ? ಒಟ್ಟು ಸೇವೆ ಮಾಡೋದೇ ಧರ್ಮ. ಇಲ್ಲಿ ನಾವು ತಿಳ್ಕೊಳ್ಬೇಕು, ನಾವು ಹಾಗಾದ್ರೆ ಭಗವಂತನ ಸೇವೆ ಯಾಕೆ ಮಾಡ್ಬೇಕು? ನಾನು ಭಗವಂತನ ಸೇವೆ ಮಾಡಲ್ಲಪ್ಪ, ಯಾಕೆ ಮಾಡ್ಬೇಕು ಅಂತ ಪ್ರಶ್ನೆ ಬರುತ್ತೆ ಅಲ್ವಾ? ಪ್ರಶ್ನೆ ಬರುತ್ತೋ ಇಲ್ವೋ? ಹರೇ ಕೃಷ್ಣ. ಪ್ರಶ್ನೆ ಬರುತ್ತದೆಯೋ ಇಲ್ವೋ? ಹರೇ ಕೃಷ್ಣ. ಹರೇ ಕೃಷ್ಣ. ನಾನು ಯಾಕೆ ಸೇವೆ ಮಾಡ್ಬೇಕು? ಮ್ಯೂಟ್ ಆಗಿದ್ದೀರಾ ಎಲ್ಲರೂ? ಹರೇ ಕೃಷ್ಣ. ಮಾತಾಜಿ ಇಲ್ಲ ಮಾತಾಜಿ, ಮ್ಯೂಟ್ ಆಗಿಲ್ಲ ಮಾತಾಜಿ. ಓಕೆ. ಏನು ಅಂದ್ರೆ ಪ್ರತಿಕ್ರಿಯೆ ಬರ್ತಾ ಇಲ್ಲ, ಅದಕ್ಕೆ ಕೇಳಿದೆ ನಾನು. ಈಗ ನೋಡಿ, ಇದು ನನ್ನ ಕೈ, ಇದು ದೇಹದ ಭಾಗ. ಈ ಕೈ ಕೆಲಸ ಏನೋ, ಕೈ ಕೆಲಸ ದೇಹದ ಸೇವೆ ಮಾಡುತ್ತೆ. ಈಗ ಕೈ ಕೇಳ್ಬೋದು, ನಾನು ಕಷ್ಟಪಟ್ಟು ದುಡಿದು ಈಗ ನಾನು ಯಾಕೆ ನಾಲಿಗೆಗೆ ಒಂದು ಒಳ್ಳೆಯ ರುಚಿಯಾದ, ಬಾಯಿಗೆ ತಿನ್ನಿಸಿ ನಾಲಿಗೆಗೆ ರುಚಿಯಾದ ಟೇಸ್ಟ್ ಕೊಟ್ಟು ಹೊಟ್ಟೆ ತುಂಬುವಾಗ ನಾನು ಯಾಕೆ ಮಾಡಬೇಕು? ನಾನು ಮಾಡಲ್ಲಪ್ಪ ಅಂತ ಈ ಕೈ ಸಪ್ರೇಟ್ ಆಗಿ ಹೋಗಿ ನೆಲಕ್ಕೆ ಬಿದ್ದರೆ ಅದಕ್ಕೆ ಕೈಗೆ ಏನಾದ್ರೆ ಬೆಲೆ ಇರುತ್ತಾ? ಹರೇ ಕೃಷ್ಣ. ಕೈಗೇನು ಬೆಲೆ ಇರಲ್ಲ ಅವಾಗ. ಕೈ ಸಪ್ರೇಟ್ ಆಗಿ ತುಂಡಾಗಿ ಬೇಡವೇ ಬೇಡಪ್ಪ ಇವರಿಗೆಲ್ಲ ನಾನು ಯಾಕೆ ಸೇವೆ ಮಾಡಬೇಕು? ನಾಲಿಗೆ ತಿನ್ನಿಸ್ಲಿಕ್ಕೆ, ಬಾಯಿಗೆ ತಿನ್ನಿಸ್ಲಿಕ್ಕೆ, ನಾಲಿಗೆ ರುಚಿ ನೋಡ್ಲಿಕ್ಕೆ, ಹೊಟ್ಟೆ ತುಂಬಿಸ್ಲಿಕ್ಕೆ ಬೇಡ ಅಂತ. ಆದರೆ ಅದು ಸಪ್ರೇಟ್ ಆಗಿ ನೆಲಕ್ಕೆ ಹೋದ್ರೆ, ಬೇರೆ ಕಡೆಗಿದ್ರೆ ಅದಕ್ಕೇನು ಬೆಲೆ ಇರಲ್ಲ, ಕೈಗೆ ಫಂಕ್ಷನಿಂಗೇ ಇರೋದಿಲ್ಲ. ಅದೇ ತರಹ ನಾವು ಭಗವಂತನ ಅಂಶವಾಗಿ ನಾವು ಭಗವಂತನಿಂದ ದೂರವಾಗಿದ್ದೇವೆ, ಸಂಬಂಧ ಇಟ್ಕೊಂಡಿಲ್ಲ. ಈಗ ಸಂಬಂಧ ಕಡಿದು ಹೋಗಿದೆ. ಸೊ ಹಾಗಾಗಿ ಈ ಸಂಬಂಧವನ್ನ ನಾವು ಮರುಸ್ಥಾಪನೆ ಮಾಡ್ಲಿಕ್ಕಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ. ಯಾಕೆಂತಂದ್ರೆ ಈಗ ನಾವು
ಭಗವಂತನ ಅಂಶವಾಗಿದ್ದರಿಂದ ಭಗವಂತನಿಗೆ ನಾವು ಸೇವೆ ಮಾಡಬೇಕು. ಈಗ ನಾವೇನು ಮಾಡಿದ್ದೇವೆ, ರಿವೋಲ್ಟ್ ಆಗಿ ಹೋಗ್ಬಿಟ್ಟಿದ್ದೇವೆ. ನಾವು ಭಗವಂತ ಯಾಕೆ ಭಗವಂತನೇ ಆ ಒಂದು ಭೋಗ ಮಾಡಬೇಕು, ಆನಂದ ಅನುಭವಿಸಬೇಕು, ನಾವು ಕೂಡ ಒಡೆಯ ಆಗಬೇಕು, ನಾವು ಕೂಡ ಆನಂದವನ್ನು ಸಪ್ರೇಟಾಗಿ ಕೃಷ್ಣನ ಬಿಟ್ಟು ಆಗಬೇಕು. ಈ ಬಂಡಾಯ ಎದ್ದಿರೋದ್ರಿಂದ ಭಗವಂತ ಏನು ಮಾಡಿದ, ನಾವು ಆ ಭೌತಿಕ ಪ್ರಪಂಚ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರಲಿಕ್ಕೆ ನಮಗೆ ಯೋಗ್ಯತೆ ಹೋಯಿತು. ಆವಾಗ ನಮಗೆ ಭಗವಂತ ಏನು ಮಾಡಿದ, ಆ ಲೋಕಗಳನ್ನು ನಮಗೆ ನಮ್ಗೆ ಆಸೆ ಬಂದಿರೋದ್ರಿಂದ ಆಸೆ ಬಂದೋಯ್ತು. ನಾವು ಕೂಡ ಭಗವಂತ ಯಾಕೆ ಕೃಷ್ಣನೊಬ್ಬರೇ ಎಂಜಾಯ್ ಮಾಡಬೇಕು, ನಾವು ಎಂಜಾಯ್ ಮಾಡಬೇಕು, ಈ ಆಸಕ್ತಿ ನಮಗೂ ಒಡೆತನ ಬೇಕು, ನಾವು ಕೃಷ್ಣ ಒಬ್ಬನೇ ಯಾಕೆ ಒಡೆಯ ಆಗಬೇಕು, ಈ ಭಾವನೆ, ಈ ಒಂದು ಆಸೆ ಬಂದಿರೋದ್ರಿಂದ ನಾವು ನಮಗಾಗಿ ಭಗವಂತ ಈ ಲೋಕಗಳು, ಭೌತಿಕ ಲೋಕಗಳನ್ನು ಸೃಷ್ಟಿ ಮಾಡಿದ. ಸೊ ಈ ಭೌತಿಕ ಲೋಕಗಳಲ್ಲಿ ಅಲ್ಲಿ ನಮ್ಮ ಇಚ್ಛೆಗೆ ಅನುಸಾರವಾಗಿ ಏನು 84 ಲಕ್ಷ ಯೋನಿಗಳಲ್ಲಿ ದೇಹಗಳನ್ನು ಕೊಟ್ಟ. ಸೊ ಈ ದೇಹಗಳನ್ನು ಕೊಟ್ಟಿರೋದು ಏನಕ್ಕೆ ಕೊಟ್ಟ, ನಮಗೆ ನಮ್ಮ ಒಂದು ಆ ಇಚ್ಛೆಗಾಗಿ ನಮಗೆ ಐಹಿಕ ಪ್ರಪಂಚ ಸಿಕ್ಕಿದೆ. ಸೊ ಹಾಗಾಗಿ ಇಲ್ಲಿ ವಿವಿಧ ರೀತಿಯ ಆಸಕ್ತಿ, ಎಷ್ಟು ನಮಗೆ ಯಾವ ರೀತಿ ಆ ಒಂದು ಆಸಕ್ತಿ ಇದೆ. ನೀರಲ್ಲಿ ಈಜಬೇಕು ಅಂದರೆ ಮೀನು, ಜಲಚರಗಳಾಗ್ಬಿಡ್ತೇವೆ. ಗಾಳಿಯಲ್ಲಿ ಹಾರಾಡಬೇಕು ಅಂದರೆ ಪಕ್ಷಿ ಆಗ್ಬೋದು. ಹೀಗೆ ಪ್ರತಿಯೊಂದು ಯಾವುದರಲ್ಲಿ ಇಚ್ಛೆ ಇದೆ ಅದರಲ್ಲಿ ಹೆಚ್ಚಿನ ಒಂದು ನಮಗೆ ಆ ಇಚ್ಛೆಯನ್ನು ಪೂರೈಸ್ಕೊಳ್ಳಿಕ್ಕೆ ಅದಕ್ಕೆ ಬೇಕಾದ ಆ ಒಂದು ಶರೀರವನ್ನು ನಮಗೆ ಸಿಗ್ತದೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಆದರೆ ಈ ಮನುಷ್ಯ ಜನ್ಮಕ್ಕೆ ಬಂದಾಗ ನಮಗೊಂದು ಅವಕಾಶ ಇರುತ್ತೆ. ಏನದು ಅವಕಾಶ ಇರುತ್ತೆ, ಏನು ಅವಕಾಶ ಇರುತ್ತೆ ಅಂದರೆ ನಮಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಆ ಭಗವಂತನ ಭಕ್ತಿ ಸೇವೆ ತೊಡಗಿ ನಮಗೆ ಭಗವಂತನ ಲೋಕಕ್ಕೆ ಮತ್ತೆ ಹಿಂದೆ ನಾವು ಏನು ಬಿಟ್ಟು ಬಂದಿದ್ದೇವೆ ಆ ಭಗವಂತನ ಲೋಕ, ಅದು ನಮ್ಮ ಶಾಶ್ವತವಾದ ಲೋಕ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಸೊ ಹಾಗಾಗಿದೆ, ಅದಕ್ಕೆ ಮತ್ತೆ ನಾವು ಹೋಗ್ಬೋದು. ಯಾಕೆ ಈ ಲೋಕ, ಈ ಐಹಿಕ ಲೋಕ ಯಾಕೆ ನಮಗೆ ಬೇಡ ಅಂದರೆ ಇದು ಅಶಾಶ್ವತವಾದದ್ದು, ಇದು ದುಃಖಗಳಿಂದ ತುಂಬಿದೆ. ಏನದು ದುಃಖ, ನಮಗೆ ನೋಡಿದ್ದೇವೆ, ಜನ್ಮ ಮೃತ್ಯು ಜರಾವಾದಿ, ಇವು ಪ್ರೈಮರಿ ಅಂದರೆ ಪ್ರಾಥಮಿಕ ದುಃಖಗಳು. ಮತ್ತೆ ಅಲ್ಲಿ ಅದ್ರ ಜೊತೆಗೆ ಎರಡನೆಯದಾಗಿ ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. ಸೊ ಎರಡನೆಯ ಆ ದುಃಖಗಳು. ಸೊ ಆದ್ದರಿಂದ ನಾವು ಆಯ್ತಪ್ಪ ದುಃಖ ಬಂದರೂ ಅಡ್ಡಿಲ್ಲ, ಮತ್ತೆ ಮತ್ತೆ ಹುಟ್ಟು ಬಂದರೂ ಅಡ್ಡಿಲ್ಲ, ಮತ್ತೆ ನಾವು ಇದೇ ಪ್ರಪಂಚದಲ್ಲಿ ಇರ್ತೇವೆ ಓಕೆ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆಂತಂದರೆ ನಾವು ಕಷ್ಟವನ್ನೇ ಅನುಭವಿಸ್ತೇವೆ, ನಾವು ದುಃಖವನ್ನೇ ಅನುಭವಿಸ್ತೇವೆ. ನಮಗೆ ಸುಖಮಯವಾದ ಆ ಭಗವಂತನ ಶಾಶ್ವತವಾದ ಲೋಕ ಬೇಡ ಅಂತಂದರೆ ನಾವೇನು ಮಾಡೋಕ್ಕಾಗಲ್ಲ. ಕೆಲವರು ಏನು ಮಾಡ್ತಾರೆ, ಮಕ್ಕಳು ಆಯಿತು ಫೇಲ್ ಆಗ್ತಾರೆ, ಓದೋದಿಲ್ಲ, ನನಗಾಗಲ್ಲ. ನಾವು 4-5 ಸಾರಿ, ನಾವು ಎಷ್ಟು ಸಾರಿ ಓದಿ ಫೇಲ್ ಆದರೂ ಮತ್ತೆ ಪಾಸ್ ಆಗಲಿಕ್ಕೆ ಇಷ್ಟ ಇಲ್ಲ, ಅವಾಗ ಅವರಿಗೇನು ನಾವು ಮಾಡ್ಲಿಕ್ಕೆ ಬರಲ್ಲ. ಹಾಗೆ ಯಾವಾಗ ಬದ್ಧಾತ್ಮ ನಾನು ಇದೇ ತರಹ ಈ ಐಹಿಕ ಪ್ರಪಂಚದಲ್ಲಿಯೇ ಈ ಕಷ್ಟ ಮತ್ತು ಈ ಅಶಾಶ್ವತವಾದ ಪ್ರಪಂಚದಲ್ಲಿ ಉಳ್ಕೋತೇನೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಆದರೆ ಭಗವಂತ ನಾವು ಏನೇ ಯಾವುದೇ ಒಂದು ದೇಹದಲ್ಲಿ ಇರಲು, ಯಾಕೆಂತಂದರೆ ಇಲ್ಲಿ ಬರ್ತಾನೆ. ಇಲ್ಲಿ ನೋಡಿ, ಐಹಿಕ ಲೋಕ ಹೇಳೋದು ಜೈಲಿದ್ದ ಹಾಗೆ. ಜೈಲಿಗೆ ಯಾರನ್ನು ಕಳಿಸ್ತೇವೆ ನಾವು, ಜೈಲಿಗೆ ನಾವು ಕಳಿಸೋದು ಯಾರಾದರೂ ಏನಾದರೂ ಅಂದರೆ ಕಾನೂನು ಬಾಹಿರ ಕೆಲಸ ಮಾಡಿದಾಗ ಜೈಲು ಸಿಕ್ಕತ್ತೆ. ಹಾಗೆ ನಾವು ಕೂಡ ಬದ್ಧಾತ್ಮರು ಕಾನೂನು ಬಾಹಿರ ಕೆಲಸ, ಏನದು ಭಗವಂತನ ವಿರುದ್ಧ ಬಂಡಾಯ ಇದ್ದಿರೋದು. ಸೊ ಹಾಗಾಗಿ ನಮಗೆ ಇಲ್ಲಿ ಐಹಿಕ ಲೋಕ ಪ್ರಾಪ್ತಿಯಾಗಿದೆ. ಆದರೆ ಇಲ್ಲಿ ಭಗವಂತ ನಮಗೆ ಹಾಗೆ ಕಳಿಸಿಲ್ಲ. ಭಗವಂತ ಯಾವಾಗಲೂ ಕೂಡ ನಮಗೆ ಯಾವುದೇ ಒಂದು ಶರೀರ ಸಿಕ್ಕಿದ್ರೂ ಕೂಡ ಅಲ್ಲಿ ಅವನು ನಮ್ಮ ಜೊತೆ ಬರ್ತಾನೆ, ಪರಮಾತ್ಮನಾಗಿ ಬರ್ತಾನೆ. ಹೇಗೆ ಬರ್ತಾನೆ, ಈಗ ಒಂದು ಚಿಕ್ಕ ಮಗು ಇರುತ್ತೆ, ಅದಕ್ಕೆ ಏನಾಗುತ್ತೆ, ಅದೇನಾದರೂ ಅಲ್ಲೇ ಪಕ್ಕದಲ್ಲಿ ಅಂಗಡಿ ಒಳಗೆ ನನಗೆ ಚಾಕ್ಲೇಟ್ ಬೇಕಪ್ಪ, ನಾ ತರ್ತೇನೆ, ದುಡ್ಡು ಕೊಡು. ಒಂದು ಸ್ವಲ್ಪ ದೂರ ನೆಕ್ಸ್ಟ್ ಮುಂದಿನ ರಸ್ತೆ ಒಳಗೆಲ್ಲೋ ಇರುತ್ತೆ. ಅವಾಗ ನಮಗೇನು ಅನಿಸುತ್ತೆ, ನಾನು ಹೋಗಿ ತರ್ತೇನೆ, ಇಲ್ಲ ನಾ ತಂದ್ಕೋತೇನೆ. ಆವಾಗ ಮಗು ಹಠ ಮಾಡುತ್ತೆ, ಆ ಮಗುವಿಗೆ ತಂದೆ ಕೊಡಲೇಬೇಕಾಗತ್ತೆ. ಅವಾಗ ಆದರೂ ತಂದೆ ಏನು ಮಾಡ್ತಾನೆ, ಮಗುವಿನ ಹಿಂದೆ ಹೋಗ್ತಾನೆ. ಗೊತ್ತಾಗದಾಗ ಅದು ಹೇಗೆ ರೋಡ್ ಕ್ರಾಸ್ ಮಾಡುತ್ತೆ, ಅದು ನಿಜವಾಗ್ಲೂ ಅಂಗಡಿಗೆ ಹೋಗಿ ತರುತ್ತಾ, ಮತ್ತೇನಾದರೂ ಅದಕ್ಕೆ ಅಪಾಯ ಆಗಬಹುದಾ? ಹಾಗೆ ಅದೇ ತರಹ ಭಗವಂತ ನಮ್ಮ ಪರಮಪಿತ. ಭಗವಂತ ಪರಮಪಿತ ಆಗಿರೋದ್ರಿಂದ ಭಗವಂತ ಯಾವಾಗಲೂ ಯಾವುದೇ ಜೀವಿ, ಇವನ್ನು ಯಾವುದೇ ಮನುಷ್ಯರಾಗಲಿ, ಪ್ರಾಣಿಗಳಾಗಲಿ, ಪಕ್ಷಿಗಳಾಗಲಿ, ಅಥವಾ ಮಲದಲ್ಲಿರುವ ಹುಳುವಾಗಲಿ, ಯಾವ ಜನ್ಮ ಬಂದರೂ ಕೂಡ, ಯಾವ ದೇಹ ಬಂದರೂ ಕೂಡ ಅಲ್ಲಿ ಪರಮಾತ್ಮನಾಗಿ ನಮ್ಮ ಜೊತೆ ಬರ್ತಾನೆ. ಸೊ ಆ ಪರಮಾತ್ಮನಾಗಿ ನಮ್ಮ ಜೊತೆ ಬಂದು ನಮ್ಮ ಒಂದು ಎಲ್ಲ ಕಾರ್ಯವನ್ನು ಕೂಡ ವೀಕ್ಷಣೆ ಮಾಡ್ತಾನೆ. ಮತ್ತು ನಮಗೆ ಆಗಾಗ್ಗೆ ಅಲ್ಲಿ ಪರಮಾತ್ಮ ನಮಗೆ ನಾವು ಏನು ಮಾಡಬೇಕು ಹೇಳೋದನ್ನು ಸೂಚನೆ ಕೊಡ್ತಾನೆ. ಅದನ್ನು ನಾವು ಐಹಿಕ ಪ್ರಪಂಚದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ, ನಾವು ಅದನ್ನು ನಾವು ಲಕ್ಷಣೆ ಕೊಡೋದಿಲ್ಲ.
ಸೊ ಈಗ ನಾನು ಯಾರು ಅಂತ ಗೊತ್ತಾದರೆ ನನ್ನ ಧರ್ಮ ಏನು ಅಂತ ಗೊತ್ತಾಗತ್ತೆ. ಈಗ ನಮಗೆ ನಾನು ಯಾರು ಅಂತ ಗೊತ್ತಾಗಿದೆ. ನಾನು ಯಾರು? ನಾನು ದೇಹ ಅಲ್ಲ, ನಾನು ಆತ್ಮ. ಈ ಆತ್ಮ ಯಾರು? ಭಗವಂತನ ಒಂದು ಅದು ಭಗವಂತನಿಂದ ಅದು ಬಿಡುಗಡೆ, ಆ ಭಗವಂತನಿಂದ ಬಂದಿರತಕ್ಕಂಥ ಒಂದು ವಿಭಿನ್ನಾಂಶ, ಶಾಶ್ವತವಾಗಿ ಪ್ರತ್ಯೇಕಗೊಂಡ ವಿಭಿನ್ನಾಂಶ. ಸೊ ಶಾಶ್ವತವಾಗಿ ಪ್ರತ್ಯೇಕಗೊಂಡ ವಿಭಿನ್ನಾಂಶ ಆಗಿರೋದ್ರಿಂದ ನಮಗೇನು ಕೈ ಭಗವಂತನ ನಾವು ಶರೀರಕ್ಕೆ ಹೋಲಿಸಿದರೆ ನಾವು ಸಣ್ಣದೊಂದು ಕೈ ಇದ್ದಾಗೆ, ಅಥವಾ ಏನೋ ಒಂದು ಪಾರ್ಟ್, ಕಣ್ಣು, ಇದು ಯಾವುದೋ ಒಂದು ಪಾರ್ಟ್ ಇದ್ದಾಗ. ಯಾಕೆ ಕೇಳಿದ್ರೆ ಅವೆಲ್ಲವೂ ಕೂಡ ದೇಹಕ್ಕೆ ಹೇಗೆ ದೇಹದ ಬಿಡಿಭಾಗಗಳು ಸೇವೆ ಮಾಡುತ್ತೆ, ಹಾಗೆ ಕೂಡ ಆ ಜೀವಾತ್ಮರುಗಳು ಭಗವಂತನ ಸೇವೆ ಮಾಡಬೇಕು. ಯಾಕೆ? ಜೀವಿಯರ ಸ್ವರೂಪಹಯ ಕೃಷ್ಣೇರ ನಿತ್ಯದಾಸ. ಜೀವಿಯ ಸ್ವರೂಪವೇ ಹಾಗೆ, ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆಫ್ ದ ಕಂಡೀಷನ್ ಸೋಲು. ಅಂದರೆ ಜೀವಿಯ ಆ ಒಂದು ಒಂದು ಜೀವಿಯ ಒಂದು ಸ್ವರೂಪ ಏನು ಕೇಳಿದ್ರೆ ಅದು ಯಾವಾಗಲೂ ಭಗವಂತನ ಸೇವೆ ಮಾಡ್ಕೊಂಡಿರೋದು. ಭಗವಂತ ಒಡೆಯ, ನಾವು ಸೇವಕರು. ಇದು ಅದರ ಸ್ವರೂಪ, ಆತ್ಮದ ಸ್ವರೂಪ. ಸೊ ನಾವು ಆತ್ಮ ಅಂತ ತಿಳ್ಕೊಂಡ್ಮೇಲೆ ಆತ್ಮದ ಧರ್ಮ ಯಾವುದು ಅಂತಂದ್ರೆ ಅದು ಆತ್ಮದ ಧರ್ಮ ಭಗವಂತನ ಸೇವೆ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಈ ಒಂದು ಐಹಿಕ ಪ್ರಪಂಚದಲ್ಲಿ ಬಂದಾಗ ನಾವು ಹೇಗೆ ಆ ಭಗವಂತನ ಸೇವೆ ಮಾಡಿಕೊಂಡು ಪಾರಾಗಬೇಕು, ಐಹಿಕದಿಂದ ಭಕ್ತಿ ಸೇವೆ ಮಾಡಿ. ಅಲ್ಲಿ ಏನಾಗುತ್ತೆ, ನಾವು ಮಾಡದೆ ಹೋದರೆ ಅಥವಾ ಸರಿಯಾಗಿ ನಾವು ಈ ಒಂದು ಅರ್ಥ ಮಾಡ್ಕೊಳ್ಳದೆ ನಮ್ಮ ಜೀವನ ಮಾಡಿದರೆ ಏನಾಗುತ್ತೆ, ನಮ್ಮ ಮನುಷ್ಯ ಜನ್ಮ ಸಿಕ್ಕಿ ಕೂಡ ನಾವು ಮನುಷ್ಯನ ಆ ಶರೀರವನ್ನು ನಾವು ದುರುಪಯೋಗ ಪಡಿಸ್ಕೊಂಡಂಗಾಗತ್ತೆ. ಏನು ಪಡ್ಕೊಳಂಗಾಗಲ್ಲ. ಯಾಕೆಂದರೆ ಅದು ನಮಗೆ ಇಷ್ಟೊಂದು ಒಂದು ಒಳ್ಳೆಯ ಶರೀರ ಸಿಕ್ಕಿ, ಒಳ್ಳೆಯ ಪ್ರಜ್ಞೆ ಸಿಕ್ಕಿ ಏನು ಉಪಯೋಗ ಬೀಳೋದಿಲ್ಲ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ದೇವಸ್ಥಾನಕ್ಕೆ ತಿರುಪತಿಗೆ ಅಂತ ಇಟ್ಕೊಳ್ಳಿ, ಅಲ್ಲಿ ತುಂಬ ದೊಡ್ಡ ಕ್ಯೂ ಮಾಡ್ಕೊಂಡು ಬಂದಿರ್ತೇವೆ. ಆದರೆ ಇನ್ನೇನು ಭಗವಂತನ ದರ್ಶನ ಅಲ್ಲಿ ಸ್ವಲ್ಪವೇ ಟೈಮ್ ಕೊಡ್ತಾರೆ ಒಂದು ನಿಮಿಷದೊಳಗೆ. ಆದರೆ ಅಷ್ಟರೊಳಗೆ ನಾವು ಹೋಗಿ ನಾವು ನೋಡ್ಕೊಳ್ದೆ ಎಲ್ಲೋ ಹೀಗೆ ನೋಡ್ತಾ ಇದ್ರೆ ಯಾರೋ ದೂಕ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಮತ್ತೆ ತಪ್ಪಿ ಹೋಗುತ್ತೆ. ಮತ್ತೆ ತಪ್ಪಿ ಹೋದರೆ ಮತ್ತಿಂದೆ ಕ್ಯೂ ನಿಲ್ಲಬೇಕು. ಹಾಗೆಯೇ ಅದೇ ರೀತಿ ಮನುಷ್ಯ ಜನ್ಮ ಬಂದಾಗ ನಾವು ಅದನ್ನು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಆ ಭಕ್ತಿ ಸೇವೆಯಲ್ಲಿ ನಾವು ನಿರತರಾಗದೆ ಹೋದರೆ ಮತ್ತೆ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ನಾವು ತಿರುಗುತ್ತೇವೆ. ಇದನ್ನೆಲ್ಲ ಯಾಕೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಧರ್ಮ ಯಾವುದು, ನಮ್ಮ ಕರ್ತವ್ಯ ಯಾವುದು, ಇದನ್ನು ನಾವು ತಿಳ್ಕೊಳ್ಳಿಕ್ಕಾಗಿ. ಸೊ ಇಲ್ಲಿ ನಾವು ಒಂದು ಚಿತ್ರದಲ್ಲಿ ನೋಡಿ ಏನನ್ನೋ ನೋಡ್ತಾ ಇರ್ತಾರೆ. ಯಾವಾಗಲೂ ನಾವು ಇವನ್ನು ಪ್ರಯಾಣ ಮಾಡುವಾಗಲೂ ಕೂಡ ನಮಗೆ ವಿಂಡೋ ಸೀಟ್ ಬೇಕು. ನೀವು ಎಲ್ಲಿ ಕೂತ್ರು, ಯಾವ ಬಸ್ಸಲ್ಲಿ ಕೂತ್ಕೊಳ್ಳಿ, ಕಾರಲ್ಲಿ ಕೂತ್ಕೊಳ್ಳಿ, ಎಲ್ಲ ಸೈಡಲ್ಲಿ ಸೀಟು ನಮಗೆ ಬೇಕು. ಯಾಕೆ? ನಾವು ಏನನ್ನು ಹುಡುಕ್ತಾ ಇದ್ದೇವೆ, ನಾವು ಕೃಷ್ಣನನ್ನು ಹುಡುಕ್ತಾ ಇದ್ದೇವೆ. ಯಾಕೆಂದರೆ ಕಳೆದುಕೊಂಡಿರೋದು ನಾವು ಕೃಷ್ಣನನ್ನು, ಸಂಬಂಧವೇನ ಬಿಟ್ಕೊಂಡಿದ್ದೇವೆ. ಯಾಕೆಂದರೆ ಅಷ್ಟು ನಮಗೆ ಜೀವಾತ್ಮರಿಗೆ ಅತ್ಯಂತ ಪ್ರೀತಿಯಾದವು ಭಗವಂತನೇ. ಸೊ ಹಾಗಾಗಿ ಹುಡುಕ್ತಾ ಇದ್ದೇವೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಮತ್ತಿಂದೆ ನಾವು ಸಂಬಂಧವನ್ನು ಬೆಳೆಸ್ಕೊಳ್ಬೇಕು. ಸೊ ಹಾಗಾಗಿ ಇಲ್ಲಿ ನಮ್ಮ ಇದರಲ್ಲಿ ಧರ್ಮದಲ್ಲಿ 6 ವಿಧದ ಧರ್ಮ. ವಿಧರ್ಮ ಅಂದರೆ ಅದು ಅಧರ್ಮ ಅಂದರೆ ಕೆಟ್ಟ ಧರ್ಮ. ಪರಧರ್ಮ ಅಂದರೆ ಧಾರ್ಮಿಕ ತತ್ವಗಳಿಗೆ ಅನರ್ಹರು, ಒಬ್ಬರು ಅನರ್ಹರಾಗಿರ್ತಾರೆ. ಉಪಧರ್ಮ ಎಂದರೆ ಇತರರಿಗೆ ಭೌತಿಕವಾಗಿ ಸಹಾಯ ಮಾಡೋದು, ಅಂದರೆ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡ್ತಕ್ಕಂಥದ್ದು ಭೌತಿಕವಾಗಿ. ಛಲಧರ್ಮ ಅಂತಂದರೆ ಮೋಸದ ಧರ್ಮ. ಉದಾಹರಣೆಗೆ ಭಗವದ್ಗೀತೆಯ ತಪ್ಪು ವ್ಯಾಖ್ಯಾನ ಮಾಡೋದು. ಮತ್ತೆ ಧರ್ಮ ಅಭಾಸ ಅಂತಂದರೆ ಧಾರ್ಮಿಕವಾಗಿ ಕಂಡು ಬರುತ್ತದೆ ತೋರಿಕೆಗೆ, ಆದರೆ ಅದು ಧರ್ಮತತ್ವ ಅಲ್ಲ. ಇನ್ನು ಮುಖ್ಯವಾಗಿದ್ದು ಈಗ ನಾವು ಬರ್ತಕ್ಕಂಥದ್ದು ಪರೋಧರ್ಮ. ಸೊ ಹಾಗಾಗಿ ಇದು ಪರೋಧರ್ಮ ಅಂದರೆ ಆತ್ಮದ ಶಾಶ್ವತ ಧರ್ಮ. ಸೊ ಆತ್ಮದ ಶಾಶ್ವತ ಧರ್ಮ ಯಾವುದು? ಆ ಭಗವಂತನ ಸೇವೆ ಮಾಡೋದು. ಸವೈ ಪುಂಸ ಪರೋಧರ್ಮ ಯಥಾ ಭಕ್ತಿರ್ ಅಧೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಅಂದರೆ ಸವೈ ಪುಂಸ ಪರೋಧರ್ಮ, ಶ್ರೇಷ್ಠವಾದ ಧರ್ಮ, ಶಾಶ್ವತವಾದ ಧರ್ಮ ಯಾವುದು? ಆತ್ಮನಿಗೆ ಅದು ಪರಮಾತ್ಮನ ಸೇವೆ. ಯಾಕೆ? ಅದರಿಂದ ಅಹೈತುಕಿ ಅಪ್ರತಿಹತ, ಯಾವಾಗಲೂ ಯಾವುದೇ ಕಾರಣ ಇಲ್ಲದೆ ಆ ಭಗವಂತನ ಸೇವೆಯಲ್ಲಿ ತೊಡಗಿದಾಗ ಆತ್ಮಕ್ಕೆ ಆನಂದ ಸಿಗುತ್ತದೆ. ಯಾಕೆ ಆತ್ಮಕ್ಕೆ ಆನಂದ ಸಿಗುತ್ತೆ? ಅದು ಆತ್ಮದ ಸಹಜ ಸ್ಥಿತಿ.
ಆನಂದಮಯ ಅಭ್ಯಾಸ. ಆತ್ಮ ಯಾವಾಗಲೂ ಆನಂದದಿಂದ ಇರಲಿಕ್ಕೆ ಅದು ಇಷ್ಟಪಡ್ತದೆ. ಈ ಆನಂದ ಹೇಗೆ ಸಿಕ್ಕುತ್ತೆ? ಅದು ಆನಂದ ನಾವು ಪರೋಧರ್ಮವನ್ನು ಪಾಲನೆ ಮಾಡುವುದರಿಂದ ಸಿಕ್ಕುತ್ತೆ, ಶ್ರೇಷ್ಠವಾದ ಧರ್ಮ. ಆನಂದ ಹೇಗೆ ಸಿಕ್ಕುತ್ತೆ? ಆನಂದ ಎಲ್ಲಿದೆ? ಆನಂದ ಇರೋದು ಭಗವಂತನ ಪಾದ ಕಮಲದಲ್ಲಿ ಆನಂದ ಇದೆ. ಕೃಷ್ಣನ ಪಾದಗಳಲ್ಲಿ ಆನಂದದ ಭಂಡಾರ ಕೃಷ್ಣ. ಸೊ ಹಾಗಾಗಿ ಆ ಭಗವಂತನ ಆ ಪಾದವನ್ನು ನಾವು ಪಡ್ಕೊಳ್ಬೇಕು. ಅದು ಇರೋದು ಅಲ್ಲಿ. ಅದು ಹೇಗೆ ಸಿಗುತ್ತೆ? ಪರೋಧರ್ಮ. ಪರೋಧರ್ಮ ಅಂತಂದ್ರೆ ಅದು ಶಾಶ್ವತವಾದ ಆತ್ಮದ ಶಾಶ್ವತ ಧರ್ಮ ಅಂದರೆ ಭಕ್ತಿ ಸೇವೆ. ಅಂದರೆ ಭಕ್ತಿ ಸೇವೆ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಅದನ್ನೇ ನಾವು ನೋಡೋಣ. ಈಗ ಭಕ್ತಿ ಸೇವೆ ಶ್ರೇಷ್ಠ, ಅದು ಪರೋಧರ್ಮ, ಅದು ಆತ್ಮದ ಧರ್ಮ. ಈಗ ನಾವು ವರ್ಣಾಶ್ರಮ ಧರ್ಮವನ್ನು ಕೂಡ ಕೇಳಿದ್ದೇವೆ. ಆ ವರ್ಣಾಶ್ರಮ ಧರ್ಮ ಅಂದರೆ ಈ ದೇಹದ ಕೆಲಸಗಳು. ಈ ನಾವು ಯಾವಾಗ 3 ಗುಣಗಳಲ್ಲಿ ಇದ್ದೇವೆ ಆವಾಗ ದೇಹದ ಭಾವನೆಯಲ್ಲಿ ಕೆಲಸ ಮಾಡ್ತೇವೆ. ನಾವು 3 ಗುಣಗಳಿಂದ ಹೊರಗೆ ಬಂದ ಮೇಲೆ ಆತ್ಮದ ಭಾವನೆಯಲ್ಲಿ ನಾವು ಆತ್ಮದ ನೆಲೆಯಲ್ಲಿ ನಾವು ಕೆಲಸ ಮಾಡ್ತೇವೆ. ಅದು ಪರೋಧರ್ಮ, ಅದು ಭಕ್ತಿ ಸೇವೆ. ಸೊ ಹಾಗಾಗಿ ಈಗ ನಾವು ದೇಹದ ನೆಲೆಯಲ್ಲಿ ಇದ್ದೇವೆ. ಹಾಗಾಗಿ ನಮಗೆ ಈಗ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಎಲ್ಲ ಕೆಲಸಗಳು ಕೂಡ ಅವರವರ ಗುಣಕರ್ಮಕ್ಕೆ ತಕ್ಕಂತೆ ಕೊಟ್ಟಿದ್ದಾರೆ. ಭಗವಂತ ಇದನ್ನ ಈ ಡಿವಿಷನ್ ಅನ್ನು ಮಾಡಿದ್ದಾರೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಸೊ ಆದುದರಿಂದ ಯಾವಾಗ ನಾವು ಕೃಷ್ಣ ಪ್ರಜ್ಞೆಗೆ ಬರ್ತೇವೆ, ಭಕ್ತಿ ಸೇವೆಗೆ ಬರ್ತೇವೆ, ಆಗ ನಾವು ಈ ವರ್ಣಾಶ್ರಮ ಧರ್ಮ ನಮಗೆ ಸಂಬಂಧ ಆಗೋದಿಲ್ಲ. ನಮಗೆ ಆತ್ಮದ ಚಟುವಟಿಕೆ, ಯಾಕೆಂದ್ರೆ ನಾವು ದೇಹವೇ ಅಲ್ಲ. ಆದರೆ ವರ್ಣಾಶ್ರಮ ಬೇಕು. ಯಾಕೆ ಬೇಕು? ನಾವು ಈ ಭಕ್ತಿ ಸೇವೆಗೆ ಬರಲಿಕ್ಕೆ ವರ್ಣಾಶ್ರಮ ಧರ್ಮ ಅದು ನಮಗೆ ಮೂಲವಾಗಿ ಬೇಕು. ಸೊ ಅದಕ್ಕಾಗಿ ವರ್ಣಾಶ್ರಮ ಧರ್ಮ. ವರ್ಣಾಶ್ರಮ ಧರ್ಮದ ಉದ್ದೇಶ ಏನು ಅಂತಂದರೆ ಸಂಸಿದ್ಧಿ ಹರಿತೋಷಣಂ. ಆ ಭಗವಂತನ ಭಕ್ತಿ ಸೇವೆಗೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಯಾರ ಬ್ರಾಹ್ಮಣ ಆಗಿರ್ಬೋದು, ಕ್ಷತ್ರಿಯ ಆಗಿರ್ಬೋದು, ವೈಶ್ಯ ಆಗಿರ್ಬೋದು, ಶೂದ್ರ ಆಗಿರ್ಬೋದು, ಅವನು ಅದು ಬ್ರಹ್ಮಚಾರಿ ಆಗಿರ್ಬೋದು, ಗೃಹಸ್ಥ ಆಗಿರ್ಬೋದು, ವಾನಪ್ರಸ್ಥ ಆಗಿರ್ಬೋದು, ಸನ್ಯಾಸಿ ಆಗಿರ್ಬೋದು, ಅವರವರ ಕರ್ತವ್ಯವನ್ನು ಅವರು ಮಾಡಿಕೊಂಡು ಸರಿಯಾಗಿ ಹೋದರೆ ಎಲ್ಲರಿಗೂ ಕೂಡ ಕೃಷ್ಣ ಸಿಗ್ತಾನೆ, ಭಗವಂತ ಸಿಗ್ತಾನೆ. ಸೊ ಹಾಗಾಗಿ ನಾವು ಗೃಹಸ್ಥರಾಗಿಯೇ ನಾವು ಕೃಷ್ಣ ಪ್ರಜ್ಞೆಯನ್ನು ನಾವು ಮಾಡಬಹುದು. ಕೃಷ್ಣ ಪ್ರಜ್ಞೆ ಹೇಳೋದು ಸನ್ಯಾಸಿಗೆಲ್ಲ. ಕೃಷ್ಣ ಪ್ರಜ್ಞೆ ಹೇಳೋದು ಮನೆ ಬಿಟ್ಟು ಹೋಗ್ಲಿಕ್ಕಲ್ಲ, ಮನೆಯಲ್ಲಿಯೇ ನಾವು ಕೃಷ್ಣ ಪ್ರಜ್ಞೆಯನ್ನು ಪ್ರಾಕ್ಟೀಸ್ ಮಾಡ್ಬೋದು. ಅಂದರೆ ಅಂದರೆ ಸ್ಥಾನೇ ಸ್ಥಿತ. ಶ್ರೀ ಚೈತನ್ಯ ಮಹಾಪ್ರಭುಗಳಿದ್ದಾರೆ, ನೀವು ಏನೂ ಇಲ್ಲ, ಮನೆಯಲ್ಲೇ ಇರಬೇಕು, ಇರಿ, ಮತ್ತೆ ಸ್ಥಾನೇ ಸ್ಥಿತ ಕೃಷ್ಣ ಪ್ರಜ್ಞೆಯನ್ನು ಮಾಡಿ. ಏನು ಕೃಷ್ಣ ಪ್ರಜ್ಞೆ ಹೇಗೆ ಮಾಡೋದು ಅದನ್ನೇ ಈ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬೇಕು. ಹೇಗೆ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯವನ್ನು ಮಾಡುವುದು. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಮಾನವ ಸೇವೆಯು ಮಾಧವ ಸೇವೆಗೆ ಸಮಾನವೇ? ಈಗ ಮಾನವ ಸೇವೆ ಅಂದ್ರೆ ಏನು? ಹರೇ ಕೃಷ್ಣ. ಇನ್ನೊಂದು ಕೂಡ ನಾವು ಹೇಳಿದೆ, ಧರ್ಮ ಇನ್ನೊಂದು ಹೇಳಲಿಕ್ಕೆ ನಾನು ಬಿಟ್ಟಿದ್ದೇನೆ. ಅಂದರೆ ಧರ್ಮ ಅಂತಂದ್ರೆ ಏನು ಹೇಳ್ತಾರೆ ಅಂದರೆ, ಧರ್ಮೋ ಹಿ ಸಾಮಾನ್ಯಂ ಏತತ್ ಪಶುಭೀರ್ ನರಾಣಾಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭಿ ಸಮಾನಃ. ಈಗ ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗೂ ವ್ಯತ್ಯಾಸ ಏನು? ಈ ಮನುಷ್ಯರು ಕೂಡ ಆಹಾರ ನಿದ್ರೆ ಭಯಮೈಥುನ ಮಾಡ್ತಾರೆ, ಪ್ರಾಣಿಗಳು ಅದನ್ನೇ ಮಾಡ್ತವೆ. ಆದರೆ ಮನುಷ್ಯ ಜೀವನಕ್ಕೆ ಮತ್ತು ಪ್ರಾಣಿ ಜೀವನಕ್ಕೆ ಇರುವುದು ವ್ಯತ್ಯಾಸ ಧರ್ಮ. ಸೊ ಹಾಗಾಗಿ ಮನುಷ್ಯ ನಾಗರಿಕತೆ ಪ್ರಾರಂಭವಾಗಿರೋದು ವರ್ಣಾಶ್ರಮ ಧರ್ಮದಿಂದ. ಸೊ ಹಾಗಾಗಿ ವರ್ಣಾಶ್ರಮ ಧರ್ಮ ಇರ್ತಕ್ಕಂಥದ್ದು ಪ್ರಾಣಿಗಳಿಗಿಲ್ಲ. ಪ್ರಾಣಿಗಳಿಗೆ ಯಾರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಇದೆಯಾ? ಹರೇ ಕೃಷ್ಣ. ಅಥವಾ ಬ್ರಹ್ಮಚಾರಿ, ಗೃಹಸ್ಥ, ಸನ್ಯಾಸಿ, ವಾನಪ್ರಸ್ಥ ಸನ್ಯಾಸಿ ಇದೆಲ್ಲ ಇದೆಯಾ ಪ್ರಾಣಿಗಳಿಗೆ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಹಾಗಾಗಿ ಮಾನವ ನಾಗರಿಕತೆ ಪ್ರಾಣಿಗಳ ನಾಗರಿಕತೆಗಿಂತ ಯಾಕೆ ವರ್ಣಾಶ್ರಮ ಧರ್ಮವನ್ನು ಕೃಷ್ಣ ನಮಗೆ ಕೊಟ್ಟಿದ್ದಾರೆ ಭಗವಂತ? ಯಾಕೆಂದರೆ ಆ ಪ್ರಾಣಿ ಜೀವನದಿಂದ ನಮ್ಮನ್ನು ಎತ್ತಿ ನಮ್ಮನ್ನು ಆ ಭಗವಂತನ ಕಡೆಗೆ ನಮ್ಮನ್ನು ಒಲಿಸ್ಕೊಂಡು ಹೋಗಬೇಕು. ಆ ಒಂದು ಉದ್ದೇಶದಿಂದ ವರ್ಣಾಶ್ರಮದವನ್ನು ಕೊಟ್ಟ. ಯಾಕೆ? ಅವರವರ ಗುಣ ಅವರವರ ಕರ್ಮಕ್ಕೆ ತಕ್ಕಂತೆ ಅವರು ಮಾಡಬೇಕು, ಹುಟ್ಟಿನಿಂದ ಅಲ್ಲ. ಇದನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಈಗ ಮಾನವ ಸೇವೆ ಮತ್ತೆ ಮಾಧವ ಸೇವೆ ಇದನ್ನ ನಾವು ತಿಳ್ಕೊಳ್ಳೋಣ. ಈಗ ಹರೇ ಕೃಷ್ಣ, ನಿಮ್ಗೆ ಯಾರಿಗಾದ್ರೂ ಮಾಧವ ಸೇವೆ ಅಂತ ಒಳ್ಳೇದ, ಮಾಧವ ಸೇವೆ ಒಳ್ಳೇದ, ಯಾರಾದ್ರೂ ಉತ್ತರ ಹೇಳ್ಬೋದು ಅಥವಾ ಚಾಟ್ನಲ್ಲಿ ಕೂಡ ಹಾಕ್ಬೋದು. ಹರೇ ಕೃಷ್ಣ. ಸ್ವಲ್ಪ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹರೇ ಕೃಷ್ಣ. ನಿಮ್ಗೇನಾದ್ರೂ ಪ್ರಯತ್ನ ಮಾಡಿ ಹೇಳಲಿಕ್ಕೆ. ಹರೇ ಕೃಷ್ಣ. ಆಗ ನಮ್ಗೆ ಹರೇ ಕೃಷ್ಣ.
ಹರೇ ಕೃಷ್ಣ. ಯಾವುದು ಮಾನವ ಸೇವೆ ಒಳ್ಳೇದಾ, ಮಾಧವ ಸೇವೆ ಸಮಾನವ? ಮಾನವ ಸೇವೆ. ಮಾನವ ಸೇವೆ ಹರೇ ಕೃಷ್ಣ. ಯಾವುದು? ಮಾಧವ ಸೇವೆನೇ ಒಳ್ಳೇದು ಮಾತಾಜಿ. ಹರೇ ಕೃಷ್ಣ. ಮಾಧವ ಸೇವೆ ಒಳ್ಳೆಯದು. ಮಾಧವ ಅಂದ್ರೆ ಭಗವಂತನ ಸೇವೆ. ಹರೇ ಯಾರು ಕೃಷ್ಣ. ದೀನ ಸ್ಥಿತಿಯಲ್ಲಿ ಇರ್ತಾರೆ, ಯಾರು ತುಂಬಾ ಕಷ್ಟದಲ್ಲಿ ಇರ್ತಾರೆ, ಅವರಿಗೆ ನಾವು ಸಹಾಯ ಹಸ್ತ ಚಾಚ್ತೀವಲ್ಲ, ಅದು ಖಂಡಿತ ಮಾಧವನ ಸೇವೆಗೆ ಸಮಾನ ಅಂತ ನಾನು ಅನ್ಕೋತೀನಿ ಮಾತಾಜಿ. ಹರೇ ಕೃಷ್ಣ. ಈಗ ಎಲ್ಲರೂ ಏನ್ ಅನ್ಕೋತಾರೆ, ಇದನ್ನ ಕೃಷ್ಣ ಈ ಭಗವಂತ ಭಗವದ್ಗೀತೆಯಲ್ಲಿ ಯಾವ ತರ ಅರ್ಥ ಕೊಡ್ತಾರೆ ಅದನ್ನ ನೋಡೋಣ. ಇಲ್ಲಿ ನೋಡಿ, ಮಾನವ ಸೇವೆ ಮತ್ತು ಮಾಧವ ಸೇವೆ. ಏನಾಗುತ್ತೆ ಈಗ ನಾವೇನ್ ತಿಳ್ಕೊಂಡಿದ್ದೇವೆ, ಈಗ ಮಾತಾಜಿ ಹೇಳಿದ್ರು ಮಾನವ ಸೇವೆ ದೀನರಿದ್ದವರಿಗೆ, ದಲಿತರಿದ್ದವರಿಗೆ ಸಹಾಯ ಮಾಡಿದರೆ, ಕಷ್ಟದಲ್ಲಿದ್ದರೆ ಅದು ಮಾಧವ ಸೇವೆ ಅಂತ ತಿಳ್ಕೊಂಡಿದ್ದೇವೆ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಮಾನವ ಸೇವೆ ಮಾಡೋದು, ಈಗ ಒಂದು ನಾವು ವಿಚಾರ ಮಾಡೋಣ. ಈಗ ನಮಗೆ ಏನು ಕಾಣುತ್ತೆ, ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡ್ತೇವೆ, ರೈಲ್ವೆ ಸ್ಟೇಷನ್ ಅಲ್ಲಿ ನೋಡ್ತೇವೆ, ಎಲ್ಲ ಕಡೆಗೆ ಇವನ್ ದೇವಸ್ಥಾನದ ಮುಂದೆ ಕೂಡ ಎಷ್ಟು ಜನ ಕೂತಿರ್ತಾರೆ, ಭಿಕ್ಷೆಗಾಗಿ ಕೂತಿರ್ತಾರೆ. ಕಾಲುಗಳು ಸರಿ ಇರೋಲ್ಲ, ಕೈ ಸರಿ ಇರೋಲ್ಲ, ಏನೋ ಒಂದು ತುಂಬಾ ತೊಂದರೆಯಲ್ಲಿ ಇರ್ತಾರೆ, ಅನಾಥರಾಗಿರ್ತಾರೆ, ರೋಗಿಷ್ಠರಾಗಿರ್ತಾರೆ. ಅವರಿಗೆಲ್ಲ ಸಹಾಯ ಮಾಡ್ಬೇಕು ಅಂತ ನಮ್ಗೆ ಅಯ್ಯೋ ಅಂತ ಅನಿಸುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅಯ್ಯೋ ಪಾಪ ಅಂತ ಅನಿಸುತ್ತೆ. ಏನು ಅಂತಂದ್ರೆ, ಈಗ ಈ ದೈಹಿಕವಾಗಿ ಬರ್ತಕ್ಕಂತಹ ಪಾಪಗಳು, ಆ ಒಂದು ದೈಹಿಕವಾಗಿ ಬರ್ತಕ್ಕಂತಹ ದುಃಖಗಳು, ಆ ದುಃಖಗಳು ಯಾಕೆ ಬರುತ್ತೆ ಅಂದ್ರೆ, ಅವೆಲ್ಲ ಆ ಒಂದು ಪಾಪದ ಪರಿಣಾಮ, ಹಿಂದಿನ ಜನ್ಮದಲ್ಲಿ ಮಾಡತಕ್ಕಂಥ ಅಪಾಪದ ಪರಿಣಾಮ. ಈಗ ನೋಡಿ, ನಾವು ಮಾಡಬಾರ್ದು ಅಂತಲ್ಲ, ನಾವು ಮಾಡಬೇಕು. ಯಾವ ಪ್ರಜ್ಞೆಯಲ್ಲಿ ಮಾಡಬೇಕು? ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಬೇಕು. ಯಾವ ಥರದ ಕೃಷ್ಣ ಪ್ರಜ್ಞೆ ಅದು ಮಾಡೋದು ಅಂತಂದ್ರೆ, ಈಗ ನಾವು ಹೇಗೆ ಕೇಳಿದ್ರೆ, ನಾವೀಗ ಅವರಿಗೆ ಸಹಾಯ ಮಾಡೋದಾದ್ರೂ ಕೂಡ ಅವರಿಗೆ ಪ್ರಸಾದವನ್ನು ಕೊಡುವುದು. ಅವರಿಗೆ ಹಾಗೆ ಕೊಟ್ರೆ ಆಗೋದಿಲ್ಲ. ನಾವು ದೇಹವನ್ನ, ಈಗ ನೋಡಿ, ಇಷ್ಟೊಂದು ಜನ, ಎಷ್ಟೋ ಜನ ಇದ್ದಾರೆ, ಒಬ್ರಿಬ್ಬರಲ್ಲ, ಅನೇಕ ಜನ ಇದ್ದಾರೆ. ಕಷ್ಟದಲ್ಲಿ, ರೋಗದಲ್ಲಿ ಇರೋರು, ಕಷ್ಟದಲ್ಲಿ ಇರತಕ್ಕಂಥವರು, ಆಮೇಲೆ ಅನಾಥರಾದವರು, ವಯಸ್ಸಾದವರು, ಎಷ್ಟೋ ಜನ ಇದ್ದಾರೆ. ನಿರಾಶ್ರಿತರಾದವರು ತುಂಬ ಜನ ಇದ್ದಾರೆ. ಅದಕ್ಕೆ ಸಂಖ್ಯೆ ತುಂಬ ಮಿತಿ ಇಲ್ಲ, ಅಷ್ಟು ಜನ ಇದ್ದಾರೆ. ಆದರೆ ನಾವು ಎಷ್ಟು ಜನರಿಗೆ ಅಂತ ಮಾಡ್ಲಿಕ್ಕಾಗತ್ತೆ? ನಮಗೂ ಕೂಡ ಲಿಮಿಟೇಷನ್ ಇದೆ. ಎಷ್ಟು ದಿನ ಅಂತ ಮಾಡ್ಲಿಕ್ಕಾಗತ್ತೆ? ಮಾತಾಜಿ ಹರೇ ಕೃಷ್ಣ ಯಾರು ಹೇಳಿದ್ರು? ಮಾನವ ಸೇವೆ ಈಕ್ವಲ್ ಟು ಮಾಧವ ಸೇವೆ ಅಂತ. ಹರೇ ಕೃಷ್ಣ. ಈಗ ನಾವು ಕೊಡಬಹುದು, ಸ್ವಲ್ಪ ಸಹಾಯ ಮಾಡಬಹುದು, ಆದರೆ ಎಷ್ಟು ಜನಿಗೆ ಮಾಡಬಹುದು, ಎಷ್ಟು ದಿವಸ ಮಾಡಬಹುದು? ಅದಕ್ಕೊಂದು ನಮ್ಮ ಹತ್ರ ಕೆಪಾಸಿಟಿ ಲಿಮಿಟೆಡ್, ಹೌದೋ ಅಲ್ವೋ? ಹರೇ ಕೃಷ್ಣ. ಹೌದು. ಇದು ನಮ್ಮದು ಲಿಮಿಟೆಡ್, ಹೌದೋ ಅಲ್ವಾ ಸಹಾಯ? ಹೌದು ಹೌದು. ಈಗ ಪುಷ್ಪ ಮಾತಾಜಿ ಹೇಳಿದ್ದಲ್ವಾ ನೀವು? ಅಮ್ಮ ಹೌದು. ಹೌದು. ಈಗ ನೋಡಿ, ನಮ್ಮ ಕೆಪಾಸಿಟಿ ಎಷ್ಟಿದೆ. ನಾವೀಗ ಲಕ್ಷಾಂತರ ಜನರು, ಈ ಬ್ರಹ್ಮಾಂಡ, ಈ ಒಂದು ಐಹಿಕ ಲೋಕಗಳು ಒಂದಲ್ಲ, ಅನೇಕ ಬ್ರಹ್ಮಾಂಡಗಳಿವೆ. ಸೊ ನಾವು ಎಷ್ಟು ಜನರಿಗೆ ಅಂತ ಮಾಡ್ಲಿಕ್ಕೆ ಸಾಧ್ಯ? ನಮ್ಮ ಕೆಪಾಸಿಟಿ ಎಷ್ಟು? ನಾವು ಎಷ್ಟು ದಿನ ಅಂತ ಮಾಡ್ಲಿಕ್ಕೆ ಸಾಧ್ಯ ಅವರಿಗೆ ಸಹಾಯ? ಏನೋ ಸ್ವಲ್ಪ ಮಾಡಬಹುದು ಅಲ್ವಾ? ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇದು ಆ ಒಂದು, ನಾವು ಏನು ಸಹಾಯ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಅದು ಸಹಾಯ ಮಾಡೋದು ದೈಹಿಕ ಲೆವೆಲಲ್ಲಿ. ಮತ್ತೆ ಅದು ಸಹಾಯ ಏನಾಗುತ್ತೆ ಅಂತಂದ್ರೆ, ನಾವು ಅಲ್ಲಿ ಕೂಡ ಕೃಷ್ಣ ಪ್ರಜ್ಞೆಯಿಂದ ಅದನ್ನು ಸಹಾಯ ಮಾಡಬೇಕು. ಅದು ಹೇಗೆ ಕೇಳಿದ್ರೆ, ಪ್ರಸಾದವನ್ನು ಕೊಡೋದು. ಅವರಿಗೆ ನೀವೇನು ಸಹಾಯ ಮಾಡ್ತೋ ಅದು ಪ್ರಸಾದವನ್ನು ಕೊಡ್ಬೋದು. ಆಮೇಲೆ ನಾವು ಅವರಿಗೆ ಏನಂತ ಹೇಳಬೇಕು ಅಂತಂದ್ರೆ, ಅವರಿಗೆ ಕೃಷ್ಣ ಪ್ರಜ್ಞೆಗೆ ತರಬೇಕು. ಅದು ಮುಖ್ಯವಾದದ್ದು. ಯಾಕೆ ಕೃಷ್ಣ ಪ್ರಜ್ಞೆಗೆ ತರಬೇಕು ನಾವು ಅಂದ್ರೆ, ಅದು ಆತ್ಮದ ಉದ್ಧಾರ. ಅವರ ಆತ್ಮದಲ್ಲಿ ಪ್ರಾಬ್ಲಮ್ ಅಲ್ಲಿ ಇದೆ, ಅದಕ್ಕೆ ಅವರಿಗೆ ಆ ಥರ ದೇಹ ಸಿಕ್ಕಿದೆ, ಆ ಥರ ಪರಿಸ್ಥಿತಿ ಸಿಕ್ಕಿದೆ. ಸೊ ಹಾಗಾಗಿ ಅದನ್ನ ನಾವು ಹೇಗೆ ಮಾಡೋದು? ಸೊ ಹಾಗಾಗಿ ಇಲ್ಲಿ ಜನರ ಪ್ರಕಾರ ಏನನ್ಸುತ್ತೆ, ಜನ ಏನು ತಿಳ್ಕೊಂಡಿದ್ದಾರೆ, ಮಾನವ ಸೇವೆ ಅಂದ್ರೆ ಮಾಧವನ ಸೇವೆ. ಸೊ ಹಾಗಾಗಿ, ಆದರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಎಷ್ಟೋ ಜನರು ನಾವು ನೋಡಿದ್ದೇವೆ, ಅದು ದಾರಿನಲ್ಲಿ ಆ ಥರ ಜನರನ್ನ ಕೂರಿಸಿಕೆ ಅವ್ರ ಹಿಂದೆ ಕೆಲವರು ಇರ್ತಾರೆ, ಅವ್ರ ಹತ್ರ ದುಡ್ಡನ್ನ ಬಳಸ್ಕೊಳ್ತಾರೆ. ಅವರಿಗೆ ಕೇರ್ ಟೇಕರ್ ಯಾರಾದರೂ ಇರ್ತಾರೆ. ಎಷ್ಟೋ ಜನ ಈಗ ನೀವು ನೋಡಿರ್ಬೋದು, ರಸ್ತೆಯಲ್ಲಿ ಕೂರಿಸಿರ್ತಾರೆ, ಅವರಲ್ಲಿ ಹಣವನ್ನು ಬಾಚಿ ಅವರಿಗೆ ಸ್ವಲ್ಪ ಕೊಡ್ತಾರೆ. ಸೊ ಇದು ಕೂಡ ನಡೀತಾ ಇದೆ ಈಗಿನ ಪ್ರಪಂಚದಲ್ಲಿ. ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿದ್ದು ಏನಂತಂದ್ರೆ, ಎಲ್ಲವನ್ನೂ ಕೂಡ ನಾವು ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಇದ್ದಾರೆ, ಲಕ್ಷಾಂತರ ಮಂದಿ ಇದ್ದಾರೆ ಸಹಾಯ ಮಾನವ ಅಸಹಾಯಕ ಪರಿಸ್ಥಿತಿಯಲ್ಲಿ ಇರೋದು, ಕಷ್ಟದ ಪರಿಸ್ಥಿತಿಯಲ್ಲಿ ಇರೋದು. ಸೊ ಹಾಗಾಗಿ ನಾವು ಏನು ಅವರಿಗೆ ಕೊಡ್ತೇವೆ, ಹಣ ಅಥವಾ ಅವರಿಗೆ ಏನಾದರೂ ಆಹಾರ ವಸ್ತು, ಅದೆಲ್ಲವೂ ಕೂಡ ಅವರ ದೇಹಕ್ಕೆ ಮಾಡ್ತಕ್ಕಂಥ ಸೇವೆ.
ಸೊ ಅವರ ಆತ್ಮಕ್ಕೆ ಏನಾದ್ರೂ ಸೇವೆ ಮಾಡ್ತಾ ಇದ್ದೀರಾ? ಹರೇ ಕೃಷ್ಣ. ಅವರ ಆತ್ಮದ ಉನ್ನತಿಗೆ ಏನಾದ್ರೂ ಮಾಡ್ತಾ ಇದ್ದೀರಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಇಲ್ಲ. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನಮ್ಗೆ ನಾವು ಗಿಡದ ಬುಡಕ್ಕೆ ನೀರ್ ಹಾಕಿದ್ರೆ ಅದು ಗಿಡದ ಆ ಎಲೆಗಳಿಗೂ ಕೂಡ ತಲುಪುತ್ತೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆ ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಮಾಡಿದರೆ, ಭಗವಂತನನ್ನು ಸುಪ್ರೀತಗೊಳಿಸಿದರೆ ಆ ಭಗವಂತ ನೋಡ್ಕೊಳ್ತಾನೆ. ಕೃಷ್ಣನಿಗೆ ಕೆಪಾಸಿಟಿ ಇದೆ. ಆ ಭಗವಂತ ಕೃಷ್ಣನಿಗೆ ಈ ಅನ್ಲಿಮಿಟೆಡ್ ಕೆಪಾಸಿಟಿ ಇದೆ. ಅವ್ರು ಎಲ್ಲರನ್ನೂ ಕೂಡ ಸರಿ ಮಾಡಬಹುದು. ಅವ್ರಿಗೆ ಅಷ್ಟು ಕೆಪಾಸಿಟಿ ಇದೆ. ಅದರಿಂದ ಕೃಷ್ಣ ಪ್ರಜ್ಞೆಯನ್ನು ಹರಡೋದು, ಅದರಿಂದ ಎಲ್ಲ ಜನರದ್ದು ಒಳಿತಾಗತ್ತೆ ಕೃಷ್ಣ ಪ್ರಜ್ಞೆ ಹರಡೋದ್ರಿಂದ. ಆದರೆ ಇದನ್ನ ನಾವು ಇಮಿಡಿಯೇಟ್ ಆಗಿ ಬಿಡು ಅಂತ ಹೇಳ್ತಾ ಇಲ್ಲ. ಆದ್ರೂ ಕೃಷ್ಣ ಪ್ರಜ್ಞೆಯನ್ನು ಮಾಡಬೇಕು. ಅವರಿಗೂ ಕೂಡ ಭಕ್ತಿಯನ್ನು ನಾವು ಕೊಟ್ಟಾಗ ಅವರ ಉದ್ಧಾರ ಮಾಡ್ದಂಗಾಗುತ್ತೆ. ಇಲ್ಲದೆ ಅದು ಅವರ ದೇಹವನ್ನು ನೀವು ಸ್ವಲ್ಪವೇ ಕಾಲ ನೀವೇನಾದ್ರೂ ಸಹಾಯ ಮಾಡ್ಬೋದು. ಅವರನ್ನ ಪರ್ಮನೆಂಟ್ ಆಗಿ ಎಲ್ಲಾರನ್ನೂ ನಿಮ್ಗೆ ಉದ್ಧಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ಆಗೋದು ಯಾರಿಗೆ ಅಂತಂದ್ರೆ ಭಗವಂತನಿಗೆ. ಹೇಗೆ ಆಗುತ್ತೆ ಅಂತಂದ್ರೆ, ಕೃಷ್ಣ ಪ್ಲೀಸ್ ಆದ್ರೆ ಎಲ್ಲವೂ ಪ್ಲೀಸ್ ಆಗುತ್ತೆ. ಕೃಷ್ಣನನ್ನ ನಾವು ಪ್ಲೀಸ್ ಮಾಡಿದ್ರೆ ಎಲ್ಲರೂ ಕೂಡ ಅವನು ನೋಡ್ಕೊಳ್ತಾನೆ. ಯಾಕೆ? ಕೃಷ್ಣ ಅವನು ಭಗವಂತ, ಅವನ ಮಕ್ಕಳೇ ಎಲ್ಲರೂ ಕೂಡ. ಸೊ ಹಾಗಾಗಿ ಈಗ ಜನರಿಗೆ ಒಳಿತಾಗ್ತಾ ಇದೆ ಅಂತಂದ್ರೆ, ಹೇಗೆ ಒಳಿತಾಗ್ತಾ ಇದೆ ಅಂದ್ರೆ, ಸ್ವಲ್ಪವೇ ಕೃಷ್ಣ ಪ್ರಜ್ಞೆ ಜನ ಭಕ್ತಿ ಸೇವೆಯಲ್ಲಿ ಮಾಡ್ತಾ ಇದ್ದಾರೆ, ಭಗವಂತ ಅವ್ರ ಸಲುವಾಗಿ ಎಲ್ಲವನ್ನೂ ಸಪ್ಲೈ ಮಾಡ್ತಾನೆ. ಸೊ ಅದೇ ರೀತಿ ಹಾಗಾಗಿ ನಾವು ಇಲ್ಲಿ ಏನು ಅಂತಂದ್ರೆ, ಮಾನವ ಸೇವೆ, ಮಾಧವ ಸೇವೆ ಇವೆರಡು ಸಮ ಅಲ್ಲ. ಮಾಧವ ಸೇವೆ ಅಂದ್ರೆ ಅದು ಭಕ್ತಿ ಚಟುವಟಿಕೆ, ಮಾನವ ಸೇವೆ ಅಂದ್ರೆ ಅದು ಐಹಿಕವಾದದ್ದು. ಸೊ ಹಾಗಾಗಿ ಈಗ ನೀವು ನೋಡಿ, ನಾವು ಒಂದು ಹುಡುಗ ಜಾತ್ರೆಯಲ್ಲಿ ಕಳೆದು ಹೋಗಿರ್ತಾನೆ ಅಂತ ತಿಳ್ಕೊಳ್ಳಿ. ಚಿಕ್ಕ ಹುಡುಗ, 3 ವರ್ಷದ ಹುಡುಗ ಅಂತ ಇಟ್ಕೊಳ್ಳಿ. ತುಂಬಾ ದೊಡ್ಡ ಜಾತ್ರೆ ಇರುತ್ತೆ, ತುಂಬಾ ಜನ ಸೇರಿರ್ತಾರೆ, 10,000 ಜನ. ಆ ಮಗು ಏನೋ ಜಾತ್ರೆಯಲ್ಲಿ ಕೊಂಡ್ಕೊಳಕ್ಕೆ ಅದು ಇದು ಬೇಕು ಅಂತ ತಂದೆ ನೋಡ್ತಾ ಇರ್ತಾರೆ. ಮಗು ಕೈ ತಪ್ಪಿ ಹೋಗ್ಬಿಡುತ್ತೆ ತಂದೆ ತಾಯಿದು. ಅದು ಎಲ್ಲೋ ಹೋಗಿರುತ್ತೆ, ಯಾರಾದ್ರೂ ಅಳ್ತಾ ಇರುತ್ತೆ, ತಂದೆ ಹುಡುಕ್ತಾ. ಈಗಿನಲ್ಲಿ ಎಷ್ಟೋ ಅನೌನ್ಸ್ಮೆಂಟ್ಗಳು ಎಲ್ಲ ಇದೆ, ಆದ್ರೂ ಕೂಡ ಒಂದು ಸಂದರ್ಭ ಆ ಥರ ಬರುತ್ತೆ. ಆವಾಗ ಅದು ಯಾರ ಹತ್ರ ಹೋಗಿದೆ ಅವ್ರಿಗೆ ಏನಾದರೂ ಐಸ್ ಕ್ರೀಮ್ ಕೊಡಿಸ್ಬೋದು, ಚಾಕ್ಲೇಟ್ ಕೊಡಿಸ್ಬೋದು, ಮಗುವನ್ನು ಸಮಾಧಾನ ಮಾಡ್ಬೋದು. ಆದರೆ ಮಗು ಸ್ವಲ್ಪ ತಿನ್ಬೋದು, ಮತ್ತೆ ಹಿಂದೆ ರಚ್ಚೆ ಅಳಲಿಕ್ಕೆ ಶುರು ಮಾಡುತ್ತೆ. ಆದರೆ ಅದಕ್ಕೆ ಅದರ ತಂದೆ ಸಿಕ್ಕಿದ್ರೆ, ತಾಯಿ ಸಿಕ್ಕಿದ್ರೆ, ತಂದೆ ಸಿಕ್ಕಿದ್ರೆ, ತನ್ನ ತಂದೆ ಸಿಕ್ಕಿದ್ರು ಅಂತ ಖುಷಿಯಿಂದ ಓಡಿ ಹೋಗುತ್ತೆ. ಯಾಕೆ? ಅದು ತಂದೆಯನ್ನು ಕಳ್ಕೊಂಡಿದೆ. ಅದೇ ತರಹ ನಾವು ಕೂಡ ಆ ಭಗವಂತನ ಹತ್ತಿರಕ್ಕೆ ನಾವು ತಗೊಂಡು ಹೋಗ್ಬೇಕು ಜೀವಾತ್ಮನನ್ನು. ಯಾಕೆ? ಜೀವಾತ್ಮ ಭಗವಂತನ ಸಂಬಂಧ ಕಳ್ಕೊಂಡಿದೆ. ಸೊ ಹಾಗಾಗಿ ಈ ಎಲ್ಲ ದುಃಖಗಳಿಗೆ ಕಾರಣ ಏನು? ಈಗ ನಾವು ಕಾರಣ ಕಂಡಿಡ್ಕೋಬೇಕು. ಈ ಎಲ್ಲರಿಗೂ ಈ ದುಃಖ ಯಾಕೆ ಬರ್ತಾ ಇದೆ, ಕಷ್ಟ ಯಾಕೆ ಬರ್ತಾ ಇದೆ ಅಂದ್ರೆ, ಭಗವಂತನನ್ನು ಮರೆತಿದ್ದೇವೆ. ಸೊ ಆ ಭಗವಂತನನ್ನು ಮರೆತಿರೋದ್ರಿಂದ ನಮಗೆ ಕಷ್ಟ ಬರ್ತದೆ. ತ್ರಿವಿಧ ತಾಪತ್ರಯಗಳು, ಇದಕ್ಕೆ ತ್ರಿವಿಧ ತಾಪತ್ರಯಗಳು. ಜನ್ಮ ಮೃತ್ಯು ಜರಾವ್ಯಾಧಿ ಎಲ್ಲರಿಗೂ ಬರ್ತದೆ, ಪ್ರೈಮರಿ ಮೂಲಭೂತವಾದದ್ದು. ಆಮೇಲೆ ತ್ರಿವಿಧ ತಾಪತ್ರಯಗಳು. ಇದು ತ್ರಿವಿಧ ತಾಪತ್ರಯ, ಇದು ದೈಹಿಕ ತಾಪತ್ರಯ, ಮಾನಸಿಕ ತಾಪತ್ರಯ, ಬೇರೆ ಜೀವಿಗಳಿಂದ ತಾಪತ್ರಯ, ಮತ್ತೆ ನಮಗೆ ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ, ಈ ತರ ತಾಪತ್ರಯಗಳು ಬಂದೇ ಬರುತ್ತೆ. ಇದನ್ನ ಇರದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಐಹಿಕ ಪ್ರಪಂಚದಲ್ಲಿ. ಸೊ ಆದ್ದರಿಂದ ನಮಗೆ ಮುಖ್ಯವಾಗಿರೋದು ಮಾಧವ ಸೇವೆ ಆಧ್ಯಾತ್ಮಿಕವಾದದ್ದು, ಮಾನವ ಸೇವೆ ಐಹಿಕವಾದದ್ದು. ಮಾನವ ಸೇವೆ ಲಿಮಿಟೆಡ್, ಮಾಧವ ಸೇವೆ ಅನ್ಲಿಮಿಟೆಡ್. ಮಾಧವ ಸೇವೆಯನ್ನು ಮಾಡಿದರೆ ಮಾಧವನೇ ಎಲ್ಲದನ್ನು ಸರಿ ಮಾಡ್ತಾನೆ. ಸೊ ಆ ಕೆಪಾಸಿಟಿ ಮಾಧವನಿಗೆ ಇದೆ. ಯಾಕೆಂದ್ರೆ ಅವನು ಭಗವಂತ, ಅವನ ಶಕ್ತಿ ಅನ್ಲಿಮಿಟೆಡ್. ಸೊ ಹಾಗಾಗಿ ಈಗ ನಮಗೆ ಕಷ್ಟ ಯಾಕೆ ಬಂದಿರೋದು ಜನರಿಗೆ ಅಂತಂದ್ರೆ, ಜನರ ಕಷ್ಟಕ್ಕೆ ಕಾರಣ ಅವರು ಭಗವಂತನನ್ನ ಮರೆತಿದ್ದಾರೆ. ಈಗ ನೋಡಿ, ಇದಕ್ಕೆ ಉದಾಹರಣೆ ನೋಡಿ, ಕಾಮ್ಯ ಕರ್ಮಗಳು. ಇಲ್ಲಿ ಕಾಮ್ಯ ಕರ್ಮಗಳು ಅಂದ್ರೆ ಐಹಿಕ ಚಟುವಟಿಕೆಗಳನ್ನು ಮಾಡಿದಾಗ, ಕಾಮ್ಯ ಕರ್ಮ ಐಹಿಕದಲ್ಲಿ ಎಷ್ಟೇ ಪುಣ್ಯ ಮಾಡಿದ್ರು ಕೂಡ ಆ ಪುಣ್ಯ ಮತ್ತು ಪಾಪವನ್ನ ಸಹಿಸ್ಕೊಳ್ಳಿಕ್ಕೆ, ಅದನ್ನ ಅನುಭವಿಸ್ಲಿಕ್ಕೆ ಬರಲೇಬೇಕಾಗುತ್ತೆ. ಸೊ ಅದರಿಂದ ನಮಗೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಯಾಕೆ ಕೆಲಸ ಮಾಡಬೇಕು? ನಾವು ಕೃಷ್ಣ ಪ್ರಜ್ಞೆ ಇಲ್ಲದೆ ಒಳ್ಳೆ ಕೆಲಸ ಮಾಡಿದ್ರು ಕೂಡ ನಮಗೆ ಕೆಟ್ಟ ಕೆಲಸ ನಡೆದು ಹೋಗುತ್ತೆ. ಅವಾಗ ನಮ್ಗೆ ಅನುಭವಿಸ್ಲಿಕ್ಕೆ ಬರೋಕೆ ಒಂದು ಉದಾಹರಣೆ ಇದೆ. ಇಲ್ಲಿ ನೋಡಿ, ನೃಗ ರಾಜ, ಅವನು ತುಂಬಾ ಒಳ್ಳೆಯ ರಾಜ ಆಗಿದ್ದ, ತುಂಬಾ ದೊಡ್ಡ ಚಕ್ರವರ್ತಿ ರಾಜ ಆಗಿದ್ದ. ಅವನು ತುಂಬಾ ಜನರಿಗೆ ದಾನ ಧರ್ಮವನ್ನು ಮಾಡ್ತಾ ಇದ್ದ. ಇಷ್ಟು ದಾನ ಧರ್ಮ ಮಾಡ್ತಾ ಇದ್ದ ಒಳ್ಳೆ ಕಾಲದಲ್ಲಿ. ಅದು ಕೂಡ ಒಳ್ಳೆಯ ದಿನಗಳು ಅಂತಂದ್ರೆ, ಈಗ ನಾವು ಹೇಳ್ತೇವೆ ಒಂದು ಅಕ್ಷಯ ತೃತೀಯ ಅಥವಾ ದಸರಾ ಹಬ್ಬ ಎಲ್ಲ ಒಳ್ಳೊಳ್ಳೆ ದಿನಗಳು. ಸೊ ಒಳ್ಳೆಯ ದಿನಗಳಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಈ ರಾಜನಾಗಿದ್ದ ನೃಗ ಮಹಾರಾಜ ಅವನು
ತುಂಬಾ ದಾನ ಮಾಡ್ತಾ ಇದ್ದ. ಇಂಥ ದಾನ ಮಾಡ್ತಾ ಇದ್ದ ಅಂದ್ರೆ ಗೋವುಗಳನ್ನು ಕೂಡ ದಾನ ಮಾಡ್ತಾ ಇದ್ದ. ಸ್ವಲ್ಪ ಗೋವಲ್ಲ, ಹಿಂಡುಗಟ್ಟಲೆ ಸಾವಿರಾರು ಗೋವುಗಳನ್ನ ದಾನ ಮಾಡ್ತದೆ. ಹೇಗೆ ದಾನ ಮಾಡ್ತಿದ್ದ? ಅವರಿಗೆಲ್ಲ ಬಂಗಾರದ ಆಭರಣಗಳನ್ನು ಅಲಂಕಾರ ಮಾಡಿ ದಾನ ಮಾಡ್ತಾ ಇದ್ದ. ಬ್ರಾಹ್ಮಣರಿಗೆ ದಾನ ಮಾಡ್ತಾ ಇದ್ದ. ಆ ಥರ ದಾನ ಮಾಡುವಾಗ ಒಮ್ಮೆ ಏನಾಯ್ತು, ಒಂದು ಹಸುವನ್ನ ದಾನ ಮಾಡಿದ. ಅಂದ್ರೆ ಅನೇಕ ಹಸುಗಳನ್ನ ದಾನ ಮಾಡಿದ. ಆ ದಾನದಲ್ಲಿ ಒಂದು ಹಸು ತಿರುಗಿ ಆ ರಾಜನ ಅರಮನೆಗೆ ಅರಮನೆಯ ಅದು ಕೊಟ್ಟಿಗೆಗೆ ತಿರುಗಿ ಬಂದ್ಬಿಡ್ತು. ಅವನ ಹತ್ರ, ರಾಜನ ಹತ್ರ ಸಾವಿರಾರು ಹಸುಗಳು ಇರುತ್ತೆ, ಒಂದೆರಡಲ್ಲ, ತುಂಬಾ ಹಸುಗಟ್ಲೆ ಇಟ್ಟಿದ್ದಾರೆ. ಅದು ಬಂದು ಸೇರಿದ್ದು ಗೊತ್ತಿಲ್ಲ ಯಾರಿಗೂ. ಆಮೇಲೆ ಮತ್ತೊಂದು ದಿವಸ, ಮರುದಿವಸ ಅವನು ಮತ್ತೊಂದು ಬ್ರಾಹ್ಮಣನಿಗೆ ಮತ್ತೊಂದಿಷ್ಟು ಹಸುವನ್ನು ಕೊಟ್ಟ. ಆವಾಗ ಏನಾಯ್ತು ಅಂತಂದ್ರೆ, ಆ ಹಸುವನ್ನು ಮೊದಲು ತೆಗೆದುಕೊಂಡ ಬ್ರಾಹ್ಮಣ ಬಂದು, ನನ್ನ ಹಸುವನ್ನು ನೀವು ತೆಗೆದು ಮತ್ತೊಬ್ಬರಿಗೆ ಕೊಟ್ಟಿದ್ದೀರಿ ಅಂತ, ನನ್ನ ಹಸು ನನಗೆ ಬೇಕು. ಆವಾಗ ಮತ್ತೊಬ್ಬರ ಹತ್ರ ಕರೆಸಿದ ಅವನು ರಾಜ, ನೀನು ತೊಂದರೆ ಇಲ್ಲ, ನೀನು ಅದನ್ನ ಹಿಂದೆ ತೆಗೆದುಕೊಡು, ನಿನಗೆ ಬೇರೆ ಅವನಿಗೆ ಕೊಡ್ತೇನೆ ಅದನ್ನ. ಆದರೆ ನಿನಗೆ ಅದರ ಬದಲು ನೀನು ಬೇಕಾದ್ರೆ ಒಂದು ಹಸುವಿನ ಬದಲು ನೀನು ಸಾವಿರಾರು ಹಸು ಬೇಕಾದ್ರೆ ನನಗೆ ಕೊಡ್ತೇನೆ. ಆದ್ರೆ ಅವರು ಏನ್ ಹೇಳ್ದ, ಮೊದಲನೇ ಬ್ರಾಹ್ಮಣ ಏನ್ ಹೇಳ್ದ, ನನಗೆ ಅದೇ ಹಸು ಬೇಕು, ಅದು ನನಗೆ ನೀವು ಕೊಟ್ಟಿದ್ದು. ಎರಡನೇ ಬ್ರಾಹ್ಮಣ ಏನ್ ಹೇಳ್ತಾನೆ, ಅದು ನನಗೆ ಕೊಟ್ಟಿದ್ದು. ಸೊ ಇವರಿಬ್ಬರು ಕಚ್ಚಾಡ್ಕೊಂಡ್ರು. ಮತ್ತೆ ಇದು ಬಗೆಹರಿಯಲೇ ಇಲ್ಲ. ಆವಾಗ ಅವರು ಏನ್ ಹೇಳ್ತಾರೆ ಅಂದ್ರೆ, ಈ ರಾಜನಿಗೆ ಶಾಪ ಕೊಟ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ರಾಜ ಅದು ಬಗೆಹರಿಲೇ ಇಲ್ಲ. ಯಾಕೆಂದ್ರೆ ಇವರು ಬಿಡುವುದಿಲ್ಲ, ಅವನು ಬಿಡುವುದಿಲ್ಲ. ಇದು ನನ್ನ ಹಸು, ಇದು ನನ್ನ ಹಸು. ತಪ್ಪು ಆಕ್ಚುಲಿ ನೃಗ ಮಹಾರಾಜನ ಆಗಿರ್ಲಿಲ್ಲ. ಯಾಕೆಂದ್ರೆ ಅಷ್ಟೊಂದು ಹಸುಗಳಿದ್ದಾಗ ಯಾರಿಗೆ ಗೊತ್ತು ಯಾವ ಹಸು ತಿರುಗಿ ಬಂತು, ಮತ್ತೆ ಅದನ್ನ ದಾನ ಕೊಟ್ಟಿದ್ದ ಹಸು ತಿರುಗಿ ಬಂತು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಆಮೇಲೆ ಅವರು ಏನಾಯ್ತು ಅಂತಂದ್ರೆ, ಅವರಿಗೆ ಕೂಡ ದೇಹಕ್ಕೆ ಸಾವು ಬಂತು. ಸತ್ತ ಮೇಲೆ ಯಮರಾಜನ ಆಸ್ಥಾನದಲ್ಲಿ ಕೇಳಿದ್ರು ಅವರಿಗೆ, ನೀನು ರಾಜ, ತುಂಬಾ ಒಳ್ಳೆಯ ಕೆಲಸ ಮಾಡಿದ್ಯಾ, ತುಂಬಾ ಪುಣ್ಯದ ಕೆಲಸ ಮಾಡಿದ್ಯಾ, ನಿಂಗೆ ಪುಣ್ಯವೂ ಇದೆ, ನಿನಗೆ ಈ ರೀತಿಯಾದ ಪಾಪಕರ್ಮವು ಕೂಡ ಬಂದೋಗಿದೆ. ನೀನು ದಾನಕ್ಕೆ ಕೊಟ್ಟ ಹಸುವನ್ನು ಮತ್ತೆ ಸ್ವೀಕಾರ ಮಾಡಿ ಮತ್ತೆ ದಾನಕ್ಕೆ ನೀನು ಕೊಟ್ಟಿದ್ಯಾ, ಅದು ಪಾಪ ಬಂದಿದೆ ನಿನಗೆ, ಬ್ರಾಹ್ಮಣರ ಶಾಪ, ಯಾವುದನ್ನು ನೀನು ಅನುಭವಿಸ್ತೀಯ ಅಂತ ಯಮರಾಜ ಕೇಳ್ತಾನೆ. ಆಗ ಯಮರಾಜನಿಗೆ ಹೇಳ್ತಾನೆ, ಅವನು ಒಳ್ಳೆಯ ರಾಜ, ನಾನು ಮೊದಲು ನಾನು ಪಾಪದ ಕರ್ಮ ಫಲವನ್ನೇ ನಾನು ಮೊದಲು ಅನುಭವಿಸ್ಬಿಡ್ತೇನೆ, ಆಮೇಲೆ ನನಗೆ ಪುಣ್ಯದ ಕರ್ಮ ಫಲ ಬರಲಿ. ಸೊ ಆವಾಗ ಅವನಿಗೆ ಏನಾಗುತ್ತೆ, ಈ ಒಂದು ಲಿಸಾರ್ಡ್ ಅಂದ್ರೆ ಹಲ್ಲಿ, ದೊಡ್ಡದು, ಸಣ್ಣದಲ್ಲ, ಅದು ಒಂದು ಇದು ಬರುತ್ತೆ, ಅಂದ್ರೆ ಜನ್ಮ ಬರುತ್ತೆ. ಅದು ಒಂದು ಹಾಳು ಬಾವಿಯಲ್ಲಿ ಬರುತ್ತದೆ ಅವನಿಗೆ ಇರುವಂಥದ್ದು. ನೋಡಿ, ಅವ ಅಷ್ಟು ಪುಣ್ಯ ಕಾರ್ಯ ಮಾಡಿದ್ದ, ಅಷ್ಟು ದೊಡ್ಡ ರಾಜ ಆಗಿದ್ದ, ಆದ್ರೆ ಇದು ಈ ರೀತಿಯಾದ ಒಂದು ಹಲ್ಲಿ ಆಗುವ ಪರಿಸ್ಥಿತಿ ಬಂದೋಯ್ತು. ಆಮೇಲೆ ಆ ಹಾಳು ಬಾವಿಯಲ್ಲಿ ಇತ್ತು. ಅದಕ್ಕೆ ಕೃಷ್ಣನ ಮೊಮ್ಮಕ್ಕಳು ಅಲ್ಲಿ ಬಂದಿದ್ರು, ಕೃಷ್ಣ ಜೊತೆಗೆ. ಅದು ಯಾವುದೋ ಒಂದು ಜಾಗದಲ್ಲಿ, ಅದು ಪಿಕ್ನಿಕ್ ತರ. ಆವಾಗ ಅವರು ನೋಡ್ತಾರೆ, ಆಟ ಒಳಗೆ ಹಾಳು ಬಾವಿ, ನೀರಿಲ್ಲ ಏನಿಲ್ಲ. ಹೀಗೆ ಸುಮ್ಮನೆ ನೋಡಿದಾಗ ಅಷ್ಟು ದೊಡ್ಡದಾದ ಒಂದು ಹಲ್ಲಿ ಕಾಣ್ತದೆ. ಅಯ್ಯೋ ಪಾಪ, ಬಾವಿಯಲ್ಲಿ ಇದ್ಬಿಟ್ಟಿದೆ, ಎತ್ತೋಣ ಅಂತ ಅವ್ರು ನೋಡ್ತಾರೆ, ಆಗೋದಿಲ್ಲ. ಆಗ ಕೃಷ್ಣನನ್ನು ಕರ್ಕೊಂಡ್ಬರ್ತಾರೆ, ಆ ಭಗವಾನ್ ಕೃಷ್ಣ. ಸೊ ಅಲ್ಲಿ ಬಂದು ನೋಡಿ, ಅವ್ರಿಗೆ ಗೊತ್ತಿದೆ ಇದು, ಓಹೋ ಇದು ನೃಗ ಮಹಾರಾಜ, ಇವನು ಉದ್ಧಾರ ಮಾಡ್ಬೇಕು ಅಂತ ಸ್ವತಂತ್ರವಾಗಿ ಅವ್ರ ಮೇಲೆತ್ತಿದಾಗ ಆ ನೃಗ ಮಹಾರಾಜನಿಗೆ ಮತ್ತೆ ಇದಾಗತ್ತೆ, ಅವನ ಉದ್ಧಾರ ಆಗತ್ತೆ. ಸೊ ಅದರಿಂದ ಇಲ್ಲಿ ಏನಾಗುತ್ತೆ, ರಾಜ ಅವನೇನ್ ಮಾಡಿದ್ದ, ನೃಗನು ಫಲಪ್ರದ ಚಟುವಟಿಕೆ ಮಾಡಿದ್ದ. ಸೊ ದಾನ ಕೊಡೋದು ಕೂಡ ಫಲಪ್ರದ ಚಟುವಟಿಕೆ, ಅದು ಕೂಡ ಏನು ಪುಣ್ಯ ಕಾರ್ಯದಲ್ಲಿ ಸೇರುತ್ತೆ. ಆದರೆ ನಮಗೆ ಆ ಪುಣ್ಯವನ್ನು ಅನುಭವಿಸ್ಲಿಕ್ಕೆ ಕೂಡ ಬರಬೇಕು. ಆ ಪುಣ್ಯ ಮಾಡುವಾಗ ಪಾಪಗಳಲ್ಲಿಯೂ ಕೂಡ ನಮ್ಮನ್ನ ನಡೆಯಬಹುದು. ಸೊ ಆದ್ದರಿಂದ ನಾವು ಒಂದು ದಾನ ಮಾಡ್ತೇನೆ ಅಂತ, ಅದು ಶ್ರೇಷ್ಠ ಅಂತ ಹೇಳಿದ್ರಲ್ಲ ಯಾರು ಮಾತಾಜಿ, ಆ ಮಾನವ ಸೇವೆ ಮಾಡುವಾಗ ನಮ್ಮಿಂದ ಆ ಒಂದು ಪುಣ್ಯವೇ ಆದರೂ ಕೂಡ, ಪುಣ್ಯ ಸಂಪಾದನೆ ಮಾಡಿಕೊಂಡ್ರು ಕೂಡ ಅದನ್ನು ನಮಗೆ ಅನುಭವಿಸ್ಲಿಕ್ಕೆ ಮತ್ತೆ ಈ ಐಹಿಕ ಜನ್ಮಕ್ಕೆ ಬರಲೇಬೇಕು. ಮಾಧವ ಸೇವೆ ಮಾಡಿದರೆ ನಮಗೆ ಐಹಿಕದಿಂದ ಬಿಡುಗಡೆ, ನಮಗೆ ಈ ಒಂದು ಭೌತಿಕ ಬಂಧನ, ಜೈಲಿನಿಂದ ಬಿಡುಗಡೆಯಾಗತ್ತೆ. ಈಗ ವ್ಯತ್ಯಾಸ ಗೊತ್ತಾಯ್ತಾ? ಹರೇ ಕೃಷ್ಣ. ಪುಷ್ಪ ಮಾತಾಜಿ ಅಲ್ವಾ ಹೇಳಿದ್ದು? ಹರೇ ಕೃಷ್ಣ. ಹೌದು ಹೌದು ಮಾತಾಜಿ. ಈಗ ನಿಮ್ಗೆ ಅರ್ಥ ಆಯ್ತಾ? ಇದು ಆಧ್ಯಾತ್ಮಿಕ, ಇದು ಭೌತಿಕ ಸೇವೆ. ಇದನ್ನು ಮಾಡಿದರೆ ಪುಣ್ಯ ಸಂಪಾದನೆ, ಆ ಪುಣ್ಯ ಸಂಪಾದನೆ ಮಾಡಿದ್ರೆ ಅದು ಅನುಭವಿಸ್ಲಿಕ್ಕೆ ನಮಗೆ ಆಗ್ಬೇಕು. ಮತ್ತೆ ಈ ಪುಣ್ಯ ಸಂಪಾದನೆ ನಮ್ಮ ಹತ್ರ ಲಿಮಿಟೆಡ್, ನಾವೇನು ಅನ್ಲಿಮಿಟೆಡ್ ಮಾಡಕ್ ಬರಲ್ಲ. ಆಮೇಲೆ ಎರಡನೇದು, ಇದನ್ನು ಮಾಡಿದರೆ ನಮಗೆ ಭೌತಿಕ ಲೋಕದ ಆ ಬಂಧನ ಇಲ್ಲ, ಇದರಿಂದ ಪಾರ ಆಗಬಹುದು. ಇದು ಅಕರ್ಮ ಆಗತ್ತೆ, ಇದು ಕರ್ಮ ಆಗತ್ತೆ. ಸೊ ಕರ್ಮ ಅಂದ್ರೆ ಪುಣ್ಯ ಕಾರ್ಯ ಆಗ್ಬೋದು. ಸೊ ಪುಣ್ಯಕಾರ ಆದ್ರೂ ನಮ್ಗೆ ಅದು ಒಳ್ಳೆ ಪ್ರಪೋಸಲ್ ಅಲ್ಲ. ಸೊ ಆದ್ರೆ ನಾವು ಏನ್ ಮಾಡ್ಬೇಕು? ಸಹಾಯ ಮಾಡಬಾರ್ದಾ? ಸಹಾಯ ಮಾಡ್ಬೇಕು, ಆದ್ರೆ ಅವರಿಗೆ ಭಕ್ತಿನೂ ಕೂಡ ಕೊಡಬೇಕು, ಸೈಡ್ ಬೈ ಸೈಡು ಅಂತ. ಈಗ ಅರ್ಥ ಆಯ್ತಾ ಮಾತಾಜಿ? ಹರೇ ಕೃಷ್ಣ. ಹೌದು ಮಾತಾಜಿ, ಅರ್ಥ ಆಯ್ತು. ಅರ್ಥ ಆಯ್ತು. ನಾವು ಕೃಷ್ಣ ಪ್ರಜ್ಞೆ ಕೊಡೋದು ಅತ್ಯಂತ ಒಳ್ಳೆಯದು. ಕೃಷ್ಣ ಪ್ರಜ್ಞೆ, ಇದಕ್ಕೊಂದು ಉದಾಹರಣೆ, ಮತ್ತೊಂದು ಉದಾಹರಣೆ ಹೇಳೋದಂತಂದ್ರೆ,
ಒಬ್ಬ ರಾಜ ಏನ್ ಮಾಡ್ತಾ ಇದ್ದ, ಗೋಸೇವೆ ಮಾಡ್ಲಿಕ್ಕೆ ಅವನು ಇಷ್ಟಪಟ್ಟಿದ್ದ. ಸೊ ಅದಕ್ಕೆ ಅವನು ಒಳ್ಳೆ ರಾಜ, ಅವನು ಕೂಡ ಆ ಒಂದು ಭಕ್ತಿಯಲ್ಲಿದ್ದ ರಾಜ. ಅವನಿಗೆ ಗೋಶಾಲೆಯಲ್ಲಿ ಹೋಗ್ತಾನೆ, ಗೋಶಾಲೆ ರಾತ್ರಿ ಕಾಯ್ತಾನೆ ರಾಜ. ಅವಾಗ ಅಲ್ಲಿ ಆ ಗೋಶಾಲೆಗೆ ಒಂದು ಹುಲಿ ಬಂದ್ಬಿಡ್ತದೆ ದನನ ಹಿಡಿಲಿಕ್ಕೆ. ಸೊ ಅವಾಗ ಆ ಖಡ್ಗ ಬಿಸಾಡ್ತಾನೆ ಅವನು ರಾಜ, ಆ ಹಸುವನ್ನ ಕಾಪಾಡ್ಲಿಕ್ಕಾಗಿ. ಆಗ ಆ ಹುಲಿ ಓಡಿ ಹೋಗ್ಬಿಡ್ತದೆ. ಆದರೆ ಆ ಖಡ್ಗ ಏನಾಗ್ಬಿಡುತ್ತೆ, ರಾಜನ ಕೈಯಿಂದ ತಗಿ ಹಸುವಿಗೆ ತಾಗಿ ಹಸು ಮರಣ ಹೊಂದ್ಬಿಡುತ್ತೆ. ಅವನು ಬಂದಿರೋದು ಹಸುವನ್ನ ಕಾಪಾಡ್ಲಿಕ್ಕಾಗಿ, ರಾತ್ರಿ ಅಲ್ಲಿಗೆ ಬಂದಿದ್ದು, ಆದರೆ ಅಲ್ಲಿ ನಡೆದಿದ್ದು ಏನು, ಹಸುವಿನ ಮರಣ. ಸೊ ಹಾಗಾಗಿ ಏನಾಯ್ತು, ಅವರಿಗೆ ಶಾಪ ಬಂದ್ಬಿಡುತ್ತೆ, ವಸಿಷ್ಠ ಶಾಪ ಕೊಡ್ತಾರೆ. ಆಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಅವನು ಭಕ್ತಿ ಸೇವೆ ಮಾಡ್ತಾ ಇದ್ದಿದ್ರಿಂದ ಅವನಿಗೆ ಏನಾಯ್ತು, ಆ ಶಾಪವನ್ನು ಅನುಭವಿಸ್ಲಿಕ್ಕೆ ಬರ್ಲಿಲ್ಲ. ಯಾಕೆ, ಆ ಭಕ್ತಿ ಸೇವೆ ಹೇಳೋದು ಅಕರ್ಮ, ಅದಕ್ಕೆ ಯಾವ ಪಾಪವೂ ತಟ್ಟುವುದಿಲ್ಲ. ಸೊ ಹಾಗಾಗಿ ಅವನಿಗೆ ಆ ಶಾಪ ಏನು ತಟ್ಟಲಿಲ್ಲ. ಸೊ ಹಾಗಾಗಿ ಈಗ ಕರ್ಮ ಹೇಳೋದು ಪುಣ್ಯದ ಕೆಲಸ, ಈ ದಾನ ಕೊಡೋದು ಪುಣ್ಯದ ಕೆಲಸ. ಆದರೆ ಅಕರ್ಮ, ಈ ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಹೇಳೋದು ಅದೇನು, ಅದಕ್ಕೆ ಪಾಪದ ಲೇಪ ಇಲ್ಲ, ಅದು ಬುಲೆಟ್ ಪ್ರೂಫ್ ಜಾಕೆಟ್ ಇದ್ದಾಗೆ, ಆಯ್ತಾ. ಸೊ ಹಾಗಾಗಿ ನಾವು ಯಾವ ಥರ ಮಾಡಬೇಕು ಅಂತಂದ್ರೆ, ನಾವು ಹೇಗೆ ಪುಣ್ಯ ಮಾಡಿದ್ರು ಕೂಡ ನಮಗೆ ಅದು ಒಳ್ಳೆ ಪ್ರಪೋಸಲ್ ಅಲ್ಲ ಕರ್ಮ ಮಾಡಿದರೆ. ಯಾಕೆ, ಕರ್ಮ ಮಾಡಿದ್ರೆ ಮತ್ತೆ ಕೂಡ ನಾವು ಐಕ ಲೋಕಕ್ಕೆ ಬರಬೇಕು, ನಮ್ಮ ದೇಹ ಅಂತ್ಯ ಆದರೆ ಮತ್ತೊಂದು ದೇಹ ಸಿಕ್ಕತ್ತೆ. ಆದರೆ ಅಕರ್ಮವನ್ನು ಮಾಡಿದರೆ ನಮಗೆ ಐಕ ಪ್ರಪಂಚದ ಬಿಡುಗಡೆ ಹೊಂದುವ ಆ ಒಂದು ಚಾನ್ಸ್, ಅವಕಾಶ ಸಿಕ್ಕತ್ತೆ. ಕೃಷ್ಣ. ಈಗ ಸರಿಯಾದ ತ್ಯಾಗ ಅಂದ್ರೆ ಏನು ನೋಡೋಣ. ಇಲ್ಲಿ ವೈರಾಗ್ಯದ ತ್ಯಜಿಸುವಿಕೆಯ ಸರಿಯಾದ ತಿಳುವಳಿಕೆ, ಇದನ್ನ ನಾವು ತುಂಬಾ ಚೆನ್ನಾಗಿ ತಿಳ್ಕೋಬೇಕು. ಯಾಕೆಂದ್ರೆ ಯಾವುದು ನಿಜವಾದ ವೈರಾಗ್ಯ, ಯಾವುದು ಫಲ್ಗು ವೈರಾಗ್ಯ, ಯಾವುದು ನಿಜವಾದ ವೈರಾಗ್ಯ ಅಲ್ಲ, ಇದನ್ನ ನೋಡೋಣ. ಪ್ರಾಪಂಚಿಕತೆಯ ಬುದ್ಧಿಯ ಹರಿಸಂಬಂಧಿ ವಸ್ತುನಃ ಮುಮುಕ್ಷುಭಿ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಅಂದ್ರೆ ಇಲ್ಲಿ ಪ್ರಾಪಂಚಿಕತೆಯ ಬುದ್ಧಿ ಅಂದ್ರೆ ಏನು ಅಂತಂದ್ರೆ, ಇದು ಯಾರು ಮಾಡ್ತಾರೆ ವೈರಾಗ್ಯ ಅಂದ್ರೆ, ಈ ರೀತಿಯ ವೈರಾಗ್ಯ, ಇದು ಐಹಿಕವಾದದ್ದು, ಇದು ಬೇಡ, ಇದನ್ನು ನಾ ಮಾಡಿದ್ರೆ ನನಗೇನಾಗುತ್ತೆ, ನನಗೆ ಇದು ಬಂಧನಕ್ಕೆ ಒಳಗಾಗ್ಬಿಡ್ತೇನೆ, ಇದು ಬೇಡ, ಇದು ಮುಟ್ಟುವುದಿಲ್ಲ, ಏನು ಮಾಡುವುದಿಲ್ಲ ಅಂತ ಹೇಳ್ತಾರಲ್ಲ, ಅದು ಫಲ್ಗು ವೈರಾಗ್ಯ. ಫಲ್ಗು ವೈರಾಗ್ಯ ಅಂದ್ರೆ ಒಳಗಡೆ ಆಸಕ್ತಿ ಇದೆ, ಆದ್ರೆ ಹೊರಗಡೆ ತೋರಿಸ್ಕೊಳ್ಳೋದಿಲ್ಲ. ಸೊ ಹೊರಗೊಂದು ಒಳಗೊಂದು, ಒಳಗಡೆ ಮನಸ್ಸಿನಲ್ಲಿ ಆಸಕ್ತಿ ಇದೆ ಐಹಿಕದ್ದು, ಆದರೆ ಹೊರಗಡೆ ಏನು ಕಾಣ್ತದೆ, ಏನು ಆಸಕ್ತಿ ಇಲ್ಲದ ತರ ಕಾಣುತ್ತೆ. ಸೊ ಇದು ಫಲ್ಗು ವೈರಾಗ್ಯ. ಸೊ ಅಂದ್ರೆ ಫಲ್ಗು ಅಂತ ಹೇಳಿದ್ರೆ ನದಿ ಇರುತ್ತೆ ಬಿಹಾರದಲ್ಲಿ, ಅದರ ಮೇಲೆ ಮರಳಿರುತ್ತೆ, ಒಳಗಡೆ ಏನು ನೀರು ಕಾಣೋದಿಲ್ಲ. ಒಳಗಡೆ ಹಿಂಗೆ ಕೈ ಹಾಕಿದ್ರೆ, ಸ್ವಲ್ಪ ದೂರ ಹಿಂಗೆ ಕೈ ಹಾಕಿದ್ರೆ ಒಳಗೆ ನೀರು ಇರುತ್ತೆ. ಅಂದರೆ ಇಂತಹದ್ರಲ್ಲಿ ವೈರಾಗ್ಯ ಅಪರಿಪೂರ್ಣವಾದ ವೈರಾಗ್ಯ. ಯಾಕೆ ಅಪರಿಪೂರ್ಣವಾದ ವೈರಾಗ್ಯ ಅಂದ್ರೆ, ಆ ವೈರಾಗ್ಯದಲ್ಲಿ ಕಂಪ್ಲೀಟ್ ಮನಸ್ಸಿನ ಇಚ್ಛೆಗಳು ಹೋಗಿರುವುದಿಲ್ಲ, ಐಹಿಕ ಇಚ್ಛೆಗಳು ಹೋಗಿರೋದಿಲ್ಲ. ಸೊ ಅದಕ್ಕೆ ಇದು ಅಪರಿಪೂರ್ಣ ವೈರಾಗ್ಯ. ಇದನ್ನ ನಿರಾಕಾರವಾದಿಗಳು, ಮಾಯವಾದಿಗಳು ಕೂಡ ವೈರಾಗ್ಯ ಇಂಥದ್ದು, ಯಾಕೆಂದ್ರೆ ಅವರಿಗೆ ಐಹಿಕ ಬಯಕೆ ಇರುತ್ತೆ. ಅದು ಏನಿರುತ್ತೆ, ನಿರಾಕಾರವಾದಿಗಳಿಗೆ, ಅವರಿಗೆ ಮಾಯವಾದಿಗಳಿಗೆ ಭಗವಂತನಲ್ಲಿ ಒಂದಾಗೋ ಇಚ್ಛೆ ಇರುತ್ತೆ. ಸೊ ಅದು ಐಹಿಕ. ಸೊ ಹಾಗಾಗಿ ಅದು ತೋರ್ಗಾಣಿಕೆಗೆ ಅದು ಏನ್ ಕಾಣುತ್ತೆ, ವೈರಾಗ್ಯ ಅಂತ ಕಾಣುತ್ತೆ. ಈಗ ಇನ್ನೊಂದು ವೈರಾಗ್ಯ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಿಜವಾದ ವೈರಾಗ್ಯ ಯಾವುದು ಅಂದ್ರೆ ಯುಕ್ತ ವೈರಾಗ್ಯ. ಯುಕ್ತ ವೈರಾಗ್ಯ ಅಂದ್ರೆ ಏನು, ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತೆ ನಿರ್ಬಂಧೆ ಕೃಷ್ಣ ಸಂಬಂಧೆ ಯುಕ್ತ ವೈರಾಗ್ಯ ಉಚ್ಯತೆ. ಅಂದ್ರೆ ಇಲ್ಲಿ ಏನ್ ತಿಳ್ಕೋಬೇಕು, ಯುಕ್ತ ವೈರಾಗ್ಯ ಅಂತಂದ್ರೆ ಭಕ್ತರು ಮಾಡ್ತಾರೆ ಯುಕ್ತ ವೈರಾಗ್ಯ. ಏನದು ವೈರಾಗ್ಯ, ಯುಕ್ತ ವೈರಾಗ್ಯ? ಯುಕ್ತ ವೈರಾಗ್ಯ ಅಂದ್ರೆ ಈ ಪ್ರಪಂಚದಲ್ಲಿ ಎಲ್ಲವೂ ಭಗವಂತನಿಗೆ, ಐಹಿಕ ಪ್ರಪಂಚ ಇರ್ಬೋದು, ಆಧ್ಯಾತ್ಮಿಕ ಲೋಕಗಳಿರ್ಬೋದು, ಎಲ್ಲವೂ ಕೂಡ ಚರಾಚರ ವಸ್ತುಗಳು ಭಗವಂತನಿಗೆ ಸೇರಿದು. ಭಗವಂತ ಒಡೆಯ ಆಗಿರೋದ್ರಿಂದ, ಸೊ ಈಶಾವಾಸ್ಯಂ ಇದಂ ಸರ್ವಂ ಎಲ್ಲವೂ ಕೂಡ ಭಗವಂತನಿಗೆ ಸೇರಿದ್ದು. ಆದ್ದರಿಂದ ಭಗವಂತ ಒಡೆಯ ಆದ್ಮೇಲೆ ನಮಗೆ ನಾವು ತ್ಯಜಿಸುವುದು ಅಂದ್ರೆ ಏನು, ಏನಾದ್ರೂ ನಮ್ಮ ವಸ್ತು ನಮ್ಮದಾದರೆ ಅದು ನಾವು ತ್ಯಜಿಸ್ಬೋದು. ಯಾವ ವಸ್ತುವು ನಮ್ಮದಲ್ಲ, ಎಲ್ಲದಕ್ಕೂ ಕೃಷ್ಣನೇ ಒಡೆಯನಾಗಿರುವಾಗ ತ್ಯಜಿಸುವುದು ಏನು ಬಂತು ಅಲ್ಲಿ? ತ್ಯಜಿಸುವುದು ಏನೂ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು, ಎಲ್ಲ ಐಹಿಕ ವಸ್ತುಗಳನ್ನು, ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಎಲ್ಲ ವಸ್ತುಗಳು ಭಗವಂತನಿಗೆ ಸೇರಿದಿರೋದ್ರಿಂದ ಭಗವಂತನಿಗಾಗಿ ಬಳಸಬೇಕು, ಭಗವಂತನ ಸೇವೆಯಲ್ಲಿ ಬಳಸಬೇಕು. ಉದಾಹರಣೆಗೆ ಈ ಲ್ಯಾಪ್ಟಾಪ್, ಇದನ್ನ ನಾವೀಗ ಭಗವಂತನ ಸೇವೆಗೆ ಬಳಸಿರೋದ್ರಿಂದ ಭಗವದ್ಗೀತೆಯ ಒಂದು ಇದಕ್ಕೆ ಪ್ರಚಾರ ಅಥವಾ ಭಗವದ್ಗೀತೆಯ ತರಗತಿಗಳಿಗೆ ಅದು ಐಹಿಕ ಆಗಿ ಉಳಿಯುವುದಿಲ್ಲ, ಅದು ಆಧ್ಯಾತ್ಮಿಕ.
ಇದು ಯಾವಾಗ ಆಧ್ಯಾತ್ಮಿಕ? ಇದನ್ನೇ ಈ ಫಲ್ಗು ವೈರಾಗ್ಯದಲ್ಲಿ ಹೇಳ್ತಾರೆ, ಈ ಬೇಡ ಬೇಡ, ಮೊಬೈಲ್ ಬೇಡ, ಲ್ಯಾಪ್ಟಾಪ್ ಬೇಡ, ಇದೆಲ್ಲ ಐಹಿಕ. ಆದರೆ ಇಲ್ಲಿ ಈ ಭಕ್ತರು ಏನು ಮಾಡ್ತಾರೆ, ಇದು ಐಹಿಕ ಆದರೂ ಕೂಡ ಇದನ್ನು ಆಧ್ಯಾತ್ಮೀಕರಿಸಬಹುದು. ಭಗವಂತನಿಗೆ ಅರ್ಪಿಸಿದ ನೀರು, ಆಹಾರ ಪ್ರತಿಯೊಂದು ಆಧ್ಯಾತ್ಮಿಕ ಆಗುತ್ತೆ. ಸೊ ಫಲ, ಹಣ್ಣು ಎಲ್ಲವೂ ಕೂಡ ಹಾಗೆ ಭಗವಂತನ ಸೇವೆಯಲ್ಲಿ ಬಳಸಿದ ಯಾವುದೇ ವಸ್ತು, ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಕಾರ್ ಇರ್ಬೋದು, ಯಾವುದೇ ಇರ್ಬೋದು, ಅದನ್ನು ಭಗವಂತನ ಸೇವೆಗೆ ಬಳಸಿದಾಗ ಅದು ಆಧ್ಯಾತ್ಮೀಕೃತವಾಗುತ್ತದೆ. ಅದು ನಿಜವಾದ ವೈರಾಗ್ಯ, ಯುಕ್ತ ವೈರಾಗ್ಯ. ಅನಾಸಕ್ತಸ್ಯ ವಿಷಯ, ಈ ವಿಷಯ ವಸ್ತುಗಳಲ್ಲಿ ಆಸಕ್ತಿ ಇಲ್ಲ, ಆದರೆ ಅದನ್ನ ಕೃಷ್ಣನ ಸಂಬಂಧವಾಗಿ ಭಗವಾನ್ ಕೃಷ್ಣನ ಸೇವೆಗಾಗಿ ಬಳಸಿದರೆ ಆಗ ಎಲ್ಲವೂ ಕೂಡ ಅದು ಆಧ್ಯಾತ್ಮಿಕೃತ. ಈಗ ನಮ್ಮ ದೇಹ, ಇದು ನಮ್ಮ ದೇಹ ಜಡವಸ್ತು, ಜಡವಸ್ತುವಿನಿಂದಾಗಿದೆ. ಈ ದೇಹ ನಮ್ಮದಲ್ಲ, ಭಗವಂತನದು. ಆದ್ದರಿಂದ ಭಗವಂತನ ಸೇವೆಗೆ ಬಳಸೋದು. ಈ ಕಾಲ ನಮ್ಮದಲ್ಲ, ಭಗವಂತನಿಗೆ ಸೇರಿದ್ದು. ಆ ಕಾಲವನ್ನು ಕೂಡ ನಾವು, ಸಮಯವನ್ನು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಬಳಸುವುದು. ಸೊ ಹಾಗಾಗಿ ಈಗ ಈ ನಮ್ಮ ಮನೆ, ನಮ್ಮ ಮಕ್ಕಳು, ಇದು ನಮ್ಮದಲ್ಲ, ಇದು ಭಗವಂತಂದು. ಭಗವಂತ ಕೊಟ್ಟಿದ್ದು ನಮ್ಮ ಮನೆ, ಭಗವಂತ ಕೊಟ್ಟಿದ್ದು ನಮ್ಮ ಮಕ್ಕಳು. ಇದು ನಮ್ಮದಲ್ಲ, ನಮ್ಮದು ಅಂತ ನಮಗೆ ಕಾಣುದು. ಓ ನನ್ನ ಮಗ, ನನ್ನ ಮನೆ ಅಲ್ಲ, ಅದು ನಮ್ಮದಲ್ಲ, ಅದು ಭಗವಂತ. ಯಾಕೆಂದ್ರೆ ಇಲ್ಲಿ ಚರಾಚರ ಕಣ್ಣಿಗೆ ಏನು ಕಾಣ್ತದೆ ಎಲ್ಲವೂ ಭಗವಂತನಿಗೆ ಸೇರಿದ್ದು. ಸೊ ಹಾಗಾಗಿರೋದ್ರಿಂದ ಯಾವುದೂ ನಮ್ಮದಲ್ಲ, ಎಲ್ಲವನ್ನು ಭಗವಂತನ ಸೇವೆಯಲ್ಲಿ ಬಳಸೋದು. ಎಲ್ಲದನ್ನು ಬಳಸಿರೋದ್ರಿಂದ ಈ ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಒಂದು ಆಳು ಬರ್ತಾಳೆ ಅಂತ ಇಟ್ಕೊಳ್ಳಿ, ಅವಳು ಈ ಮನೆ ಭಗವಂತನಿಗೆ ಸೇರಿರೋದ್ರಿಂದ ಅದು ಭಗವಂತನ ದೇವಸ್ಥಾನ ಇದ್ದ ಹಾಗೆ. ಸೊ ಹಾಗಾಗಿ ಅದನ್ನು ಚೊಕ್ಕ ಮಾಡ್ತಾಳೆ, ಅಂದ್ರೆ ಭಗವಂತನ ಸೇವೆ ಮಾಡ್ತಾಳೆ. ಹಾಗೆ ಆ ಥರವಾದ ಭಾವನೆ ಎಲ್ಲವನ್ನೂ ಕೂಡ ಭಗವಂತನ ಸೇವೆಗೆ ಬಳಸುವುದು, ಅದು ಯುಕ್ತ ವೈರಾಗ್ಯ. ಈ ಯುಕ್ತ ವೈರಾಗ್ಯ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ನಮಗೆ ಏನಾಗುತ್ತೆ, ಯುಕ್ತ ವೈರಾಗ್ಯ ಮಾಡಿದ್ರೆ ನಮಗೆ ಆ ಭಗವಂತನ ಭಕ್ತಿ ಸೇವೆ ಮಾಡಿದಾಗ ಆಗುತ್ತೆ. ಸೊ ಹಾಗಾಗಿ ಬಹಳ ಮುಖ್ಯವಾದದ್ದು ಯುಕ್ತ ವೈರಾಗ್ಯ ಅಂದ್ರೆ ಏನು, ಫಲ್ಗು ವೈರಾಗ್ಯ. ಈಗ ಕರ್ಮ ಯೋಗವೋ ಕರ್ಮ ಸನ್ಯಾಸವೋ, ಇದು ಯಾವುದು ಒಳ್ಳೆಯದು? ಇದಕ್ಕೆ ಮತ್ತೆ ಬರ್ತಾರೆ ನೋಡಿ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಕರ್ಮ ಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗ್ತಾರೆ ಮತ್ತು ಸಂಪೂರ್ಣವಾಗಿ ಮುಕ್ತಿ ಹೊಂದುತ್ತಾರೆ. ಇಲ್ಲಿ ತಿಳ್ಕೋಬೇಕು, ಕರ್ಮ ಫಲ ಇದರಲ್ಲಿ ಆಸಕ್ತಿನೂ ಇಲ್ಲ, ತಿರಸ್ಕಾರನೂ ಇಲ್ಲ, ಬೇಡ ಅಂತಲೂ ಹೇಳೋದಿಲ್ಲ, ಆಸಕ್ತಿನೂ ಇಲ್ಲ. ಇದು ಏನಿದು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಅಧ್ಯಾಯದ ಬಹಳ ಮುಖ್ಯವಾದ ಅಧ್ಯಾಯ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಒಂದು 10 ಮಿನಿಟ್ಸ್ ಲೇಟ್ ಆದರೂ ಕೂಡ ಕೇಳಿ, ಯಾಕೆಂದರೆ ಶ್ರವಣ ಮಾಡೋದು ಬಹಳ ಮುಖ್ಯ. ನಾವು ಅಧ್ಯಾತ್ಮದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು, ಭಕ್ತಿಯಲ್ಲಿ ಮುಂದುವರಿಬೇಕು ಅಂದರೆ ಶ್ರವಣ. ಎಲ್ಲಿ ಶ್ರವಣ ನಡೆಯುತ್ತದೆ ಭಕ್ತರ ಸಂಘದಲ್ಲಿ, ಅದನ್ನು ನಾವು ಕೇಳಬೇಕು. ಯಾಕೆಂದರೆ ಕೇಳೋದ್ರಿಂದ ಅರ್ಥ ಆಗತ್ತೆ, ಅರ್ಥ ಮಾಡ್ಕೊಂಡ್ರೆ ಅದನ್ನು ಅಳವಡಿಸ್ಕೊಳ್ಳಿಕ್ಕಾಗತ್ತೆ. ಇಲ್ಲಿ ಏನು ಕರ್ಮಫಲ, ಇದಕ್ಕೆ ಉತ್ತಮ ಉದಾಹರಣೆ ನೋಡೋಣ. ಕರ್ಮಫಲದಲ್ಲಿ ಆಸಕ್ತಿ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನಾವು ಹರಿದಾಸ್ ಠಾಕೂರನ್ನು ನೋಡ್ತಾ ಇದ್ದೇವೆ. ಮತ್ತು ಅವರು 192 ಮಾಲೆಗಳನ್ನು ಜಪ ಮಾಡ್ತಾರೆ. 108 ಒಂದು ಮಾಲೆಯಲ್ಲಿ 108 ಸಾರಿ ಹರೇ ಕೃಷ್ಣ ಮಹಾಮಂತ್ರ, ಅಂಥದ್ದು 192 ಮಾಲೆ ಮಾಡ್ತಾರೆ ಅವರು. ಮತ್ತೆ ದಿನದಲ್ಲಿ 22 ತಾಸು ಅವರಿಗೆ ಇದು ಜಪ ಮಾಡುವುದು. ಸೊ ಹಾಗಾಗಿ ಅವರು ಅಲ್ಲಿ ತುಂಬ ಫೇಮಸ್ ಆಗಿಬಿಡ್ತಾರೆ ಅವರು ಇರ್ತಕ್ಕಂಥ ಆ ಜಾಗದಲ್ಲಿ. ಆವಾಗ ಅಲ್ಲಿ ಊರ ಪ್ರಮುಖರಿಗೆ ತುಂಬ ಅಂದರೆ ಇಷ್ಟ ಆಗೋದಿಲ್ಲ. ಅವರು ಏನೋ ಅವ್ರಿಗೆ ಏನಾದರೂ ಹೆಸರು ಕೆಡಿಸ್ಬೇಕು ಅಂತ ಅವ್ರು ಏನು ಮಾಡ್ತಾರೆ, ಒಂದು ರಾತ್ರಿ ಒಂದು ಹೆಣ್ಣನ್ನು ಕಳಿಸ್ತಾರೆ. ಆವಾಗ ಅವಳು ನೋಡಿ, ಇದು ರಾತ್ರಿ. ಸೊ ಹಾಗಾಗಿ ಅವರು ಏಕಾಂಗಿಯಾಗಿದ್ದಾರೆ, ಏಕಾಂತ ಸ್ಥಳದಲ್ಲಿ. ಅವರು ಕೂಡ ಯೌವನಸ್ಥರೆ. ಸೊ ಹಾಗಾಗಿ ಅವರಿಗೆ ಇಲ್ಲಿ ಏನಾಗಿದೆ, ಅವರಿಗೆ ಇದರಲ್ಲಿ ಆಸಕ್ತಿ ಇಲ್ಲ. ಅವರನ್ನು ಮೋಹ ಮಾಡಲಿಕ್ಕೆ ಇವಳು ಕೇಳಿದಳು. ಅವರು ಹೇಳಿದ್ರು, ನನ್ನದು ಚಾಂಟಿಂಗ್ ರೌಂಡ್ಸ್ ಇದೆ, ಆ ರೌಂಡ್ಸ್ ಮುಗಿದ್ಮೇಲೆ ನೋಡ್ತಾರೆ. ಬೆಳಗಾಗೋಯ್ತು, ಅವರು ಜಪಾನ ಮಾಡ್ತಾನೆ ಇದ್ದಾರೆ. ಅವಳನ್ನು ತಿರಸ್ಕರಿಸಲೂ ಇಲ್ಲ, ಅವಳ ಮೇಲೆ ಆಸಕ್ತಿನೂ ತೋರಿಸಲಿಲ್ಲ. ನೀನು ಹೊರಟೋಗು ಹೇಳಲಿಲ್ಲ, ಅವರು ತಿರಸ್ಕಾರ ಮಾಡಲಿಲ್ಲ. ಅವಳ ಮೇಲೆ ಆಸಕ್ತಿಯಿಂದ ವ್ಯಾಮೋಹ, ಅದ್ಮೇಲೆ ಮೋಹ ಇದೆಲ್ಲ ಬೆಳೆಸ್ಕೊಂಡು ಅವಳ ಜೊತೆ ಸಹವಾಸ, ಇದನ್ನು ಕೂಡ ಅವರು ಮಾಡಲಿಲ್ಲ. ಇದು ಬಹಳ ಮುಖ್ಯವಾಗಿದೆ. ಇಲ್ಲಿ ತಿರಸ್ಕಾರವಾಗಲಿ ಅಥವಾ ಅಪೇಕ್ಷೆ ಆಗಲಿ, ಅವರು ಸನ್ಯಾಸಿ, ಇದು ಸನ್ಯಾಸಿ. ಹೀಗೆ ಅವಳು ಮತ್ತೆ ಮರುದಿವಸ ರಾತ್ರಿ ಬಂದ್ಲು. ಆಗ ಕೂಡ ಹೇಳಿದ್ರು, ನನಗಿನ್ನು ಜಪ ಮುಗಿಲಿಲ್ಲ, ನನಗೆ ಜಪ ಮುಗಿದ್ಮೇಲೆ ನಾನು ನಿನಗೆ ಓಕೆ, ನಿನ್ಗೇನು ಬೈಕ್ ಇದೆ ಈಡೇರಿಸ್ತೇನೆ. ಆವಾಗ ಬೆಳಗಾಗೋಯ್ತು, ಎಲ್ಲರೂ ಕಾಣ್ತಾರೆ, ಹೋದ್ಲು ಅವಳು. 3ನೇ ದಿವಸನೂ ಬಂದ್ಲು. 3ನೇ ದಿವಸ ಬಂದ್ಮೇಲೆ ಅವಾಗೂ ಅದೇ ಆಯಿತು. ಅವಾಗ ಅವಳಿಗೆ ಇದಾಯಿತು, ಆಮೇಲೆ ಅವಳಿಗೆ ಅರ್ಥ ಆಯಿತು, ಓಹೋ ನಾನೇ ತಪ್ಪು ಮಾಡ್ತಾ ಇದ್ದೇನೆ ಅಂತೇಳಿ. ಅವಳು ಅಲ್ಲಿ ಅವರ ಹೃದಯ, ಇವಳು ಪರಿವರ್ತಳಾದ್ರು, ಭಕ್ತಳಾಗಿ ಪರಿವರ್ತನೆ ಹೊಂದಿದಳು. ಅದಕ್ಕೇನು ಹೇಳ್ತಾರೆ ಅವರು, ಅವಳಿಂದ ದೀಕ್ಷೆ ಪಡ್ಕೊಂಡ್ರು. ಅವಳು ಹೇಳ್ತಾಳೆ,
ಅಂದ್ರೆ ಅವ್ರು ಹೇಳ್ತಾರೆ, ನೀನು ಏನು ಈ ರೀತಿಯಾದ ಕೆಟ್ಟ ವೃತ್ತಿಯಿಂದ ನೀನು ಹಣ ಸಂಪಾದನೆ ಮಾಡ್ತೀಯಾ, ಅದನ್ನೆಲ್ಲ ತಗೊಂಡು ಬಂದ್ಬಿಡು ವೈಷ್ಣವರಿಗೆ ಕೊಟ್ಬಿಡು, ಅದನ್ನ ದಾನ ಮಾಡಿಬಿಡು. ಆಮೇಲೆ ನೀನು ಇಲ್ಲಿ ಉಳ್ಕೊ. ಅವ್ರು ತಮ್ಮ ಕಾಟೇಜ್, ತಮ್ಮ ಆಶ್ರಮವನ್ನು ಅವ್ರಿಗೆ ಕೊಟ್ಟರು, ಅವಳು ಅಲ್ಲಿ ಉಳ್ಕೊಂಡ್ಲು. ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು, ಯಾರು ನಿಜವಾದ ಸನ್ಯಾಸಿ ಎಂದರೆ ಅವರಿಗೆ ತಿರಸ್ಕಾರವೂ ಇಲ್ಲ, ಅವರಿಗೆ ಅದನ್ನ ಆಸಕ್ತಿಯೂ ಇಲ್ಲ. ಈ ರೀತಿಯಾಗಿರ್ತಕ್ಕಂಥದ್ದು ದ್ವಂದ್ವ ಇಲ್ಲ, ಆಸಕ್ತಿಯೂ ಇಲ್ಲ, ತಿರಸ್ಕಾರ. ದ್ವಂದ್ವ ಅಂದ್ರೆ ಎರಡು ರೀತಿ ವಿರುದ್ಧ, ಅದು ಯಾವುದೂ ಇಲ್ಲ. ಅವನು ನಿಜವಾದ ಸನ್ಯಾಸಿ. ಸೊ ಹಾಗಾಗಿ ಅವನು ಐಹಿಕ ಬಂಧನದಿಂದ ಪಾರಾಗ್ತಾನೆ. ಸೊ ಇಂತಹ ನಿಜವಾದ ಸನ್ಯಾಸಿ ಐಹಿಕ ಬಂಧನದಿಂದ ಪಾರಾಗ್ತಾನೆ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಂ ಅಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನಚಿರೇಣಾದಿ ಗಚ್ಚತಿ. ಭಗವಂತನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗದೆ ಎಲ್ಲ ಬಗೆಯ ಕರ್ಮಗಳನ್ನು ತ್ಯಜಿಸಿದ ಮಾತ್ರಕ್ಕೆ ಮನುಷ್ಯನು ಸುಖಿಯಾಗಿರಲಾರ. ಕರ್ಮ ತ್ಯಾಗ ಮಾಡಿದ್ದೇನೆ, ಎಲ್ಲೋಗಿ ಗುಡ್ಡದ ಮೇಲೆ ನಾನು ಒಂದು ಧ್ಯಾನ ಮಾಡ್ತೇನೆ, ಅವನು ಸುಖವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ ಭಗವಂತ. ಯಾಕೆ? ಆದರೆ ಭಕ್ತಿ ಸೇವೆಯಲ್ಲಿ ನಿರತನಾದ ವಿಚಾರವಂತನು ಶೀಘ್ರವಾಗಿ ಪರಮ ಪ್ರಭುವನ್ನು ಪಡೆಯುತ್ತಾನೆ. ಸೊ ಇದು ಭಗವಂತನನ್ನು ಪಡಲಿಕ್ಕೆ ಭಕ್ತಿ ಸೇವೆಗೆ ಬರಲೇಬೇಕು. ಅದು ಬಿಟ್ಟು ಬೇರೆ ರೀತಿಯಲ್ಲಿ ನೀವು ಆ ಒಂದು ಕರ್ಮಗಳನ್ನು ತ್ಯಜಿಸಿ ಸನ್ಯಾಸಿ ಆಗಿರ್ತಾರೆ ಅಂದರೆ ಆಗಲ್ಲ. ಕರ್ಮ ಸನ್ಯಾಸಿ ಆದರೆ ಅವನು ಅವ್ರು ಹೆಚ್ಚು ಅಂತಂದರೆ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗಬಹುದು. ಆದರೆ ಭಗವಂತನನ್ನು ಪಡ್ಕೊಳ್ಳೋದಂದ್ರೆ ಭಗವಂತನ ಲೋಕಕ್ಕೆ ಹೋಗಿ ಭಗವಂತನ ಸಹಚರ್ಯವನ್ನು ಪಡ್ಕೊಳ್ಳೋದು, ಅದು ಆಗೋದಿಲ್ಲ. ಅವನು ಅಲ್ಲಿ ಸುಖ ಇದೆ. ಎಲ್ಲಿ ಸುಖ ಇದೆ? ಭಗವಂತನ ಲೋಕದಲ್ಲಿ. ಅಲ್ಲಿ ಅವನಿಗೆ ಸುಖ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಯಾರು ಭಗವಂತನ ಭಕ್ತಿ ಕಾರ್ಯ ಮಾಡ್ತಾರೆ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯ ಮಾಡ್ತಾರೆ, ಅಂದರೆ ಕರ್ಮ ಯೋಗ ಮಾಡ್ತಾರೆ, ಸೊ ಅವರು ಭಕ್ತರು. ಅವರು ಭಕ್ತಿ ಯೋಗವನ್ನು ಮಾಡ್ತಾರೆ, ಆದರೆ ತಾವು ಮಾಡುವ ಕರ್ಮದ ಮೂಲಕ. ಸೊ ಅಂಥವರು ಏನು ಮಾಡ್ತಾರೆ? ಶೀಘ್ರವಾಗಿ ಭಗವಂತನ ಲೋಕವನ್ನು ಸೇರ್ತಾರೆ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನಿಲಿಪ್ಯತೆ. ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವನೋ, ಶುದ್ಧಾತ್ಮನು ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನು, ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಎಲ್ಲರೂ ಅವನಿಗೆ ಪ್ರಿಯರಾದವರು. ಇದು ಬಹಳ ಮುಖ್ಯ. ಯಾಕೆಂತಂದ್ರೆ ಭಕ್ತಿಯಿಂದ ಕರ್ಮ ಮಾಡುವ ಭಕ್ತ ಅವರಿಗೆ ಕರ್ಮ ಮಾಡಿದ್ರೆ ಇನ್ನು ಎಲ್ಲಿ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕೊಳ್ಳೋದಿಲ್ಲ ಭಕ್ತ. ಮತ್ತೆ ಅವನ ಭಕ್ತನ ಇಂದ್ರಿಯಗಳು ತರಿಂತಾನೇ ನಿಗ್ರಹಕ್ಕೆ ಬರ್ತದೆ. ಯಾಕೆ? ಭಕ್ತನ ಇಂದ್ರಿಯಗಳು ಭಕ್ತಿ ಸೇವೆಯಲ್ಲಿ ತೊಡಗಿರೋದ್ರಿಂದ ಅವರ ಇಂದ್ರಿಯಗಳು ಹತೋಟಿಗೆ ಬರುತ್ತೆ ಮತ್ತು ಅವರು ಎಲ್ಲರಿಗೂ ಪ್ರಿಯರಾಗಿ ಬಿಡ್ತಾರೆ. ಯಾಕೆ ಪ್ರಿಯರಾಗ್ತಾರೆ ಅಂದರೆ ಭಕ್ತರು ಎಲ್ಲರಿಗೂ ಪ್ರಿಯ. ಯಾಕಂದ್ರೆ ಅವರು ಎಲ್ಲ ಜೀವಿಗಳನ್ನು ಪ್ರೀತಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆ? ಅವರು ಎಲ್ಲ ಜೀವಿಗಳು ಕೃಷ್ಣನ ಮಕ್ಕಳು ಅಂತ ಪ್ರೀತಿ ಮಾಡ್ತಾರೆ. ಸೊ ಆದ್ದರಿಂದ ಕೃಷ್ಣನ ಮಕ್ಕಳು ಯಾವುದೇ ಜೀವಿ ಇರಬಹುದು, ಬ್ರಹ್ಮನಿಂದ ಕ್ಷುದ್ರ ಇರುವೆವರೆಗೂ ಜೀವಿ ಇರಬಹುದು. ಹರೇ ಕೃಷ್ಣ. ಮಾತಾಡಿ, ಸ್ವಲ್ಪ ಮ್ಯೂಟ್ ಮಾಡಿ ಯಾರಾದರೂ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದ್ರೆ. ಸೊ ಅದರಿಂದ ಅವರು ಕರ್ಮದಲ್ಲಿ ಸಿಲುಕಿಕೊಳ್ಳೋದಿಲ್ಲ ಅಂತ ಅವರು ಕರ್ಮ ಮಾಡ್ತಾ ಇದ್ರು, ಕರ್ಮದಲ್ಲಿ ಸಿಲುಕಿಕೊಳ್ಳೋದಿಲ್ಲ. ಇದು ತುಂಬಾ ಮುಖ್ಯವಾದ ಶ್ಲೋಕ, ದಯವಿಟ್ಟು ಎಲ್ಲರೂ ಗಮನವಿಟ್ಟು ಕೇಳಿ. ಇದು ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮ ಪತ್ರಮಿವಾಂಭಸ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವನೋ ಆತನಿಗೆ ತಾವರೆ ಎಲೆಯ ಹಾಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ಕೃಷ್ಣನು ದಯಪಾಲಿಸಿದ ಈ ಜಡ ದೇಹವನ್ನು ಭಗವಂತನ ಸೇವೆಯಲ್ಲಿ ನಿಯೋಜಿಸಿದರೆ ದೇಹವು ಪಾಪ ಫಲಗಳಿಂದ ಕಲುಷಿತವಾಗುವುದಿಲ್ಲ. ಇದು ನೋಡಿ, ಚಿತ್ರ ತುಂಬಾ ಸುಂದರವಾಗಿದೆ. ಇಲ್ಲಿ ಕಮಲದ ಎಲೆ ಮೇಲೆ ನೀರಿದೆ, ಆದರೆ ಕಮಲದ ಎಲೆ ಒದ್ದೆ ಆಗೋದಿಲ್ಲ. ಯಾಕೆ ಒದ್ದೆ ಆಗೋದಿಲ್ಲ? ನೀರಿಂದ ಅದಕ್ಕೆ ಲೇಪ ಇಲ್ಲ. ಅದೇ ತರಹ ಯಾರು ಭಗವಂತನಿಗೆ ಫಲ ಅರ್ಪಿಸಿ ಯಾರು ಭಗವಂತನ ಭಕ್ತಿ ಸೇವೆ ಮಾಡ್ತಾರೆ, ಫಲದಲ್ಲಿ ಆಸಕ್ತನಾಗದೆ, ಅವನಿಗೆ ಪಾಪದ ಲೇಪ ಇಲ್ಲ. ಈಗ ನಮಗೆ ಯಾಕೆ ಪಾಪದ ಲೇಪ ಇರ್ತದೆ? ನಾವು ಕರ್ಮ ಮಾಡಿದರೆ ಅದರ ಫಲವನ್ನು ನಾವು ಅನುಭವಿಸ್ಲಿಕ್ಕೆ ಇಷ್ಟಪಡ್ತೇವೆ. ಆದ್ದರಿಂದ ನಮಗೆ ಪಾಪದ ಲೇಪ ಬರುತ್ತೆ, ಪುಣ್ಯವೂ ಬರುತ್ತೆ ನಮಗೆ. ಸೊ ಪುಣ್ಯ ಪಾಪ ಬಂದರೆ ಮತ್ತಿಂದೆ ಈ ಐಹಿಕ ಬಂಧನ. ಸೊ ಆದ್ದರಿಂದ ಕೃಷ್ಣನು ಈಗ ಮಾಡಿದ ಈ ಜಡದೇಹ, ಇದು ನಮ್ಮ ದೇಹ ಜಡದೇಹ. ಯಾಕೆಂದ್ರೆ ಪಂಚಮಹಾಭೂತಗಳಿಂದ ಆಗಿದೆ. ಪಂಚಮಹಾಭೂತ ಅಂದ್ರೆ ಜಡ ವಸ್ತುಗಳು. ಸೊ ಇದು ಐಹಿಕ ಪ್ರಪಂಚದಿಂದ ಬಂದಿರತಕ್ಕಂಥದ್ದು. ಸೊ ಇದನ್ನ ನಾವು ಭಗವಂತನಿಂದ ಬಂದಿದ್ದು ಈ ಐಹಿಕ ಪಂಚಮಹಾಭೂತಗಳು. ಅದನ್ನು ಭಗವಂತನ ಸೇವೆಯಲ್ಲೇ ನಾವು ತೊಡಗಿಸಿದರೆ ನಮಗೆ ಪಾಪ ಬರಲ್ಲ. ಅಂದ್ರೆ ನಾವು ಅಕರ್ಮವನ್ನು ಮಾಡಬೇಕು. ಈ ದೇಹವನ್ನು ಭಗವಂತ ಕೊಟ್ಟ ದೇಹ,
ಭಗವಂತ ಕೊಟ್ಟ ದೇಹವನ್ನು ಭಗವಂತನ ಸೇವೆಗೆ ಬೆಳೆಸುವುದು, ಅದು ಯುಕ್ತ ವೈರಾಗ್ಯ. ಸೊ ಹಾಗಾಗಿ ಇಲ್ಲಿ ಇದಕ್ಕೆ ಉತ್ತಮ ಉದಾಹರಣೆ ಶೀಲ ಪ್ರಭುಪಾದರು. ನೋಡಿ, ಶೀಲ ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋದಾಗ, ಅಮೆರಿಕ ದೇಶದಲ್ಲಿ, ಅಲ್ಲಿ ಅವರು ಇದ್ದಿದ್ದು ಯಾರ ಜೊತೆಗೆ? ಅವರು ಇದ್ದಿರೋದು ಅವರು ಹಿಪ್ಪಿಗಳ ಜೊತೆ. ಸೊ ಹಿಪ್ಪಿಗಳು ಏನು ಮಾಡ್ತಾ ಇದ್ರು, ಅವರು ಇದರಲ್ಲಿ ವಿಯೆಟ್ನಾಂ ಯುದ್ಧ ನಡೀತಿತ್ತು. ಅವರು ಬಲವಂತವಾಗಿ ಅವರನ್ನು ಸೈನ್ಯಕ್ಕೆ ಹಾಕ್ತಾ ಇದ್ರು. ಅವರು ರಿವೋಲ್ಟ್ ಆಗಿ ಹಿಪ್ಪಿಗಳಾದರು. ಅಂದರೆ ಅವರು ಅಲ್ಲಿ ಮಾದಕ ವಸ್ತು ಸೇವನೆ, ಮತ್ತು ಅನೈತಿಕ ಸಂಬಂಧ, ಮಾಂಸಾಹಾರ ಸೇವನೆ, ಬೀದಿಯಲ್ಲಿ ಜೀವನ, ಮತ್ತು ಮದ್ಯಪಾನ, ಇದೆಲ್ಲ ಅವರಿಗೆ ಮಾಮೂಲಿ. ಸೊ ಅವರು ಅವರದೇ ಮಾದಕ ವಸ್ತು ಸೇವನೆ ಮಾಡಿ ಅಂಥವ್ರ ಜೊತೆ ಹೋಗಿ ಶೀಲ ಪ್ರಭುಪಾದರು ಇದ್ದಾರೆ. ಶೀಲ ಪ್ರಭುಪಾದರು ಅವರಿಗೆ ಭಕ್ತಿ ಕೊಟ್ಟರು, ಅವರನ್ನು ಭಕ್ತರನ್ನಾಗಿ ಮಾಡಿದ್ರು. ಬೇರೆ ಯಾರಾದರೂ ಅವರನ್ನು ಭಕ್ತರನ್ನಾಗಿ ಮಾಡಿ ಮತ್ತೆ ಅವರು ಇಂಥ ಅಷ್ಟು ಉತ್ತಮವಾದ ಭಕ್ತರಾದರು. ಅಂದರೆ ಕೆಲವರು ಬ್ರಹ್ಮಚಾರಿ, ಕೆಲವರು ಸನ್ಯಾಸಿ, ತುಂಬ ಉತ್ತಮ ಭಕ್ತರಾದರು, ಶುದ್ಧ ಭಕ್ತರು ಆದರು ಕೆಲವರು. ಹೇಗೆ ಶೀಲ ಪ್ರಭುಪಾದರು ಅಲ್ಲಿ ತಾವರೆಯ ಮೇಲೆ ನೀರು ಇದ್ದ ಹಾಗೆ, ನೀರಿನ ಇದ್ದಾಗೆ ಅವರು ಅಲ್ಲಿ ಅವರದ್ದನ್ನು ಅಂಟಿಸ್ಕೊಳ್ಳಿಲ್ಲ. ಅವರ ಎಲ್ಲ ಪಾಪದ ಚಟುವಟಿಕೆಗಳು ಅವ್ರು ಮಾಡ್ತಾ ಇದ್ರು, ಅದನ್ನು ಅಂಟಿಸ್ಕೊಳ್ಳಿಲ್ಲ. ಅವರು ಶುದ್ಧ ಭಕ್ತರು ಶೀಲ ಪ್ರಭುಪಾದರು. ಅವರು ಏನು ಮಾಡಿದ್ರು, ಅವರು ಭಕ್ತಿಯನ್ನು ಅವರಿಗೆ ಕೊಟ್ಟರು. ಸೊ ಆದ್ದರಿಂದ ಇಲ್ಲಿ ಅಂದರೆ ಈ ಪದ್ಮಪತ್ರ ಮಿವಾಂಬಸ ಅಂದರೆ ಯಾರು ಕೊಳಕಲ್ಲಿದ್ದರೂ ಕೂಡ ಕೊಳಕನ್ನು ಅಂಟಿಸ್ಕೊಳ್ಳೇ ಇರೋದು, ಕೆಸರಿನಲ್ಲಿ ಕಮಲ. ಸೊ ಕೊಳಕು ಅಂಟುವುದಿಲ್ಲ. ಅದೇ ರೀತಿ ನೀರಿನ ಕಮಲದ ದಳದಲ್ಲಿ ನೀರು ನಿಲ್ಲುವುದಿಲ್ಲ, ನೀರು ಒದ್ದೆ ಮಾಡೋದಿಲ್ಲ. ಅದೇ ತರಹ ಶೀಲ ಪ್ರಭುಪಾದರು ಆ ಜನರ ಮಧ್ಯೆ ಇದ್ದರೂ ಕೂಡ ಅವರಿಂದ ಯಾವುದನ್ನು ಕೂಡ ಹತ್ತಿಸ್ಕೊಳ್ಳಿಲ್ಲ. ಯಾರೇ ಬೇರೆ ಜನ ಆದರೆ ಅವರು ಅಟ್ರಾಕ್ಟ್ ಆಗಿ ಹೋಗ್ತಾರೆ. ಆ ಡ್ರಗ್ಸು, ಆಮೇಲೆ ಅಲ್ಲಿ ಡ್ರಿಂಕ್ಸು, ಆಮೇಲೆ ಅಲ್ಲಿ ಮೀಟ್ ಈಟಿಂಗ್, ಅಲ್ಲಿ ಅನೈತಿಕ ಸಂಬಂಧ, ಇದನ್ನೆಲ್ಲ ಅಟ್ರಾಕ್ಟ್ ಆಗಿ ಚೇಂಜ್ ಆಗಿಬಿಡ್ತಾರೆ. ಆದರೆ ಶೀಲ ಪ್ರಭುಪಾದರು ಅಪೋಸಿಟ್, ಅವರು ಶುದ್ಧ ಭಕ್ತರಾಗಿದ್ದರಿಂದ ಅವರನ್ನು ಪರಿವರ್ತನೆ ಮಾಡಿ ಶುದ್ಧ ಭಕ್ತರನ್ನಾಗಿ. ಆದ್ದರಿಂದ ನಾವು ಹೇಗೆ ಬದುಕಬೇಕು ಐಕ ಪ್ರಪಂಚದಲ್ಲಿ, ಇಲ್ಲಿದ್ದರೂ ಕೂಡ ಪಾಪದ ಲೇಪ ಇರಬಾರ್ದು ನಮಗೆ. ಅದು ಹೇಗೆ ಮಾಡಬೇಕು? ಕೃಷ್ಣ ಕೊಟ್ಟ ದಯಪಾಲಿಸಿದ ಈ ಶರೀರದಿಂದ ನಾವು ಈ ಶರೀರವನ್ನು ಭಗವಂತನ ಸೇವೆಯಲ್ಲಿ ಬಳಸಬೇಕು. ಈ ಶರೀರವನ್ನು ಭಗವಂತನ ಸೇವೆಯಲ್ಲಿ ಬಳಸಿದರೆ ನಮಗೆ ಇಲ್ಲಿದ್ದರೂ ಕೂಡ ಐಕ ಪ್ರಪಂಚದಲ್ಲಿ ಇದ್ದರೂ ಕೂಡ ನಮಗೆ ಯಾವ ಪಾಪ ಬರುವುದಿಲ್ಲ. ಅದಕ್ಕೆ ಈಗ ಯಸ್ಯ ಹರೇರ್ದಾಸ್ಯ ಕರ್ಮಣ ಮನಸ ಗಿರ ನಿಖಿಲೇಶು ಅಪಿ ಅವಸ್ಥಾಸು ಜೀವನ್ಮುಕ್ತ ಸ ಉಚ್ಯತೆ. ಓಹೋ, ಈ ಐಕ ಪ್ರಪಂಚದಲ್ಲಿ ಇದ್ದರೂ ಕೂಡ ಆ ಭಗವಂತನಿಗಾಗಿ ನಮ್ಮ ಎಲ್ಲ ದೇಹ, ನಾವು ಮಾಡ್ತಕ್ಕಂಥ ಕೆಲಸಗಳು, ನಾವು ಮಾತಾಡ್ತಕ್ಕಂಥ ಮಾತುಗಳು, ನಮ್ಮ ಮನಸ್ಸಿನಲ್ಲಿ ಸ್ಮರಣೆ, ಇದನ್ನು ಮಾಡ್ತಾ ಇದ್ದರೆ ನಾವು ಈ ಪ್ರಪಂಚದಲ್ಲಿದ್ದರೂ ಕೂಡ ನಾವು ಮುಕ್ತಿಯನ್ನು ಪಡ್ಕೊಳ್ಬೋದು. ಅಂದರೆ ಜೀವನ್ಮುಕ್ತ ಅಂದರೆ ಶರೀರದಲ್ಲಿ ಇದ್ದಾನೆ, ಐಕ ಶರೀರ, ಆದರೆ ಆಲ್ರೆಡಿ ಮುಕ್ತಿಯನ್ನು ಪಡ್ಕೊಂಡಿದ್ದಾನೆ. ಸೊ ಅದನ್ನು ನಾವು ಮಾಡ್ಬೋದು. ಇದನ್ನೇ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈ ಪ್ರಪಂಚದಲ್ಲಿ ಜೀವಿಸುವವನು ತನ್ನ ಕರ್ತವ್ಯವನ್ನು ನಿರ್ಲಿಪ್ತನಾಗಿ ಹೇಗೆ ಮಾಡಬಲ್ಲನು? ಹರೇ ಕೃಷ್ಣ, ಹೇಗೆ ಮಾಡಬಲ್ಲನು? ಒಂದು 5-10 ಮಿನಿಟ್ಸ್ ಆಗುತ್ತೆ. ಹರೇ ಕೃಷ್ಣ, ಹೇಗೆ ಮಾಡಬಲ್ಲನು? ಯಾರಾದ್ರೂ ಹೇಳ್ತೀರಾ? ಸೊ ಈಗ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಮಾತ್ರ ನಾವು ನಿರ್ಲಿಪ್ತವಾಗಿ ಈ ಪ್ರಪಂಚದಲ್ಲಿ ತನ್ನ ಕರ್ತವ್ಯವನ್ನು ನಿರ್ಲಿಪ್ತವಾಗಿ ಮಾಡ್ಬೋದು. ಈ ನಿರ್ಲಿಪ್ತ ಅಂದರೆ ಪಾಪದ ಲೇಪ ಅಂಟಿಸ್ಕೊಳ್ಬಾರ್ದು. ಹಾಗೆ ಐಕ ಪ್ರಪಂಚ ಅಂದರೆ ಇಲ್ಲಿ ಪಾಪ ಪುಣ್ಯಗಳು ಘಟಿಸುತ್ತವೆ. ಸೊ ಪಾಪಗಳು ಘಟಿಸುತ್ತವೆ. ಅದು ಹೊರದಾಗ ಹೇಗಿರಬೇಕು? ಭಗವಂತನ ಸೇವೆ ಮಾಡ್ಕೊಂಡಿರಬೇಕು. ಕಾಯೇನ ಮನಸ ಬುದ್ಧಿಯ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಯೋಗಿಗಳು ಮೋಹವನ್ನು ಬಿಟ್ಟು ಕೇವಲ ಶುದ್ಧಿಗಾಗಿ ದೇಹ, ಮನಸ್ಸು, ಬುದ್ಧಿ ಮತ್ತು ಸಹ ಕಾರ್ಯವನ್ನು ಮಾಡುತ್ತಾರೆ. ಸೊ ಇಲ್ಲಿ ಹೆಂಗೆ ಅಂತಂದ್ರೆ ಯೋಗಿಗಳಿಗೆ ಮೋಹ ಇರುವುದಿಲ್ಲ. ಯೋಗಿಗಳಿಗೆ ಮೋಹ ಅಂದ್ರೆ ಅಟ್ಯಾಚ್ಮೆಂಟ್ಸ್. ಈಗ ಮೋಹ ಇರೋದು ಅಂತಂದ್ರೆ ಅಟ್ಯಾಚ್ಮೆಂಟ್ಸ್. ಈಗ ನಮಗೆ ಅಟ್ಯಾಚ್ಮೆಂಟ್ಸ್ ಇದೆ, ನಮ್ಮ ಮಕ್ಕಳು, ಮನೆ, ಸಂಸಾರ, ನಮ್ಮ ರಾಜ್ಯ, ನಮ್ಮ ದೇಶ, ಅದು ಅಟ್ಯಾಚ್ಮೆಂಟ್ಸ್. ಇದು ಹೆಚ್ಚಾಗಿ ಅಟ್ಯಾಚ್ಮೆಂಟ್ ಇರೋದು ಕುಟುಂಬದ ಮೇಲೆ. ಸೊ ಹಾಗಾಗಿ ಈ ಅಟ್ಯಾಚ್ಮೆಂಟು ಯೋಗಿಗಳಿಗೆ ಇರೋದಿಲ್ಲ. ಸೊ ಯೋಗಿಗಳಿಗೆ ಅಟ್ಯಾಚ್ಮೆಂಟ್ ಇರೋದಿಲ್ಲ, ಆದರೆ ಅವರು ಕೆಲಸ ಮಾಡ್ತಾರೆ. ಯಾಕೆ ಕೆಲಸ ಮಾಡ್ತಾರೆ? ಮನಸ್ಸು, ಬುದ್ಧಿಯನ್ನ ಮತ್ತು ಈ ದೇಹ, ಇದನ್ನ ಶುದ್ಧಿ ಮಾಡ್ಕೊಳ್ಳಿಕ್ಕಾಗಿ ಮಾಡ್ತಾರೆ. ಅದಕ್ಕೆ ಈಗ ಈ ಅಟ್ಯಾಚ್ಮೆಂಟು ನಾವು ಶುದ್ಧಿ ಮಾಡಲಿಕ್ಕೆ ಕರ್ಮವನ್ನ ನಾವು ಉಪಯೋಗಿಸ್ಕೊಂಡ್ರೆ ಅಟ್ಯಾಚ್ಮೆಂಟನ್ನು ಬಿಡಬೇಕಾಗತ್ತೆ. ಅಟ್ಯಾಚ್ಮೆಂಟ್ ಬಿಟ್ಟರೆ ಮಾತ್ರ ನಮಗೆ ಶುದ್ಧಿಗಾಗಿ ಕರ್ಮ ಮಾಡಲಿಕ್ಕೆ ಸಾಧ್ಯ. ನಮ್ಮ ಅಸ್ತಿತ್ವವನ್ನು ಶುದ್ಧಿ ಮಾಡ್ಕೊಳ್ಳೋದು ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಈ ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಇದನ್ನೆಲ್ಲ ನಾವು ಅನರ್ಥ ನಿವೃತ್ತಿ ಮಾಡ್ಕೊಳ್ಬೇಕು. ಮತ್ತೆ ನಮಗೆ ರಜೋಗುಣ, ತಮೋಗುಣ ಇರುತ್ತೆ, ಅದನ್ನು ಕೂಡ ನಾವು ಕಳ್ಕೊಳ್ಬೇಕು. ಆಗ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ಕಾನ್ಷಿಯಸ್ನೆಸ್, ಪ್ರಜ್ಞೆ ಎಲ್ಲ ಶುದ್ಧ ಆಗುತ್ತೆ. ನಮ್ಮ ದೇಹ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ.
ಬಹಿರಂಗ ಶುದ್ಧಿ ಅಂದರೆ ಸ್ನಾನ ಮಾಡ್ಕೊಳ್ಳೋದು 3 ಹೊತ್ತು 2 ಹೊತ್ತು, ಕಡಿಮೆ ಅಂದರೆ 2 ಹೊತ್ತು. ಅಂತರಂಗ ಶುದ್ಧಿ ಅಂದರೆ ಜಪವನ್ನು ಮಾಡೋದು, ಮನಸ್ಸನ್ನು ಅದು ಮಾಡ್ತದೆ. ಚೇತೋದರ್ಪಣ ಮಾರ್ಜನಂ. ಬುದ್ಧಿ ಆವಾಗ ನಮಗೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದರೆ ಅವು ಎಲ್ಲವೂ ಕೂಡ ಶುದ್ಧವಾಗುತ್ತೆ. ಪ್ರಜ್ಞೆ ಕೂಡ ಕೃಷ್ಣ ಪ್ರಜ್ಞೆ ಆಗುತ್ತೆ. ಯಾಕಂದ್ರೆ ನಮಗೀಗ ಐಹಿಕ ಪ್ರಜ್ಞೆ ಅದು ಕೊಳೆ, ಅದನ್ನು ಶುದ್ಧಿ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಮನಸ್ಸು ಬುದ್ಧಿ ಎಲ್ಲ ಈಗ ಐಹಿಕವಾಗಿದ್ದು ಅದನ್ನು ನಾವು ಆಧ್ಯಾತ್ಮಿಕೃತ ಕೃಷ್ಣ ಪ್ರಜ್ಞೆಗೆ ತರಬೇಕು. ಆ ಕೆಲಸವಂದರೆ ಭಕ್ತಿ ಸೇವೆ. ಅದನ್ನು ಮಾಡೋದ್ರಿಂದ ಯೋಗಿಗಳಿಗೆ ಮೋಹ ಇರೋದಿಲ್ಲ. ಯುಕ್ತ ಕರ್ಮ ಫಲಂ ತ್ಯಕ್ವಾ ಶಾಂತಿ ಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬದ್ಧತೆ. ಒಂದೇ ರೀತಿಯಾಗಿ ನಿಷ್ಠೆಯಿಂದಿರುವ ಆತ್ಮನು ಪರಿಶುದ್ಧ ಶಾಂತಿಯನ್ನು ಹೊಂದುತ್ತಾನೆ. ಅವನು ಎಲ್ಲ ಕರ್ಮಫಲಗಳನ್ನು ನನಗೆ ಒಪ್ಪಿಸುತ್ತಾನೆ. ದೈವಯುಕ್ತನಲ್ಲದವನು ಆಸೆ ಪಡುವುದರಿಂದ ತೊಡಕಿನಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಸೊ ಇಲ್ಲಿ 2 ರೀತಿಯ ಜನರನ್ನು ಹೇಳ್ತಾ ಇದ್ದಾರೆ. ಒಬ್ಬನು ಭಕ್ತನಾದವನು ಏನು ಮಾಡ್ತಾನೆ, ಅವನು ಎಲ್ಲ ಕರ್ಮಫಲವನ್ನು ಭಗವಂತನಿಗೆ ಒಪ್ಪಿಸಿಬಿಡ್ತಾನೆ. ಸೊ ಅವನು ಎಲ್ಲ ಕರ್ಮಫಲವನ್ನು ಭಗವಂತನಿಗಾಗಿ ಕೆಲಸ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಅವನು ಶಾಂತಿಯನ್ನು ಹೊಂದುತ್ತಾನೆ. ಅವನಿಗೆ ಯಾವ ಇಚ್ಛೆ ಇಲ್ಲ. ಈಗ ನಮಗೆ ಯಾಕೆ ಭಕ್ತರಲ್ಲದವರಿಗೆ, ದೈವಯುಕ್ತನಲ್ಲದವಂದ್ರೆ ಭಕ್ತರಲ್ಲದವರಿಗೆ ಯಾಕೆ ಕಷ್ಟ ಬರುತ್ತೆ, ಅವ್ರ ತೊಂದರೆ ಯಾಕೆ ಸಿಕ್ಕಿಕೊಳ್ತಾನೆ, ಹುಟ್ಟು ಸಾವು ಮುಪ್ಪು ರೋಗ ಅವರಿಗೆ ಯಾಕೆ ಜನ್ಮದಲ್ಲಿ ಮತ್ತೆ ಮತ್ತೆ ಹುಟ್ಟು ಸಾವಿನ ಚಕ್ರದಲ್ಲಿ ತಿರುಗುತ್ತಾನೆ ಅಂದರೆ ಅವನು ಕರ್ಮ ತಾನೇನು ಮಾಡ್ತಾರೆ ಅದರ ಫಲವನ್ನು ಅಪೇಕ್ಷೆ ಪಡ್ತಾನೆ. ಸೊ ಅದಕ್ಕೆ ಅದ್ರ ತೊಡಕು. ಕರ್ಮ ಫಲವನ್ನು ಯಾವಾಗ ನಾವು ಬಯಸುತ್ತೇವೆ ಅಲ್ಲಿ ತೊಡಕು. ಯಾಕೆಂದ್ರೆ ಅದರ ಫಲ ಪುಣ್ಯ ಆಗುತ್ತೆ, ಪಾಪವಾಗುತ್ತೆ, ಅಲ್ಲಿ ಅವನು ಸಿಕ್ಕಾಕೊಂಡ್ಬಿಡ್ತಾನೆ. ಆದರೆ ಯಾರು ಭಕ್ತನಾಗಿರ್ತಾನೆ, ಭಗವಂತನ ಸೇವೆ ಮಾಡ್ತಾನೆ, ಅದು ಅಕರ್ಮ ಆಗುತ್ತೆ. ಅದರಿಂದ ಅವನು ಆ ಕರ್ಮ ಫಲದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಸೊ ಮನುಷ್ಯ ಜನ್ಮದಲ್ಲಿ ಬಂದಾಗ ನಾವು ಕರ್ಮ ಫಲದಲ್ಲಿ ಸಿಕ್ಕಾಕೊಳ್ಳದಿದ್ರೆ ನಾವು ಭಗವಂತನ ಲೋಕಕ್ಕೆ ಹೋಗ್ಬೋದು. ಅದೇ ಅಕರ್ಮ. ಯಾಕಂದ್ರೆ ಎಲ್ಲಿವರೆಗೆ ನಾವು ಕರ್ಮ ಫಲದಲ್ಲಿ ಸಿಗ್ತೇವೆ ಪಾಪ ಪುಣ್ಯ, ಅವಾಗ ಈ ಐಹಿಕ ಲೋಕದಲ್ಲೇ ಉಳ್ಕೊಳ್ತೀವಿ. ಯಾಕಂದ್ರೆ ಮತ್ತೊಂದು ದೇಹ ಸಿಕ್ಕತ್ತೆ. ನಾವು ಪಾಪ ಮಾಡಿದ್ರು ಮತ್ತೊಂದು ದೇಹ, ಪುಣ್ಯ ಮಾಡಿದ್ರು ಮತ್ತೊಂದು ದೇಹ. ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು ತುಂಬ ಚೆನ್ನಾಗಿ. ಕರ್ಮದ ಈ ಜಟಿಲತೆ ಕರ್ಮದ ಪರಿಣಾಮ ಜಟಿಲತೆ ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳಿಕ್ಕೆ. ಆದರೆ ಭಗವಂತ ನಮಗೆ ಸುಲಭವಾಗಿ ಹೇಳ್ತಾ ಇದ್ದಾರೆ. ಸರ್ವಕರ್ಮಾಣಿ ಮನಸಾ ಸನ್ಯಾಸಾಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ದೇಹಸ್ಥ ಜೀವಿಯು ಸ್ವಭಾವವನ್ನು ನಿಯಂತ್ರಿಸಿ ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನು ತ್ಯಜಿಸಿದಾಗ ಅವನು ತನ್ನ ಶರೀರದಲ್ಲಿ ನವದ್ವಾರಗಳ ಶರೀರದಲ್ಲಿ ಸುಖವಾಗಿ ವಾಸಿಸುತ್ತಾನೆ. ಅವನು ಕಾರ್ಯ ಮಾಡುವುದೂ ಇಲ್ಲ, ಕಾರ್ಯ ಮಾಡಿಸುವುದೂ ಇಲ್ಲ. ಅಂದರೆ ಇಲ್ಲಿ ಹೇಗೆ ನಾವು ನವದ್ವಾರ ಪುರ, ಇದು ಈ ಐಹಿಕ ಶರೀರವನ್ನ ನವದ್ವಾರದ ಪುರ ಅಂತ ಕರೀತಾರೆ. ನವದ್ವಾರಗಳಂದ್ರೆ 2 ಕಣ್ಣು, 2 ಕಿವಿ, 2 ಮೂಗು, ಆಮೇಲೆ ಬಾಯಿ, ಜನನೇಂದ್ರಿಯ, ಮತ್ತೆ ಗುದ ಅಂದ್ರೆ ಮಲದ್ವಾರ. ಸೊ ಈಗ ಇಂತಹ ಆ ನವದ್ವಾರಗಳಿಂದ ಏನಾಗುತ್ತೆ, ನವದ್ವಾರಗಳಿಂದ ಎಲ್ಲ ನಮಗೆ ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯ ಸೊ ಅವು ಬರ್ತದೆ. ಸೊ ಹಾಗಾಗಿ ಅಲ್ಲಿ ಇದರಿಂದ ನಮಗೆ ಈ ಕರ್ಮವನ್ನು ನಾವು ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎಲ್ಲವನ್ನು ನಾವು ಅಲ್ಲಿ ಭಗವಂತನ ಸೇವೆಗೆ ಒಳಪಟ್ಟಾಗ ನಮಗೇನಾಗತ್ತೆ, ಈ ಐಹಿಕ ಶರೀರದಲ್ಲಿ ಸುಖವಾಗಿ ಬಯಸ್ತಾನೆ. ಯಾಕೆ? ಕಾರ್ಯವನ್ನು ಮಾಡುವುದಿಲ್ಲ, ಅವನು ಮಾಡೋದೆಲ್ಲ ಅಕರ್ಮ, ಕಾರ್ಯವನ್ನು ಮಾಡಿಸುವುದೂ ಇಲ್ಲ. ಸೊ ಆದ್ದರಿಂದ ಐಹಿಕ ದೇಹದಲ್ಲಿ ನಾವು ಇದ್ದಾಗ ನಾವು ಸುಖವಾಗಿರ್ಬೇಕು ಅಂತಂದ್ರೆ ನಾವು ಏನನ್ನು ಮಾಡಬೇಕು, ನವದ್ವಾರಪುರದಲ್ಲಿ ನಾವು ಏನನ್ನು ಮಾಡಬೇಕು, ಎಲ್ಲ ಕರ್ಮಗಳನ್ನು ಮಾನಸಿಕವಾಗಿ ತ್ಯಜಿಸಬೇಕಂತೆ. ಎಲ್ಲ ಕರ್ಮಗಳನ್ನು ಅದು ಹೇಗೆ, ತನ್ನ ಸ್ವಭಾವವನ್ನು ನಿಯಂತ್ರಿಸಿ ಮಾನಸಿಕವಾಗಿ ಎಲ್ಲ ಕರ್ಮಗಳನ್ನು ತ್ಯಜಿಸುವುದು. ಸೊ ಹಾಗಾಗಿ 9 ದ್ವಾರಗಳು ಯಾವುದು ಅಂತ ನಾವು ನೋಡಿದ್ವಿ. ಈಗ ಇದನ್ನು ನೋಡೋಣ ಮುಂದಿನ ಶ್ಲೋಕ. ಜ್ಞಾನೇನ ತು ತದ್ ಅಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಅಜ್ಞಾನವನ್ನು ನಾಶ ಮಾಡುವ ಜ್ಞಾನದ ಬೆಳಕನ್ನು ಮನುಷ್ಯನು ಪಡೆದುಕೊಂಡಾಗ ಹಗಲು ಹೊತ್ತಿನಲ್ಲಿ ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನು ಪ್ರಕಾಶಗೊಳಿಸುತ್ತದೆ. ಸೊ ಅದಕ್ಕೆ ಇಲ್ಲಿ ಏನಂತಂದ್ರೆ ನಾವು ಯಾಕೆ ಇಷ್ಟು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೇವೆ ಅಂದ್ರೆ ನಮಗೆ ಅಜ್ಞಾನ ಅಂದ್ರೆ ಅಂಧಕಾರ ಅಂದ್ರೆ ಮಾಯೆ. ಸೊ ಹಾಗಾಗಿ ನಾವು ಅಂಧಕಾರದಲ್ಲಿ ಇದ್ದೇವೆ, ಮಾಯೆ ಅಂಧಕಾರದಲ್ಲಿ, ಕತ್ತಲಿನಲ್ಲಿ ನಮಗೆ ಕಣ್ಣೇ ಕಾಣಿಸೋದಿಲ್ಲ. ಈಗ ಮನೆ ಒಳಗೆ ನಡೆಯಬೇಕು, ನಾವು ಬಿದ್ದು ಹೋಗ್ಬಿಡ್ತೇವೆ. ಯಾಕೆ? ಕತ್ತಲು, ಅದನ್ನು ಕಾಣಿಸೋದಿಲ್ಲ. ಆದರೆ ಬೆಳಕು ಸೂರ್ಯನ ಬೆಳಕು ಬಂತು ಅಂದ್ರೆ ಎಲ್ಲವೂ ಕಣ್ಣಿಗೆ ಕಾಣಿಸ್ತದೆ. ಅದೇ ರೀತಿ ನಾವು ಅಜ್ಞಾನದಲ್ಲಿ ಇರೋದ್ರಿಂದ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಜ್ಞಾನವನ್ನು ಪಡ್ಕೋಬೇಕು. ಜ್ಞಾನವನ್ನು ಪಡ್ಕೊಂಡಾಗ ಏನಾಗುತ್ತೆ, ಜ್ಞಾನವನ್ನು ಪಡ್ಕೊಂಡಾಗ ನಮ್ಗೆಲ್ಲ ಗೊತ್ತಾಗುತ್ತೆ. ನಾವು ಯಾರು,
ಭಗವಂತ ಯಾರು, ಪ್ರಕೃತಿ ಯಾರು ಎಲ್ಲ ಗೊತ್ತಾಗತ್ತೆ. ಸೊ ಅದಕ್ಕೆ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ನಾವು ನೋಡಲಿದ್ದೇವೆ. ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಂ ಜ್ಞಾನ ದೀಪೇನ ಭಾಸ್ವತೆ. ಆ ಜ್ಞಾನದ ದೀಪದಿಂದ ಭಾಸ್ವತೆ, ಅದನ್ನು ಬೆಳಗಿಸ್ತಾನೆ ಕೃಷ್ಣ. ನಾವು ಭಕ್ತಿ ಸೇವೆ ಮಾಡಿದ್ರೆ ತನ್ನಿಂತಾನೇ ಜ್ಞಾನ ಬರುತ್ತೆ. ಸೊ ಹಾಗಾಗಿ ನಾವು ಜ್ಞಾನ ಪಡ್ಕೋಬೇಕು ಅಂದ್ರೆ ಭಕ್ತಿ ಸೇವೆ ಮಾಡಬೇಕು. ಜ್ಞಾನ ಪಡ್ಕೊಂಡಾಗ ನಮಗೆ ಎಲ್ಲ ಗೊತ್ತಾಗುತ್ತೆ. ಜ್ಞಾನ ಹೇಳಿದು ಬೆಳಕು, ನಾವು ಅಜ್ಞಾನದಲ್ಲಿ ಇರೋದ್ರಿಂದ ಕತ್ತಲೆ. ಸೊ ಹಾಗಾಗಿ ನಾವು ಏನು ಮಾಡ್ತೇವೆ, ನಾವು ಅಜ್ಞಾನದಲ್ಲಿ ಇರೋದ್ರಿಂದ ನಾವು ಪಾಪದ ಲೇಪ ಆಗ್ತಕ್ಕಂಥ ಕೆಲಸಗಳನ್ನ ಮಾಡಿಬಿಡ್ತೇವೆ ಅಜ್ಞಾನದಿಂದ. ಸೊ ಜ್ಞಾನದಿಂದ ನೀನು ಕೆಲಸ ಮಾಡು ಅಂತ ನಿನ್ನೆ ನಮ್ಗೆ ಹೇಳಿದ್ದಾರೆ ಕೃಷ್ಣ. ಅರ್ಜುನ, ನೀನು ಈಗ ಜ್ಞಾನದಿಂದ ನೀನು ಕರ್ಮವನ್ನು ಮಾಡು. ಏನು ನೋಡೋಣ. ತದ್ಬುದ್ಧಯಸ್ತದಾತ್ಮಾನಂ ತನ್ನಿಷ್ಠಸ್ತತ್ಪರಾಯಣಾಃ ಗಚ್ಚಂತಿ ಅಪುನರ್ ಆವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷಾಃ. ಮನುಷ್ಯನ ಬುದ್ಧಿ, ಮನಸ್ಸು, ಶ್ರದ್ಧೆ ಮತ್ತು ಆಶಯ ಎಲ್ಲವೂ ಪರಮಪ್ರಭುವಿನಲ್ಲಿ ನಿಂತಾಗ ಪೂರ್ತಿ ಸಂಶಯಗಳನ್ನು ತೊಳೆದು ಅವನನ್ನು ಪರಿಶುದ್ಧನಾಗಿ ಮಾಡುತ್ತದೆ. ಹೀಗೆ ಆತ್ಮನು ಮುಕ್ತಿ ಮಾರ್ಗದಲ್ಲಿ ನಡೆಯುತ್ತಾನೆ. ಮುಕ್ತಿ ಮಾರ್ಗದಲ್ಲಿ ನಡೆಯುವುದಂದ್ರೆ ಬುದ್ಧಿ, ಮನಸ್ಸು, ಶ್ರದ್ಧೆ ಎಲ್ಲವೂ ಭಗವಂತನಲ್ಲಿ ಇರಬೇಕು. ಮನಸ್ಸು ಕಂಪ್ಲೀಟ್ ಭಗವಂತನಲ್ಲಿ, ಆ ಮನಸ್ಸು, ಆ ಶ್ರದ್ಧೆ ಪೂರ್ತಿ ಭಗವಂತನಲ್ಲಿ ಇದ್ದಾಗ, ಮತ್ತೆ ಆ ಬುದ್ಧಿ ನಮ್ಮ ಎಲ್ಲ ಇಂಟೆಲಿಜೆನ್ಸ್ ಎಲ್ಲವನ್ನು ಕೂಡ ಭಗವಂತನಿಗೆ ಬಳಸಿದಾಗ ಎಲ್ಲ ಏನಾಗುತ್ತೆ, ನಮ್ಮ ಹೃದಯ ಎಲ್ಲ ಶುದ್ಧಿ ಆಗ್ಬಿಡುತ್ತೆ. ಸೊ ಅನರ್ಥಗಳೆಲ್ಲ ಹೊರಗೆ ಹೊರಟೋಗ್ಬಿಡ್ತವೆ. ಯಾವಾಗ ಶುದ್ಧಿ ಆಯಿತು, ನಮ್ಮ ಇದು ಸಂಶುದ್ಧಿ ಅಂದರೆ, ಆ ಸಂಶುದ್ಧಿ ಅಂದರೆ ಸತ್ವ ಸಂಶುದ್ಧಿ ಅಂದರೆ ಎಲ್ಲ ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮ ಆ ಪ್ರಜ್ಞೆ ಎಲ್ಲವೂ, ಆ ಆತ್ಮ ಎಲ್ಲವೂ ಶುದ್ಧ ಆದಾಗ ಅವನು ಮುಕ್ತಿ ಮಾರ್ಗ. ಆವಾಗ ಆ ಮುಕ್ತಿ ಮಾರ್ಗ ಅಂದರೆ ಭಕ್ತಿ ಸೇವೆಯಲ್ಲಿ ತೊಡಗಬಹುದು, ಮುನ್ನಡೆಯುತ್ತಾನೆ, ಭಕ್ತಿಯಲ್ಲಿ ಮುಂದೆ ಹೋಗ್ತಾನೆ, ತುಂಬ ಅಡ್ವಾನ್ಸ್ ಆಗ್ತಾನೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನೀಚೆ ವಶ್ವಪಾಕೆ ಚ ಪಂಡಿತಾಃ ಸಮದರ್ಶಿನಃ. ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾವಿನಯ ಸಂಪನ್ನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯ ಮಾಂಸ ತಿನ್ನುವನನ್ನು, ಅಂತ್ಯಜನನ್ನು ಒಂದೇ ರೀತಿ ನೋಡುತ್ತಾರೆ. ಸೊ ಯಾವಾಗ ಜ್ಞಾನಿಗಳು ಅಂದರೆ ಯಾರಿಗೆ ಆ ದಿವ್ಯ ಜ್ಞಾನ ಇರುತ್ತೆ, ಆ ಭಗವಂತನ ಜ್ಞಾನ, ಆ ದಿವ್ಯ ಜ್ಞಾನ ಇರ್ತದೆ, ಅವರು ನಿಜವಾಗಿ ಎಲ್ಲರನ್ನೂ ಒಂದೇ ರೀತಿ ಸಮದರ್ಶಿಗಳಾಗ್ತಾರೆ. ಆದರೆ ಸಮದರ್ಶಿಗಳಾಗೋದು ಬಹಳ ಕಷ್ಟ. ಸಮದರ್ಶಿಗಳು ನಮಗೇನಾಗುತ್ತೆ, ಈಗಿನ ಎಜುಕೇಷನ್ದಲ್ಲಿ ಏನಾಗುತ್ತೆ, ಸಮದರ್ಶಿತ್ವ ಬರೋದಿಲ್ಲ. ಯಾಕೆ? ಹೆಚ್ಚು ಐಹಿಕವಾದ ವಿದ್ಯೆಗಳನ್ನು ಕಲ್ತ್ಕೊಬಿಟ್ರೆ, ಐಹಿಕ ಡಿಗ್ರಿಗಳನ್ನು ಮಾಡಿದ್ರೆ ಏನಾಗುತ್ತೆ, ನಮಗೆ ಹೆಚ್ಚು ಜಂಬ ಬರುತ್ತೆ, ಮತ್ತು ನಮಗೆ ಹೆಚ್ಚು ಪ್ರೌಡ್ ಬರುತ್ತೆ, ವಿನಯ ಬರೋದೇ ಇಲ್ಲ. ಆದರೆ ಆಧ್ಯಾತ್ಮ ಜ್ಞಾನ ಯಾರು ಪಡ್ಕೊಂಡಿದ್ದಾರೆ ಅವರು ನಮ್ರರಾಗ್ತಾರೆ. ಯಾಕೆ? ಅವರ ಆಧ್ಯಾತ್ಮ ಜ್ಞಾನ ನಮ್ರರನ್ನಾಗಿ ಮಾಡುತ್ತೆ. ನಮ್ಮ ದೇಹ ನಾವು ಯಾರು ಹೇಳಿದ್ರೆ ನಮ್ಗೆ ತಿಳಿಸ್ಕೊಡುತ್ತೆ, ನಮ್ಮ ಆತ್ಮದ ಸ್ವರೂಪ ಭಗವಂತ ಇದೆಲ್ಲವನ್ನೂ ತಿಳಿಸ್ಕೊಡುತ್ತೆ. ಸೊ ಆವಾಗ ಎಲ್ಲರಲ್ಲಿಯೂ ಆತ್ಮ ಪರಮಾತ್ಮನನ್ನು ಕಾಣ್ತಾನೆ. ಯಾವ್ದ್ರಲ್ಲಿ? ಬ್ರಾಹ್ಮಣನಾದರೂ ಅವನಲ್ಲೂ ಆತ್ಮ ಪರಮಾತ್ಮ. ಒಂದು ಹಸು ಪ್ರಾಣಿ, ಅದರಲ್ಲೂ ಆತ್ಮ ಪರಮಾತ್ಮ. ಒಂದು ಆನೆ, ದೊಡ್ಡ ಆನೆ ಕಾಣ್ತದೆ ಗಾತ್ರ, ಅಲ್ಲಿ ಕೂಡ ಆತ್ಮ ಪರಮಾತ್ಮ. ನಾಯಿ ಇದೆ ಬೀದಿಯಲ್ಲಿ, ನಾಯಿಗೆ ಯಾರು ಹೆಚ್ಚು ಬೆಲೆ ಕೊಡಲ್ಲ, ಆ ನಾಯಿಯಲ್ಲೂ ಆತ್ಮ ಪರಮಾತ್ಮ ಇದೆ. ಎಲ್ಲವೂ ಒಂದೇ. ಮಾಂಸ ತಿನ್ನುವನು, ಅಯ್ಯೋ ಮಾಂಸ ತಿನ್ನುವನಿಗೂ ಬ್ರಾಹ್ಮಣ ಎರಡೂ ಒಂದೇ ಹೇಗೆ ಆಗ್ತಾರೆ? ಅಲ್ಲಿ ಎಲ್ಲವೂ ಒಂದೇ. ಯಾಕೆಂದ್ರೆ ಆತ್ಮ ಪರಮಾತ್ಮನನ್ನು ಕಾಣ್ತಾನೆ. ಯಾಕೆ? ಅವನು ಯಾರನ್ನು ಕೂಡ ಬೇರೆ ಬೇರೆ ದೃಷ್ಟಿಯಿಂದ ನೋಡುವುದರೆ ಎಲ್ಲರೂ ಒಂದೇ, ಎಲ್ಲರೂ ಆತ್ಮ ಪರಮಾತ್ಮ, ಎಲ್ಲರೂ ಭಗವಂತನ ಅಂಶ. ಆ ರೀತಿಯಿಂದ ನೋಡ್ತಕ್ಕಂಥದ್ದು ಆ ಪಂಡಿತಾಹ ಅಂತ ಹೇಳ್ತಾರೆ. ಅವರು ಪಂಡಿತರು, ಬೇರೆ ಯಾರೂ ಅಲ್ಲ. ಸೊ ಆದ್ದರಿಂದ ಒಬ್ಬ ವ್ಯಕ್ತಿಯು ಎಲ್ಲ ಜೀವಿಗಳ ಕಡೆ ಸಮದೃಷ್ಟಿಯನ್ನು ಹೇಗೆ ನೋಡಬಹುದು? ಅವನು ಭಕ್ತಿ ಸೇವೆಗೆ ಬಂದಾಗ ಸಮದೃಷ್ಟಿಯಿಂದ ನೋಡ್ಬೋದು. ಭಕ್ತಿ ಸೇವೆಗೆ ಬರದೇ ಹೋದ್ರೆ ಸಮದೃಷ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಾವು ಐಕ್ಯದಲ್ಲಿದ್ದರೆ ನಮ್ಗೆ ಸಮದೃಷ್ಟಿ ಬರೋದಿಲ್ಲ. ಇದು ಬಾಹ್ಯ ಸ್ಪರ್ಶೇಸು ಅಸಕ್ತಾತ್ಮ ಬಿಂದತಾತ್ಮನಿ ಯತ್ ಸುಖಂ ಸಬ್ರಹ್ಮಯೋಗ ಯುಕ್ತಾತ್ಮ ಸುಖಂ ಅಕ್ಷಯಮಶ್ನುತೆ. ಮುಕ್ತನಾದ ಮನುಷ್ಯನಿಗೆ ಐಹಿಕ ಇಂದ್ರಿಯ ಸುಖದ ಆಕರ್ಷಣೆ ಇಲ್ಲ. ಅವನು ಯಾವಾಗಲೂ ಆಂತರ್ಯದಲ್ಲಿ ಆನಂದವನ್ನು ಅನುಭವಿಸುತ್ತಾ ಸಮಾಧಿ ಸ್ಥಿತಿಯಲ್ಲಿರುತ್ತಾನೆ. ಈ ರೀತಿಯಲ್ಲಿ ಆತ್ಮ ಸಾಕ್ಷಾತ್ಕಾರದ ಪಡೆದ ಮನುಷ್ಯನು ಪರಮ ಸತ್ಯದಲ್ಲಿ ಮಗ್ನನಾಗಿರುವುದರಿಂದ ಅಮಿತ ಆನಂದವನ್ನು ಪಡೆಯುತ್ತಾನೆ. ಸೊ ಇಲ್ಲಿ ಇದನ್ನ ಯಾರು ಆ ಭಗವಂತನ ಇದರಲ್ಲಿ ಇರ್ತಾರೆ, ಆನಂದದಲ್ಲಿ ಇರ್ತಾರೆ. ಸೊ ಯಾವಾಗ ಕೃಷ್ಣ ಪರಮಾನಂದದಲ್ಲಿ ಇರ್ತಾರೆ, ಕೃಷ್ಣಾನಂದದಲ್ಲಿ ಇರ್ತಾರೆ, ಅವರು ಆ ಆಧ್ಯಾತ್ಮಿಕ ಆನಂದದಲ್ಲಿ ಇರ್ತಾರೆ, ಅವರಿಗೆ ಭೌತಿಕ ಆಕರ್ಷಣೆ ಆಗೋದಿಲ್ಲ. ಇದನ್ನು ಕೂಡ ನಾವೀಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಸೊ ಅದರಿಂದ ಇವರು ಆಧ್ಯಾತ್ಮಿಕ ಆನಂದದಲ್ಲಿ ಇರ್ತಾರೆ, ಕೃಷ್ಣಾನಂದದಲ್ಲಿ ಇರ್ತಾರೆ, ಕೃಷ್ಣ ಪ್ರೇಮದಲ್ಲಿ ಇದ್ದಾರೆ. ಇವರಿಗೆ ಐಹಿಕ ಆಕರ್ಷಣೆ ತುಚ್ಛವಾಗುತ್ತದೆ, ಅದರಲ್ಲಿ ಯಾವ ರುಚಿಯೂ ಕೂಡ ಇರೋದಿಲ್ಲ.
ಸೊ ಯಾಕೆ ಅವರು ಭಗವಂತನಲ್ಲಿ ಮಗ್ನರಾಗಿದ್ದಾರೆ, ಅವನ ಸೇವೆಯಲ್ಲಿ, ಅವನಲ್ಲಿ ಸಮಾಧಿಯಾಗಿದ್ದಾರೆ. ಸೊ ಆಗಿದ್ದರಿಂದ ಅವರು ಅಲ್ಲಿ ಆನಂದವನ್ನು, ಅಮಿತವಾದ ಆನಂದಾಮುದಿವರ್ಧನ ಪಡಿತಾ ಇದ್ದಾರೆ. ಇಂದ್ರಿಯ ಸುಖವನ್ನು ತ್ಯಜಿಸುವ ಅಗತ್ಯವೇನು? ಯಾಕೆಂದ್ರೆ ಇಂದ್ರಿಯ ಸುಖವನ್ನು ತ್ಯಜಿಸದಿದ್ರೆ ನಮಗೆ ಭಕ್ತಿ ಮಾರ್ಗಕ್ಕೆ ಬರೋದಕ್ಕೆ ಆಗೋದೇ ಇಲ್ಲ. ಅದರಿಂದ ಇಂದ್ರಿಯ ಸುಖವನ್ನು ನಾವು ತ್ಯಜಿಸಬೇಕು. ಜೀವಂತ ಅಸ್ತಿತ್ವವನ್ನು ಸೆರೆ ಹಿಡಿಯುವ ವಿವಿಧ ರೀತಿಯ ಇಂದ್ರಿಯಗಳ ಆನಂದಗಳು ಯಾವುವು? ಇದು ತುಂಬಾ ಮುಖ್ಯವಾದ ಶ್ಲೋಕ, ತುಂಬಾ ಮುಖ್ಯವಾದ ಶ್ಲೋಕ. ಯಹಿ ಸಂಸ್ಪರ್ಶಜ ಭೋಗ ದುಃಖ ಯೋನೆಯ ಏವತೆ ಆದ್ಯಂತವಂತಹ ಕೌಂತೆಯ ನತೇಶು ನಮತೆ ಬುಧಃ. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನು ಉಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿಪುತ್ರನಾದ ಅರ್ಜುನನೇ, ಇಂತಹ ಸುಖಗಳಿಗೆ ಆದಿಯೂ ಉಂಟು ಅಂತ್ಯವೂ ಉಂಟು. ಆದುದರಿಂದ ವಿವೇಕಿಯಾದನು ಅವುಗಳಲ್ಲಿ ಸಂತೋಷ ಪಡೋದಿಲ್ಲ. ಯಾಕೆ ಇಲ್ಲಿ ನೋಡ್ತಿದ್ದೇವೆ ನಾವು, ಇಲ್ಲಿ ಒಂದು ಹುಳು, ಅದು ಬೆಂಕಿಗೆ ಆಕರ್ಷಿತವಾಗುತ್ತದೆ ಪತಂಗ, ಆದರೆ ಬೆಂಕಿಯಲ್ಲಿ ಸುಟ್ಟು ಹೋಗ್ಬಿಡುತ್ತೆ. ಯಾಕೆ? ಅದಕ್ಕೆ ಕಣ್ಣು ನೋಟ ಅದಕ್ಕೆ ತುಂಬಾ ಇಂದ್ರಿಯ ಪ್ರಬಲವಾಗಿದೆ. ಆಮೇಲೆ ಇಲ್ಲಿ ಒಂದು ಹರಿಣಿ ಅಂದ್ರೆ ಜಿಂಕೆ ನೋಡ್ತೇವೆ. ಆ ಜಿಂಕೆಗೆ ಕಿವಿ ಬಹಳ ಪ್ರಬಲವಾಗಿರುತ್ತೆ. ಅದಕ್ಕೆ ಬೇಟೆಗಾರ ಏನ್ ಮಾಡ್ತಾನೆ, ಕೊಳಲು ಊದುತ್ತಾನೆ. ಆವಾಗ ಅದು ಕೇಳ್ತಾ ನಿಂತು ಬಿಡುತ್ತೆ, ಒಂದ್ ಕಡೆ ಸ್ಟ್ಯಾಂಡ್ ಸ್ಟಿಲ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ಬೇಟೆ ಆಡ್ಕೊಂಡು ಹೋಗ್ಬಿಡ್ತಾನೆ. ಸೊ ಅದು ಜೀವಕ್ಕೆ ಅಪಾಯ. ಇಲ್ಲಿ ನೋಡಿ, ಕಮಲ ಪತ್ರದೊಳಗೆ ದುಂಬಿ ಇದೆ. ಆ ದುಂಬಿ, ಕಮಲದ ಹೂ ಒಳಗೆ ದುಂಬಿ ಇದೆ. ಆ ದುಂಬಿ ಅಲ್ಲಿ ಮಕರಂದ ಹಿರ್ತಾ ಇದೆ, ಅದು ಆನಂದವನ್ನು ಅನುಭವಿಸ್ತಾ ಇದೆ. ಆದರೆ ಆ ಸಂಜೆ ಆದ್ಕೊಳ್ಳೆ ಆ ಪಕ್ಕಳೆ ಮುಚ್ಚಿ ಹೋಗ್ಬಿಡುತ್ತೆ, ಅದು ಕೂಡ ಅದಕ್ಕೆ ಸಾವಾಗತ್ತೆ. ಸೊ ಆದ್ದರಿಂದ ಇಲ್ಲಿ ಮೀನು ಕೂಡ ಗಾಳ ಹಾಕಿದಾಗ, ಮೀನಿಗೆ ತಿನ್ನುವ ರುಚಿ ನಾಲಿಗೆಯ ರುಚಿ, ಅದಕ್ಕೆ ಗಾಳ ಹಾಕಿದಾಗ ಏನಾಗುತ್ತೆ, ಅಲ್ಲಿ ಅದು ತಿಂದು ಅದು ಕೂಡ ತನ್ನ ಸಾವನ್ನು ಅಪ್ಪುತ್ತೆ. ಆಮೇಲೆ ಇಲ್ಲಿ ಆನೆಯನ್ನು ತೋರಿಸ್ತಾರೆ, ಕೆಡ್ಡ. ಈ ಗಂಡಾನೆಗೆ ಹೆಣ್ಣಾನೆ ಮೇಲೆ ಆಸಕ್ತಿ, ಸೆಕ್ಸ್. ಸೊ ಅದಕ್ಕೆ ಅಲ್ಲಿ ಅದನ್ನ ಹಿಡಿಲಿಕ್ಕಾಗಿ ಕೆಡ್ಡವನ್ನು ಮಾಡ್ತಾರೆ, ಮತ್ತು ಆ ಗುಂಡಿಯಲ್ಲಿ ಅದು ಬೀಳುತ್ತೆ. ಹೆಣ್ಣಾನೆಯನ್ನ ಅದು ಅಟ್ಟಿಕೊಂಡು ಹೋಗಿ ಅದು ಗುಂಡಿಯಲ್ಲಿ ಬೀಳುತ್ತೆ. ಸೊ ಅದಕ್ಕೆ ಇದು ಎಲ್ಲರೂ ಕೂಡ ಆಮೇಲೆ ಅದನ್ನ ಆ ಆನೆಯ ಒಡೆಯ ಏನ್ ಮಾಡ್ತಾನೆ, ತನ್ನ ಒಂದು ಪಳಗಿಸ್ಲಿಕ್ಕೆ ಅದನ್ನ ಬಳಸ್ತಾನೆ. ಸೊ ಆದ್ದರಿಂದ ಈ ಎಲ್ಲ ಇಂದ್ರಿಯಗಳು, ಒಂದೊಂದು ಜೀವಿಗೆ ಒಂದೊಂದು ಇಂದ್ರಿಯ ಹೆಚ್ಚು ಪ್ರಬಲವಾಗಿರುತ್ತೆ. ಆದರೆ ಮನುಷ್ಯ ಜೀವನಕ್ಕೆ ಬಂದಾಗ ಎಲ್ಲ 5 ಇಂದ್ರಿಯಗಳು ಪ್ರಬಲವಾಗಿರುತ್ತವೆ. ಸೊ ಆದ್ದರಿಂದ ಮನುಷ್ಯ ಜೀವನದ ನಾವು ಜಾಗೃತಿಯಾಗಿರ್ಬೇಕು. ಯಾಕಂದ್ರೆ ನಾವು ಕೂಡ ಈ ರೀತಿಯಾಗಿ ಪತನ ಹೊಂದಬಹುದು. ಆದ್ದರಿಂದ ನಾವು ತುಂಬಾ ವಿವೇಕಿಯಾದವನು. ಆದ್ದರಿಂದ ಇಂತಹ ಇಂದ್ರಿಯ ಸುಖದಲ್ಲಿ ಆಸಕ್ತಿ ಇರೋದಿಲ್ಲ. ನಾವು ಯಾಕೆ ಇಂದ್ರಿಯ ಸುಖ ಬಿಡಬೇಕು ಅಂತ ಹಿಂದೆ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಹಿಂದೆ ಇಂದ್ರಿಯ ಸುಖವನ್ನ ನಾವು ಯಾಕೆ ಬಿಡಬೇಕು, ಯಾಕೆ ಅಂತಂದ್ರೆ ಅಲ್ಲಿ ನಾವು ಎಲ್ಲ ನಮಗೆ ಅಪಾಯ ತಂದುಕೊಳ್ತೇವೆ. ಯಾಕೆ? ಅದರಲ್ಲಿ ದುಃಖವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಅದಕ್ಕೆ ಅದು ನಮಗೆ ವಿವೇಕಿಯಾದವನು ಅದರಲ್ಲಿ ಅವನು ಸಂತೋಷ ಪಡೋದಿಲ್ಲ. ಅದರಿಂದ ನಾವು ಇಂದ್ರಿಯ ಸುಖವನ್ನ ಅನುಭವಿಸಿ, ಈ ಇಂದ್ರಿಯಗಳು ಇಲ್ಲಿ ಅಂದ್ರೆ ಕಣ್ಣು, ಆಮೇಲೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಕೈ, ಸೊ ಇದರಿಂದಲೇ ನಮಗೆ ಇಂದ್ರಿಯ ಭೋಗ. ಸೊ ಆದ್ದರಿಂದ ಇಂದ್ರಿಯ ಭೋಗನ ಆಸಕ್ತಿ ಮಾಡಿದ್ರೆ ನಾವು ಅಲ್ಲಿ ದುಃಖ ಉಂಟಾಗುತ್ತೆ. ಆದ್ದರಿಂದ ಇಂದ್ರಿಯ ಸುಖವನ್ನು ತ್ಯಜಿಸುವುದೇ ಮೇಲು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಶಕ್ನೋತಿ ಹೈವ ಯಸ್ಸೋಡು ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮ ಕ್ರೋಧೋದ್ಭವಂ ಬೇಗಂ ಸಂಯುಕ್ತ ಸಸುಖಿ ನರಹ. ಈ ದೇಹವನ್ನು ಬಿಡುವುದಕ್ಕೆ ಮೊದಲೇ ಐಹಿಕ ಇಂದ್ರಿಯಗಳ ಬಯಕೆಯನ್ನು ಸಹಿಸಿಕೊಂಡು ಆ ವೇಗವನ್ನು ತಡೆಯಲು ಶಕ್ತನಾದ ಮನುಷ್ಯನು ಈ ಲೋಕದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿ ಇರುವಾಗ ಸುಖಿಯಾಗಿರ್ತಾನೆ. ಇದು ಬಹಳ ಮುಖ್ಯವಾದದ್ದು. ನಾವು ಯಾವಾಗಲೂ ದೇಹ ಇದನ್ನ ಬಿಡೋದಕ್ಕಿಂತ ಮುಂಚೆ ನಾವು ರೆಡಿ ಆಗ್ಬೇಕಂತೆ. ಯಾವ ತರ ರೆಡಿ ಆಗ್ಬೇಕು? ಇಂದ್ರಿಯ ಬಯಕೆಗಳಿಂದ ದೂರವಾಗಬೇಕು. ಇಂದ್ರಿಯ ಬಯಕೆಗಳಿಂದ ದೂರವಾಗದೆ ಹೋದ್ರೆ ನಾವು ಏನಾಗ್ತೇವೆ, ನಮಗೆ ಇದು ತೊಂದರೆ. ನಾವು ಇಂದ್ರಿಯ ಬಯಕೆಗಳಿಂದ ದೂರವಾಗ್ಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಯಾಕೆಂದರೆ ಸಾವು ಎನಿ ಮೂಮೆಂಟ್ ಸಾವು ಬರಬಹುದು. ಪ್ರಭುಪಾದರು ಹೇಳ್ತಾರೆ, ಲೈಫ್ ಈಸ್ ಪ್ರಿಪರೇಷನ್, ಡೆತ್ ಈಸ್ ಎಕ್ಸಾಮಿನೇಷನ್. ಸೊ ಹಾಗಾಗಿ ನಾವು ಸಾವಿಗೆ ನಾವು ಸಿದ್ಧರಾಗಬೇಕು. ಯಾರು ಈ ಸಾವು ಹೇಳೋ ಶಬ್ದ ಅಪಶಕುನ, ಅದ್ಯಾರು ಮಾತಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಆದರೆ ಶೀಲ ಪ್ರಭುಪಾದರು ಹೇಳ್ತಾರೆ, ನಾವು ಸಾವಿಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಹೇಗೆ? ನಾವು ಈ ಇಂದ್ರಿಯದ ಬಯಕೆಗಳನ್ನು ಸೇರಿಸ್ಕೊಳ್ಬೇಕು. ಇಂದ್ರಿಯ ವೇಗ, ಆ ಒತ್ತಡವನ್ನ ನಾವು ಇಂದ್ರಿಯ ವೇಗ, ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರ, ಇವೆಲ್ಲ ವೇಗಗಳು ಬರ್ತದೆ. ಸೊ ಉದರ, ಉಪಸ್ಥ, ಸೊ ವಾಚೋ ವೇಗಂ, ಮನಃ ಕ್ರೋಧ ವೇಗಂ, ವಿಷಯ ಅದು ಇದು ವಾಚೋ ವೇಗ ಅಂದ್ರೆ ಮಾತಿನ ವೇಗ, ಮನಸ್ಸಿನ ವೇಗ, ಕ್ರೋಧದ ವೇಗ, ಆಮೇಲೆ ಉದರ ಹೊಟ್ಟೆಗೆ ತಿನ್ನುವ ವೇಗ, ಮತ್ತೆ ಉಪಸ್ಥ ಅಂದ್ರೆ ಜನನೇಂದ್ರಿಯದ ವೇಗ. ಇದನ್ನು ತಡ್ಕೊಂಡ್ರೆ ಅವನು ಸುಖವಾಗಿರ್ತಾನೆ. ಸೊ ಇಂದ್ರಿಯ ಅದು ಶಾಂತಿ ಸೂತ್ರ. ಇದು ಕೊನೆಯದಾಗಿ ಶಾಂತಿ ಸೂತ್ರ ಇದೇನು ಅಂತ ನೋಡೋಣ. ಮತ್ತೆ ಇಲ್ಲಿ 2 ಚಿತ್ರ ಇದೆ. ಈಗ ನಾವು
ಇಲ್ಲಿ ಒಡೆಯರಾಗಬೇಕು ಅಂತ ನಾವು ಬಂದರೆ ಆಫೀಸಲ್ಲಿ ನಮ್ಮ ಬಾಸ್ ಇರ್ತಾರೆ. ಬಾಸಿನ ಕುರ್ಚಿಲಿ ನಾವು ಕುತ್ಕೊಂಡ್ರೆ ನಾವು ಯಾವುದೋ ಕೆಳಗೆ ಯಾವುದೋ LDCನೋ FD ಇದು ಯಾವುದೋ ಒಂದು ಕ್ಲರಿಕಲ್ ಪೋಸ್ಟ್ ಮಾಡ್ತಾ ಇದ್ರೆ ನಮಗೆ ಬಾಸ್ ಚೇಂಬರಲ್ಲಿ ಕೂತ್ಕೋಬೇಕು ಒಂದು ದಿವಸ ಅಂತ ಕಾಣುತ್ತೆ. ಕೂತ್ಬಿಟ್ರೆ ಆತಂಕದಿಂದ ಕೂತ್ಕೋತೇವೆ. ಯಾವಾಗ ಬಾಸ್ ಬಂದು ಓಪನ್ ಮಾಡಿಬಿಡ್ತಾರೋ ನೋಡ್ಬಿಡ್ತಾನೋ. ಹಾಗೆ ನಾವು ಐಹಿಕ ಪ್ರಪಂಚದಲ್ಲಿ ಭೋಗ ಮಾಡಲಿಕ್ಕೆ ಬಂದಿದ್ದೇವೆ, ಸದಾ ಆತಂಕದಲ್ಲಿ ಇರ್ತೇವೆ. ಇನ್ನೊಂದು ಇಲ್ಲಿ ಚಿತ್ರ ಹೇಳ್ತಾ ಇರೋದು ಅಂತಂದರೆ, ಇಲ್ಲಿ ಆಗ ಒಬ್ಬ ಕಾರ್ಪೆಂಟ್ರಿಗೆ ಬಡಗಿಗೆ ನಾವು ಟೇಬಲ್ ಮಾಡಿಕೊಡು ಅಂತ ಹೇಳ್ತೇವೆ. ಅವನು ಮಾಡ್ತಾನೆ ಮತ್ತು ಟೇಬಲ್ ಹೊತ್ಕೊಂಡು ಹೋಗ್ಬಿಡ್ತಾನೆ ನನ್ನದು ಹೇಳಿ. ಒಡೆತನ ಅದು ಹೇಗೆ ಸಾಧ್ಯ? ಹಾಗೆ ನಾವು ಕೂಡ ಐಹಿಕ ಪ್ರಪಂಚಕ್ಕೆ ಬಂದಿದ್ದೇವೆ. ನಾವು ಭಗವಂತನಿಂದ ಬಂದಿರತಕ್ಕಂಥ ಎಲ್ಲ ಇವು ಐಹಿಕದ ಎಲ್ಲ ಸಾಮಗ್ರಿಗಳನ್ನು ನಾವು ಬಳಸ್ಕೊಳ್ತಾ ಇದ್ದೇವೆ. ಯಾಕೆ? ಅದರಿಂದ ನಮಗೆ ಅನ್ಲಿಮಿಟೆಡ್ ಆಗಿ ಬಳಸ್ಕೊಳ್ತಾ ಇದ್ದೇವೆ. ನಮ್ಮದೇ ಅಂತ ನಾವು ಒಡೆತನವನ್ನು ಪಡೀಲಿಕ್ಕೆ ಭಾವಿಸ್ತಾ ಇದ್ದೇವೆ. ಸೊ ಇದು ನಮಗೆ ಇರ್ತಕ್ಕಂತಹ ತೊಂದರೆ ಕೊಡ್ತಕ್ಕಂಥದ್ದು ಎರಡು. ಅಂದರೆ ನಾವು ಈ ಐಹಿಕದಲ್ಲಿ ಒಡೆತನವನ್ನು ಬಯಸುವುದು, ಇಂದ್ರಿಯ ತೃಪ್ತಿಯನ್ನು ಮಾಡುವುದು. ಸೊ ಮೊದಲು ಇಂದ್ರಿಯ ತೃಪ್ತಿಯ ಬಗ್ಗೆ ಹೇಳಿದರು ಹಿಂದಿನ ಶ್ಲೋಕದಲ್ಲಿ. ಈಗ ಒಡೆತನದಲ್ಲಿ ನಾವು ಬಯಸುವುದು. ಕೊನೆಯದಾದ ಶ್ಲೋಕ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲ ಯಜ್ಞಗಳ ತಪಸ್ಸುಗಳ ಕಡೆಯ ಭೋಕ್ತ ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭು ನಾನೇ, ಮತ್ತು ಎಲ್ಲ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯುತ್ತಾರೆ. ಇದು ಶಾಂತಿ ಸೂತ್ರ, ಶಾಂತಿ ಮಂತ್ರ ಬಹಳ ಮುಖ್ಯವಾದದ್ದು. ಅಂದರೆ ಕೃಷ್ಣ ಇಸ್ ದ ಸುಪ್ರೀಂ ಕಂಟ್ರೋಲರ್, ಕೃಷ್ಣ ಇಸ್ ದ ಸುಪ್ರೀಂ ಎಂಜಾಯರ್, ಕೃಷ್ಣ ಇಸ್ ದ ಸುಪ್ರೀಂ ಫ್ರೆಂಡ್. ಯಾಕಂದರೆ ಕೃಷ್ಣನೇ ಭೋಕ್ತಾರ. ನಾವು ಭೋಕ್ತಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ನಾವು ಇಂದ್ರಿಯ ಭೋಗ ಮಾಡಲಿಕ್ಕೆ ಇಷ್ಟಪಡ್ತೇವೆ, ಆದರೆ ಭೋಕ್ತಾರ ಕೃಷ್ಣ. ನಾವು ಒಡೆತನ ಮಾಡಲಿಕ್ಕೆ ಇಷ್ಟಪಡ್ತೇವೆ, ಆದರೆ ಒಡೆಯ ಕೃಷ್ಣ. ಇದು ಗೊತ್ತಿಲ್ಲ ನಮಗೆ, ಅದಕ್ಕಾಗಿ ನಮಗೆ ಶಾಂತಿ ಇಲ್ಲ. ನಮ್ಮ ಹಿತೈಷಿ ಕೃಷ್ಣ. ನಾವು ಹಿತೈಷಿಗಳು ಫ್ರೆಂಡ್ಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ, ಆದರೆ ಅವರೆಲ್ಲರೂ ಐಹಿಕವಾದದ್ದು. ಭಗವಂತ ಶಾಶ್ವತವಾಗಿ ನಾವು ಯಾವ ಜನ್ಮದಲ್ಲಿ ಎಲ್ಲಿ ಹೋದರೂ ನಮ್ಮ ಜೊತೆ ಪರಮಾತ್ಮನಾಗಿ ಬರ್ತಾನೆ. ಮತ್ತು ಆ ಭಗವಂತ ಫ್ರೆಂಡ್ಶಿಪ್ ಹೇಗಿದೆ ಅಂತಂದರೆ ಯಾವಾಗಲೂ ನಮ್ಮದನ್ನು ಒಳ್ಳೆಯದನ್ನು ಬಯಸ್ತಾನೆ. ನಾವು ಐಹಿಕದಲ್ಲಿ ಫ್ರೆಂಡ್ಸ್ ಅಂತಂದರೆ ಒಮ್ಮೆ ನಮಗೆ ಸಹಾಯ ಮಾಡಲಿಕ್ಕಾಗತ್ತೆ, ಒಮ್ಮೊಮ್ಮೆ ಆಗೋದಿಲ್ಲ. ಸೊ ಆದರೆ ಇವರು ಪರಮಾತ್ಮ ಯಾವಾಗಲೂ ಬರ್ತಾರೆ. ಆದ್ದರಿಂದ ಅವರು ನಮ್ಮ ಪರಮ ಹಿತೈಷಿ. ಯಾಕೆ? ನಮ್ಮನ್ನು ಮತ್ತೆ ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋಗೋದು ಇದು ಅವರ ಉದ್ದೇಶ. ನಮ್ಮ ಒಳಿತನ್ನೇ ಯಾವಾಗಲೂ ಬಯಸ್ತಾರೆ. ಸೊ ಇದನ್ನು ನಾವು ತಿಳ್ಕೊಳ್ಬೇಕು. ಇದಕ್ಕೆ ಶಾಂತಿ ಸೂತ್ರ. ಇದನ್ನು ನಾವು ತಿಳ್ಕೊಂಡ್ರೆ ಭಗವಂತ ಭೋಕ್ತಾರ, ಭಗವಂತ ಅವನು ಒಡೆಯ, ಭಗವಂತ ನಮ್ಮ ಪರಮ ಮಿತ್ರ. ಇದನ್ನು ತಿಳ್ಕೊಂಡ್ರೆ ನಮಗೆ ಶಾಂತಿ ಸಿಕ್ಕುತ್ತಂತೆ. ಯಾಕೆಂದರೆ ನಾವು ಒಡೆತನ ಬಯಸೋದಿಲ್ಲ, ನಮ್ಗೆ ಅದು ಬೇಕು ಇದು ಬೇಕು ಅಂತ ಅನಿಸೋದಿಲ್ಲ. ಭೋಕ್ತಾರ ಎಂಜಾಯ್ ಮಾಡೋಕ್ಕೆ ನಮಗೆ ಅವಾಗ ಭಗವಂತ ಭೋಕ್ತಾರ. ನಾವು ಅವನ ಇದರಲ್ಲಿ ಆನಂದವನ್ನು ಅನುಭವಿಸಬೇಕು, ಅವನ ಒಂದು ಇದಕ್ಕೆ. ಇಲ್ಲಿ ನೋಡಿ ಕೃಷ್ಣನ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾರೆ. ಕೃಷ್ಣ ಎಷ್ಟು ಒಳ್ಳೆಯ ಫ್ರೆಂಡ್, ಪರಮ ಮಿತ್ರ ಅಂತ. ಸೊ ಹಾಗಾಗಿ ಅವನು ಎಲ್ಲರ ಹಿತೈಷಿ. ಇದು ತಿಳ್ಕೊಂಡ್ಬಿಟ್ರೆ ನಮಗೆ ಶಾಂತಿ ಆರಾಮಾಗಿ ಸಿಕ್ಕತ್ತೆ. ಈಗ UNO ಅದನ್ನು ಸ್ಥಾಪನೆ ಮಾಡಿದರು, ಆದರೆ ಶಾಂತಿ ಮಾಡಲಿಕ್ಕೆ ಆಗಲೇ ಇಲ್ಲ. ಯಾಕೆಂದರೆ ಚೀನಾ ದೇಶದವ್ರು ಹೇಳಿದ್ರು ಅಮೆರಿಕ ಕೇಳಲ್ಲ, ಅಮೆರಿಕ ಹೇಳಿದ್ರು ರಷ್ಯಾ ಕೇಳೋದಿಲ್ಲ, ಆಮೇಲೆ ಪಾಕಿಸ್ತಾನ, ಇಂಡಿಯಾ ಹೇಳಿದ್ದನ್ನು ಪಾಕಿಸ್ತಾನ ಕೇಳೋದಿಲ್ಲ. ಇದು ನಡೀತಾ ಇದೆ. ಆದರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ ಎಲ್ಲವೂ ಫೇಲ್ ಆಗಿದೆ, ಎಲ್ಲದು ಈ UNO ಫೇಲ್ ಆಗಿದೆ. UNO ಇಸ್ ಫೇಲ್ಡ್ ಇನ್ ಇಟ್ಸ್ ಡ್ಯೂಟಿ. ಆದರೆ ಕೃಷ್ಣ ಪ್ರಜ್ಞಾ ಆಂದೋಲನ ಹೇಳ್ತಕ್ಕಂಥದ್ದು ಇಲ್ಲಿ ಯಶಸ್ವಿಯಾಗಿದೆ. ಯಾಕೆ ಯಶಸ್ವಿಯಾಗಿದೆ ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ? ಶ್ರೀಲ ಪ್ರಭುಪಾದರು 108 ದೇವಸ್ಥಾನ ಮಾಡಿದರು, ಆಮೇಲೆ ಇಡೀ ಪ್ರಪಂಚದಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಹರಡಿದರು. ಯಾಕೆ ಅಂತಂದರೆ ಇಲ್ಲಿ ಮುಖ್ಯವಾಗಿದ್ದು ಶಾಂತಿ ಸೂತ್ರ. ಎಲ್ಲವೂ ಭಗವಂತ ಭೋಕ್ತಾರ, ಭಗವಂತ ಅವನ ಒಡೆಯ, ಪರಮ ಒಡೆಯ ಭಗವಂತ, ಆಮೇಲೆ ಪರಮ ಹಿತೈಷಿ ಭಗವಂತ. ಸುಪ್ರೀಂ ಎಂಜಾಯರ್, Krishna is supreme enjoyer, Krishna is supreme controller, Krishna is the supreme friend. ಇದನ್ನು ತಿಳ್ಕೊಂಡ್ರೆ ನಮಗೆ ಶಾಂತಿ ಸಿಕ್ಕುತ್ತೆ. ಸೊ ಈ ಅಧ್ಯಾಯದ ಸಾರಾಂಶ, ನಾವು ಸನ್ಯಾಸಕ್ಕೋ ಬೇಕೋ ಒಳ್ಳೆಯದೋ ಅಥವಾ ಕರ್ಮಯೋಗ ಒಳ್ಳೆಯದು, ಅದಕ್ಕಿಂತ ಅರ್ಜುನ ಗೊಂದಲದಿಂದ ಇದ್ದ. ಆಗ ಭಗವಂತ ಏನು ಹೇಳ್ದ? ಕರ್ಮಯೋಗ ಬಹಳ ಒಳ್ಳೆಯದು. ಯಾಕೆಂದರೆ ಕರ್ಮಯೋಗದಿಂದ ನಮಗೆ ಭೌತಿಕ ಬಿಡುಗಡೆ ಸಿಕ್ಕುತ್ತೆ. ಆದ್ದರಿಂದ ನಿಷ್ಕಾಮ ಕರ್ಮಯೋಗವನ್ನು ಮಾಡಿ ಬಂಧನದಿಂದ, ಈ ಐಹಿಕ ಬಂಧನದಿಂದ ಮುಕ್ತರಾಗ್ಬೋದು. ಆಮೇಲೆ ದೇವೋತ್ತಮ ಪರಮಪುರುಷನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದರಿಂದ ಮುಕ್ತಿ. ಸೊ ನಮಗೆ ಆ ಶಾಂತಿ ಸೂತ್ರವನ್ನು ಕೂಡ ನಾವು ತಿಳ್ಕೊಂಡ್ವಿ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತೆ. ಸೊ ಅದರಿಂದ ಹರೇ ಕೃಷ್ಣ.
ಎಲ್ಲರಿಗೂ ಕೂಡ ಧನ್ಯವಾದಗಳು. ಇಲ್ಲಿಗೆ ಮುಗಿಸೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇಲ್ಲಿಯವರೆಗೆ ನೀವು ತುಂಬ ಇದರಿಂದ ಎಲ್ಲರೂ ಆಸಕ್ತಿಯಿಂದ ಕೇಳಿದ್ದೀರಿ. ಆ ಭಗವದ್ಗೀತೆಯ ಶ್ರವಣವನ್ನು, ಆ ಭಗವಂತ ಏನು ಹೇಳಿದ್ದಾರೆ ಉಪದೇಶವನ್ನು. ನಿಮ್ಮೆಲ್ಲರಿಗೂ ಅನಂತ ವಂದನೆಗಳು. ಹರೇ ಕೃಷ್ಣ. ಯಾರಾದರೂ ಪ್ರಶ್ನೆಗಳಿದ್ರೂ ಕೂಡ ಒಂದು 2 ನಿಮಿಷ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ.